ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ 4ನೇ ತಾರೀಕು ಅಂತಂದರೆ ನಾಡ್ದು ಬರುವ ಶನಿವಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪೊಲೀಸರು ಪ್ರತಿಭಟನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಕಾರಣಗಳೆಲ್ಲ ಸಾಕಷ್ಟಿವೆ. ಅವರ ಬೇಡಿಕೆಗಳು ಸರ್ಕಾರದ ಮುಂದೆ ಇದೆ. ಆದರೆ ಇವತ್ತು ಮತ್ತು ನಿನ್ನೆಯ ಬೆಳವಣಿಗೆಗಳನ್ನು ನೀವು ಗಮನಿಸಿದರೆ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮನವಿ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಪ್ರತಿಭಟನೆ ಮಾಡಿದರೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ದಾರೆ. ನಿನ್ನೆ ದಿನ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಒಂದು ಮಾತುಕತೆಯನ್ನು ಮಾಡಿ ನಾಡ್ದು ಪೊಲೀಸರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮನವೊಲಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SP ಲೆವೆಲಲ್ಲೆಲ್ಲವೂ ಕೂಡ ಮಾತುಕತೆ ಎಲ್ಲ ಆಗಿದೆ. ಸೊ ಈ ಹೊತ್ತಿನಲ್ಲಿ ನಾವು ಮಾತನಾಡೋಣ ಏನಂತಂದರೆ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಂಗಳೂರಿನಲ್ಲೂ ಕೂಡ ನಡೀತಾ ಇದೆ ಪೊಲೀಸರು ಪ್ರತಿಭಟನೆ. ಅವ್ರ ಬೇಡಿಕೆಗಳೆಲ್ಲ ಏನು ಸರ್ಕಾರದ ಮುಂದೆ, ಇದೆಲ್ಲದ್ರ ಬಗ್ಗೆ ನೋಡೋಣ. ಪೊಲೀಸರು ನಮ್ಮನ್ನು ಕಾಯುವವರು. ಪೊಲೀಸ್ ಅಂತಂದರೆ ಪ್ರೊಟೆಕ್ಷನ್. ಪೊಲೀಸ್ ಇಲ್ಲದೆ ನಮ್ಮ ದಿನಗಳು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರ ಬೇಡಿಕೆಗಳ ಬಗ್ಗೆ ಮಾತನಾಡೋಣ. ಇದೆಲ್ಲದ್ರ ಬಗ್ಗೆ ಒಟ್ಟಾರೆ ನಾವು ಒಂದು ಚರ್ಚೆ ಮತ್ತು ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡೋಣ. ಒಂದು 20-25 ನಿಮಿಷದ ನಂತರ ನಿಮಗೂ ಕೂಡ ಕರೆ ಮಾಡಿ ಮಾತನಾಡುವಂಥ ಅವಕಾಶ ಇರ್ತದೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆನ್ ಟು ಮೈ ಇಮಿಡಿಯೇಟ್ ರೈಟ್ ಇದ್ದಾರೆ ಸಂದೀಪ್ ಕುಮಾರ್ ಅವರು. ಸಂದೀಪ್ ಅವರು ಮಾಜಿ ಪೊಲೀಸರವರು. ಇತ್ತೀಚೆಗೆ ಅವರು ಆ ಸಿಸ್ಟಮ್ನಿಂದ ಹೊರಗಡೆ ಬಂದು ಬೇರೆದೇ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ನಾಡ್ದು ನಡೆಯುವಂತಹ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಒಂದು ಒಗ್ಗೂಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಒಂದು ನೇತೃತ್ವವನ್ನು ಕೂಡ ವಹಿಸ್ಕೊಂಡಿದ್ದಾರೆ. ಸಂದೀಪ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೆಲ್ಕಮ್. ಇನ್ನು ಆನ್ ಟು ಮೈ ಎಕ್ಸ್ಟ್ರೀಮ್ ರೈಟ್ ವೈಟ್ ಶರ್ಟಲ್ಲಿ ಕರ್ನಾಟಕ ಕಾರ್ಮಿಕ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ರವಿ ಶೆಟ್ಟರು ಕೂಡ ಇದ್ದಾರೆ. ಅವರು ನಾಡ್ದು ಪೊಲೀಸ್ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲವನ್ನು ಅವರು ವೈಯಕ್ತಿಕವಾಗಿ ಮತ್ತು ಅವರ ಕಾರ್ಮಿಕ ವೇದಿಕೆಯಿಂದ ಅವರೆಲ್ಲ ಸದಸ್ಯರು ಸೇರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ರವಿ ಶೆಟ್ಟರು ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ, ಸ್ವಾಗತ. ಸಂದೀಪ್, ಹೇಗೆ ಸ್ಟಾರ್ಟ್ ಮಾಡೋಣ? ನಿಮಗೆ ಬಿಟ್ಟಿದ್ದು ಪೊಲೀಸ್ ಪ್ರತಿಭಟನೆ ಯಾಕೆ? ಪೊಲೀಸ್ ಪ್ರತಿಭಟನೆ ಆಗಬಾರ್ದಿತ್ತು, ಆದರೆ ಆಗಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಸರ್ಕಾರ. ವೇತನ ತಾರತಮ್ಯ ಇದರ ಮೊದಲ ಉದ್ದೇಶ. ಹೊರ ರಾಜ್ಯಗಳಲ್ಲಿ ಸಿಕ್ತಿರುವಂತಹ ವೇತನದ ಅರ್ಧ ಭಾಗ ಇಲ್ಲಿನವ್ರಿಗೆ ಕೊಟ್ಟು ಹಗಲು ರಾತ್ರಿ ದುಡಿರಿ ಅಂತ ಹೇಳಿದ್ರೆ ಇದ್ಯಾವ ನ್ಯಾಯ? ಮತ್ತು ಸಿಬ್ಬಂದಿಗಳ ಕೊರತೆ, ಇದು 2ನೇ ಪಾಯಿಂಟ್. ಸಿಬ್ಬಂದಿಗಳ ಕೊರತೆ ಎಲ್ಲಿವರೆಗಿದೆ ಅಂದ್ರೆ 1,000ಕ್ಕೆ ಒಬ್ಬ ಪೊಲೀಸ್ ಸರಿಯಾಗಿ ಇಲ್ಲ. ಇದ್ದವರಷ್ಟು ಜನ ಮಂತ್ರಿವರಿಯರ ಎಸ್ಕಾಟ್ಗಳಿಗೆ, ಅವರ ಮನೆ ಕಾಯುವುದಕ್ಕೆ ಗಾರ್ಡ್ ಆಗಿ ಮತ್ತು ಖೈದಿ ಎಸ್ಕಾಟ್ಗೆ, ಇದಕ್ಕೆ ಎಲ್ಲ ಯೂಸ್ ಆಗ್ತಾ ಇದ್ರೆ ಮತ್ತೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಇವರ ಮೇಲೆ ಪ್ರೆಷರ್ ಬೀಳದೆ ಮತ್ತೇನಾಗುತ್ತೆ? ರಜೆ ಸಿಗಲಿಕ್ಕೆ ಕೂಡ ಸಮಸ್ಯೆ. ಒಂದು ಲೆಕ್ಕದಲ್ಲಿ ಸಿಬ್ಬಂದಿಗಳ ಕೊರತೆಯೇ ಕಾರಣ. ರೈಟ್. ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ವೇತನ ತಾರತಮ್ಯ. ಬೇರೆ ರಾಜ್ಯ ಅಂತಂದ್ರೆ ಯಾವ ರಾಜ್ಯಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ? ನಮ್ಮ ಸುತ್ತಲಿನ ರಾಜ್ಯನೇ ತಗೊಳ್ಳಿ. ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಇಲ್ಲೆಲ್ಲ ಸಿಗ್ತಾ ಇರುವ ಸವಲತ್ತಿನ ಎದುರು ನಮ್ದು ಏನೂ ಅಲ್ಲ. ನಮ್ಮ ರಾಜ್ಯದ್ದು ಒಂದು ಅರ್ಧ ಸ್ಯಾಲ್ರಿ ಅಷ್ಟೇ. ಅಂದ್ರೆ ಯಾರಿಗೆ? ಕಾನ್ಸ್ಟೇಬಲ್ ಲೆವೆಲ್ ಅವರಿಗೆ, PSI ಅವರಿಗೆ? PSI ಅವರಿಗೆ ಅವ್ರದ್ದೇ ಆದ ಬೇಸಿಕ್ ಮೇಲೆ ಇರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಅರ್ಧ ಲೆಕ್ಕದಲ್ಲಿ ಸಿಗ್ತಾ ಇದೆ. ಬೇಸಿಕ್, TA, DA, ಬೇಸಿಕ್, DA ಎಲ್ಲ ಸೇರಿ. ರೈಟ್. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ವೀಕ್ಷಕರೇ, ನಾವು ಗಮನಿಸಬೇಕು, ಕರ್ನಾಟಕದ ಇತಿಹಾಸದಲ್ಲೇ ಪ್ರಾಯಶಃ ಇದು ಮೊದಲನೇ ಬಾರಿಗೆ ಪೊಲೀಸರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರವಿ ಶೆಟ್ರೆ, ಹೌದು ಸರ್, ಪೂರ್ತಿ ನಿಮ್ಮ ಬೆಂಬಲ ಇದೆ ಇವತ್ತು ನಾಡ್ದು ನಡೆಯುವಂಥ ಪೊಲೀಸ್ ಪ್ರತಿಭಟನೆಗೆ? ಖಂಡಿತವಾಗಿಯೂ. ನಿಮ್ಮ ಆಂಗಲ್ ಏನು? ನೀವು ನೋಡುವಂಥ ಕಾರ್ಮಿಕ ಒಂದು ವೇದಿಕೆಯನ್ನು ನೋಡುವಂಥ ಆಂಗಲ್ ಏನು ಇದ್ರ ಬಗ್ಗೆ? ಸರ್, ಇವತ್ತಿನ ದಿವಸ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಮ್ಮ ದೌರ್ಭಾಗ್ಯ. ಅಂಥದ್ರಲ್ಲಿ ಒಂದು ಶಿಸ್ತಿನ ಸಂಸ್ಥೆ, ಶಿಸ್ತಿನ ಒಂದು ಸಿಪಾಯಿಗಳಂತಿರುವ ಪೊಲೀಸ್ ಇಲಾಖೆ ಇವತ್ತು ಒಂದು ಪ್ರತಿಭಟನೆಯತ್ತ ಮುಖ ಮಾಡಿರೋದು ಸ್ವಲ್ಪ ಬೇಜಾರದ ವಿಷಯ ಕೂಡ ಹೌದು. ಆದರೆ ಅವರು ಪ್ರತಿಭಟನೆ ಮಾಡಬಹುದು ಅಂತ ಗೊತ್ತಿದ್ದು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇರುವಂತ ಒಂದು ಸರ್ಕಾರಗಳು ಇದೆಯಲ್ಲ, ಜನಪ್ರತಿನಿಧಿಗಳಿದ್ದಾರಲ್ಲ, ಅವ್ರ ಧೋರಣೆ ಅದಕ್ಕಿಂತ ಹೆಚ್ಚು ಬೇಜಾರು ತರುವಂತದ್ದಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಈ ಹಿಂದೆ ಒಂದು ಕಾರ್ಮಿಕರದೊಂದು ಗಲಾಟೆ ಆಯ್ತು, ನೋಡಿರ್ಬೇಕು. ಕಾರ್ಮಿಕರು ಗಲಾಟೆ ಮಾಡ್ತಾರೆ, ಕಾರ್ಮಿಕರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದವಾಗ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಅವರ ಒಂದು ಸಮಸ್ಯೆಗೆ ಸ್ಪಂದಿಸಿದ್ರೆ ಅಂತ ಒಂದು ದೊಡ್ಡ ಒಂದು ಪ್ರತಿಭಟನೆ ಆಗ್ಲಿ ಇದಾಗ್ಲಿ ನಡೆಯುವಂತದ್ದಿರಲಿಲ್ಲ. ಹಾಗೆ ಅಂತೆಯೇ ಇವತ್ತು ಪೊಲೀಸ್ ಇಲಾಖೆ, ಯಾಕೆಂದ್ರೆ ಮೂಲಭೂತ ಗೆಳೆಯರು ಹೇಳಿದ್ರು ಅರ್ಧಕ್ಕಿಂತ ಹೆಚ್ಚಿನ ಕಡಿಮೆ ಸಂಬಳದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಸ್ವಾಮಿ ಬರೀ ಪೊಲೀಸ್ ಮಾತ್ರ ಅಲ್ಲ, ಸರ್ಕಾರಿ ನೌಕರರು ಏನಿದಾರೋ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರದ್ದು ಸಮಸ್ಯೆ ಇದೆ. 2ನೇ ತಾರೀಕು ರಾಜ್ಯ ಸರ್ಕಾರಿ ನೌಕರರ ಪ್ರತಿಭಟನೆ ಇದೆ. ಯಾಕೆ ಸ್ವಾಮಿ? ನಾವು ಮಾಡ್ತಾ ಇರೋ ಕೆಲಸಕ್ಕೆ ಯಾಕೆ ಅವರಿಂದ ಭಿಕ್ಷೆ ಬಿಡ್ಬೇಕು ನಾವು? ಅವರಿಗೆ ಇವತ್ತೊಂದು ಕಾರ್ ಏನಾದ್ರು ಬೇಕು, ಇವತ್ತು ಏನಾದ್ರು ಇದ್ಬೇಕಂತ ಹೇಳಿದ್ರೆ ನಾಳೆ ಸ್ಯಾಂಕ್ಷನ್ ಆಗಿ ಬರ್ತದೆ.
ಪೊಲೀಸ್ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನಾದ್ರೂ ಎಲ್ಲಾದ್ರೂ ಏನಾದ್ರೂ ಗಲಾಟೆ ಇದೆ ಅಥವಾ ಏನೋ ಇನ್ನೊಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಏನಾದ್ರೂ ಕಾವಲಿಗೆ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಊಟದ ಪ್ಯಾಕೆಟ್ ಕೂಡ ಸಿಗುದಿಲ್ಲ. ಅದರಲ್ಲೂ ಕೂಡ ಅವ್ಯವಹಾರ ನಡೀತಾ ಇದೆ. ರಜೆ ಸಿಗುದಿಲ್ಲ ಅವರಿಗೆ, ರಜೆ ಸಿಗುದಿಲ್ಲ ಅವರಿಗೆ. ಯಾವುದೇ ರೀತಿಯ ಒಂದು ಭತ್ಯೆಗಳು ಅಷ್ಟೇ, ಬೇಕಾಬಿಟ್ಟಿ ಭತ್ಯೆಗಳು. ಅವರಿಗೆ ರಜೆ ಸಿಗ್ಬೇಕು ಅಂತ ಹೇಳಿದ್ರೆ ಕೆಲವು ಹಿರಿಯ ಅಧಿಕಾರಿಗಳಿಗೆ ಸಮಥಿಂಗ್ ಕೊಡ್ಬೇಕನ್ನೋ ಒಂದು ಮಾಹಿತಿ ಕೂಡ ನಾನು ಪಡ್ಕೊಂಡಿದ್ದೇನೆ. ಖಂಡಿತ ಇದು ಇನ್ಫ್ಯಾಕ್ಟ್ ನಿನ್ನೆಯ ಒಂದು ಪತ್ರಿಕೆಯಲ್ಲಿ ಈ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಗಮನಿಸಿದ್ದೇವೆ. ಪ್ರತಿಭಟನೆಗೆ ಹಿರಿಯ ಅಧಿಕಾರಿಗಳ ಲಂಚಾವತಾರವೂ ಕಾರಣ. 100% ನಿನ್ನ ಪತ್ರಿಕೆಯಲ್ಲೇ ಬಂದಿದೆ. ಇದು ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿಯಾಗಿರುವಂತದ್ದು ಒಂದು ಪ್ರಮುಖ ಪತ್ರಿಕೆ ಇದ್ರ ಬಗ್ಗೆ. ಎಸ್ ರವಿ ಶೆಟ್ಟರ್, ನಾವು ಮುಂದುವರ್ಸೋಣ. ಬಟ್ ಅದಕ್ಕಿಂತ ಮುಂಚೆ ಸಂದೀಪ್ ಅವರೇ, ಒಂದು ಮೇ ಬಿ ವೈಯಕ್ತಿಕ ಪ್ರಶ್ನೆ ಇರ್ಬೋದು ಇದು, ಖಂಡಿತ ಉತ್ತರ ಕೊಡೋದಕ್ಕೆ ಆದ್ರೆ ಕೊಡಿ, ಇಲ್ದಿದ್ರೆ ದಟ್ಸ್ ಓಕೆ, ನೋ ಕಮೆಂಟ್ಸ್ ಅಂತ ನೀವು ಹೇಳ್ಬೋದು, ನೋ ಪ್ರಾಬ್ಲಮ್. ಯಾಕೆ ಬಿಟ್ರಿ ಈ ಸಿಸ್ಟಮ್? ಯಾಕೆ ಬಿಟ್ರಿ ಈ ಸಿಸ್ಟಮ್? ಬಿಟ್ಟದ್ದು ಯಾಕೆ ಅಂದರೆ ಇದರಲ್ಲಿ ಖುಷಿ ಇತ್ತು ನನಗೆ ನಿಜವಾಗಿ. ನಮ್ಮ ತಂದೆಯವರು ASI ಆಗಿ ರಿಟೈರ್ಡ್ ಆಗಿದೆ, ನಮ್ಮ ತಾತ ಕೂಡ ರಿಟೈರ್ಡ್ SI ಆಗಿದೆ. ನಾನು ಈ ಸಿಸ್ಟಮನ್ನು ತುಂಬ ಸ್ಟಡಿ ಮಾಡಲಿಕ್ಕೋಸ್ಕರ ಇದಕ್ಕೆ ಸೇರ್ಕೊಂಡವನು. ಕಾಲೇಜು ಕೊನೆ 2 ತಿಂಗಳಿತ್ತು ನನಗೆ ಅಪಾಯಿಂಟ್ ಬರೋವಾಗ, ಆದರೂ ತೊಂದರೆ ಇಲ್ಲ ಅಂತೇಳಿ ಅದನ್ನೆಲ್ಲ ಬಿಟ್ಟು ಓಡಿ ಬಂದು ಸೇರ್ಕೊಂಡೆ. 15 ವರ್ಷ ಮಾಡ್ಬೇಕಂತೇಳಿತ್ತು, 15 ವರ್ಷ ಕಂಪ್ಲೀಟ್ ಆಯಿತು. ಅದಕ್ಕೆ ಬಿಟ್ಟು ಈಗ ಅವರ ಸಮಸ್ಯೆಯ ಬಗ್ಗೆ ಹೋರಾಟ ಮಾಡೋಣ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದೇನೆ. ಸಮಸ್ಯೆಗಳ ಬಗ್ಗೆ ಹೋರಾಟದ ದೃಷ್ಟಿಯಿಂದ ನೀವು ಆಕ್ಚುಲಿ ಅಲ್ಲಿಂದ ಈಗ ಹೊರಗಡೆ ಬಂದ್ರಿ. ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಿದ್ರೆ ಮೊದಲೇ ಇದು ಮಾಡಿದೆ, ಮತ್ತೆ ಬಂದು ಕಟ್ಕೊಂಡೆ, ಕಟ್ಟಿ ಎಲ್ಲ ಎಕ್ಸಾಮ್ ಪಾಸ್ ಮಾಡಿದೆ. ಓಕೆ ರೈಟ್. ರವಿ ಶೆಟ್ರೆ, ನೀವು ನಿನ್ನೆ ಇವತ್ತಿನ ಈ ಪತ್ರಿಕೆಗಳನ್ನ ನೋಡಿದ್ರೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಏನ್ ಮಾಡಿದ್ದಾರೆ, ಒಂದ್ ಕಡೆಯಿಂದ ಮನವಿ ಮಾಡಿದ್ದಾರೆ, ಯಾರು ಮಾಡಬೇಡಿ ನಿಮ್ಮೆಲ್ಲ ಇದನ್ನ. ಮತ್ತೆ ಇನ್ನೊಂದು ಪಾಯಿಂಟ್ ಈ ವಿಷಯ ಅಲ್ಲ, ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ. ಏನಂತಂದ್ರೆ, ಈಗ ಸಂದೀಪ್ ಅವ್ರು ಹೇಳಿದ ಪಾಯಿಂಟ್, ಬೇರೆ ರಾಜ್ಯಗಳಿಂದ ಪೊಲೀಸರ ವೇತನ ಇದೆ, ಭತ್ಯೆ ಏನಿದೆ ಅದನ್ನೆಲ್ಲ ತರಿಸಿ ನಾವು ಸ್ಟಡಿ ಮಾಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕೊಡುವಂತ ಒಂದು ಭರವಸೆಯನ್ನು ಕೊಡ್ತೇವೆ. ನಾಡ್ದು ಯಾರು ಮಾಡಬೇಡಿ, ಮಾಡಿದ್ರೆ ನಮಗೆ ಗೊತ್ತಿದೆ ಏನ್ ಮಾಡಬೇಕು ಅನ್ನೋದು. ಸರ್, ಒಂದು ವಿಷಯ, ಗೃಹ ಮಂತ್ರಿಯವರು ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಬಹಳ ಒಂದು ಅಭಿಮಾನ ಇದೆ. ಆದ್ರೆ ಇವರಿಗೆ ರೂಮರ್ ಬರ್ತಾ ಪೊಲೀಸ್ ಸಿಬ್ಬಂದಿಗಳು ಒಂದು ಪ್ರತಿಭಟನೆ ಮಾಡ್ತಾರಂತ ರೂಮರ್ ಬರ್ತಾ ಕೆಲವೇ ದಿನಗಳಾಗಿದೆ. ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಅವರು? ಮತ್ತೆ ಈ ಕೊಡ್ತೇವೆ, ಭರವಸೆ ನೀಡ್ತೇವೆ ಅನ್ನೋದಿದೆಯಲ್ಲ, ಈ ಮಂಡಿಗೆ ಬೆಣ್ಣೆ ಹಚ್ಚಿ ನೀವು ತಿನ್ನಿ ಹೇಳ್ತಾರಲ್ಲ, ಆ ಒಂದು ಸಿಸ್ಟಮ್ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಇನ್ನೊಂದಾಗಿ ಅವರಿಗೆ ಗೊತ್ತಿರುವುದು ಏನಂತ ಹೇಳಿದ್ರೆ, ಹೆದರಿಸುವುದು, ಎಚ್ಚರಿಕೆ ಕೊಡುವುದು ಒಂದು ಬಿಟ್ಟು ಅವರು ನಿಜವಾಗ ಒಂದು ಪೊಲೀಸ್ 1 ಗಂಟೆ ಏನಾದ್ರು ಅವರ ಪವರ್ ಏನಾದ್ರು ನಿಲ್ಸಿದ್ದೆ ಹೌದಾದ್ರೆ ಏನಾಗಬಹುದು? ಖಂಡಿತ ಜನ ಊಹಿಸಲಿ. 100% ಇವತ್ತು ಪ್ರತಿಭಟನೆಯಲ್ಲಿ ಅವರು ಪೊಲೀಸನ್ನ ತಡಿಬಹುದು, ಯಾಕಂದ್ರೆ ಅವರ ಕೈಯಲ್ಲಿರುವವರು ಅವ್ರನ್ನ ತಡಿಬಹುದು. ಆದ್ರೆ ಸಾರ್ವಜನಿಕರನ್ನ ತಡಿಲಿಕ್ಕಾಗಲ್ಲ, ಯಾಕಂದ್ರೆ ಸಾರ್ವಜನಿಕರಿಗೆ ಸಾಕ್ಷಾತ್ ದೇವರಂತಿರೋರು ಪೊಲೀಸ್. ಕರೆಕ್ಟ್. ಆ ಪೊಲೀಸಿಗೆ ಏನಾದ್ರೂ ತೊಂದರೆ ಆಗಿದ್ದೆ ಹೋದ್ರೆ ಸಾರ್ವಜನಿಕರನ್ನು ತಡಿಲಿಕ್ಕೆ ಆಗುದಿಲ್ಲ. ಈ ಗೃಹ ಸಚಿವರು ಹೇಳಿಕೆ ಕೊಟ್ಟು ಎಚ್ಚರಿಕೆ ಕೊಟ್ಟ ತಕ್ಷಣ ಆಗುದಿಲ್ಲ, ಜನ ಬೀದಿಗಿಳಿತಾರೆ. ಇವತ್ತು ನಾವು ಒಂದು ವೇದಿಕೆಯಾಗಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ. ಪೊಲೀಸಿಗೆ ಇಡೀ ರಾಜ್ಯದಲ್ಲಿ ಬೆಂಬಲ ಕೊಡ್ತಾ ಇದ್ದೇವೆ. ನಾವು ಬೀದಿಗಿಳಿತೇವೆ ಸರಿ, ನಾವು ಬೀದಿಗಿಳಿತೇವೆ. ಒಬ್ಬ ಮಂತ್ರಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ, ನೀವು ಒಂದು IAS IPS ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದೇ ಒಬ್ಬ IAS IPS ಅಥವಾ ಒಬ್ಬ PC ಅವರು ಮನಸ್ಸು ಮಾಡಿದ್ರೆ ನಾಳೆ ಮುಖ್ಯಮಂತ್ರಿ ಆಗ್ಬಹುದು, ಪ್ರಧಾನಿ ಆಗ್ಬಹುದು, ಮತ್ತೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಅವರು ಕೆಲಸ ಮಾಡಬಹುದು. ಆದ್ರೆ ಇವರು ಬರೀ ಒಂದು 5 ವರ್ಷಕ್ಕೆ, ಇವಾಗಂತೂ 5 ವರ್ಷನೂ ಗ್ಯಾರಂಟಿ ಇಲ್ಲ, 5 ವರ್ಷಕ್ಕೆ ಬಂದವರಿಗೆ ಇವರಿಗೆ ಎಷ್ಟಿದೆ ಅಂತ ಹೇಳಿದ್ರೆ 38 ವರ್ಷ ಸರ್ವಿಸ್ ಮಾಡೋರು, ಅವರಿಗೆ ಎಂತ ಸೌಲಭ್ಯಗಳು ಬೇಕಾಗ್ತದೆ? ಖಂಡಿತ, ಅಬ್ಸಲ್ಯೂಟ್ಲಿ. ಇದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ. ನಾಡ್ದು ಜೂನ್ 4ನೇ ತಾರೀಕು ನಡೆಯುವಂತ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳೇನು, ಪೊಲೀಸರದ್ದು ಸರ್ಕಾರದ ಮುಂದೆ ಏನಿದೆ, ಅದು ಇನ್ ದ ಫಾರ್ಮ್ ಆಫ್ ಗ್ರಾಫಿಕ್ ಪ್ಲೇಟ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 1 and 2 ದಯವಿಟ್ಟು ತೋರಿಸಿ, ಅದನ್ನು ನೋಡ್ತಾ ನಾವು ಮಾತನಾಡ್ತಾ ಮುಂದುವರಿಯೋಣ. ಎಸ್, ಪಾಯಿಂಟ್ ನಂಬರ್ 1 and 2. ಒಂದು, ಮೂಲ ವೇತನ ಮೊತ್ತವನ್ನ ಕೇಂದ್ರ ಸರ್ಕಾರದ ನಿಯಮಾನುಸಾರ ಹೆಚ್ಚಿಸಬೇಕು. ಮೂಲ ವೇತನ ಅಂದ್ರೆ ಬೇಸಿಕ್ ಸ್ಯಾಲರಿ ಕೇಂದ್ರದ ಬೇರೆನೇ ಇದೆ ಅಲ್ವಾ ಸಂದೀಪ್ ಅವರೇ, ಅದನ್ನ ಹೆಚ್ಚಿಸಬೇಕು. ನೆಕ್ಸ್ಟ್, ವಾರದ ರಜೆ ಭತ್ಯೆ ಆಗಿರ್ಬೋದು, ಪ್ರಯಾಣ ಭತ್ಯೆ ಆಗಿರ್ಬೋದು, ಇದನ್ನ ಜಾಸ್ತಿ ಮಾಡಬೇಕು. ರಜೆ ಮಂಜೂರಾತಿಯಲ್ಲಿ ಬದಲಾಗಬೇಕು. ಓಕೆ, ಇದು 2 ಪಾಯಿಂಟ್. ಸಂದೀಪ್, ನೀವು ಒಳಗಡೆ 15 ವರ್ಷ ಸಿಸ್ಟಮ್ ಅಲ್ಲಿ ಇದ್ದಿದ್ರಿಂದ ನನಗೆ ಹೇಳಿ, ವಾರದ ರಜೆ ಭತ್ಯೆ, ಪ್ರಯಾಣ ಭತ್ಯೆ ಏನಿದು, ಏನು ಹೆಚ್ಚು ಕಡಿಮೆ? ವಾರದ ರಜೆ ಅಂದ್ರೆ ಪೊಲೀಸರಿಗೆ ವೀಕ್ಲಿ ಆಫ್ ಅಂತೇಳಿ ಒಂದು ಸಿಸ್ಟಮ್ ಇದೆ. ಅದರಲ್ಲಿ ನಾವು ಕೆಲಸ ಮಾಡಿದ್ರೆ ಈಗ ಏನು 200 ರೂಪಾಯಿ ಕೊಡ್ತಾ ಇದ್ದಾರೆ. 200 ರೂಪಾಯಿ ಒಂದ್ ದಿವಸ ಕೆಲಸ ಮಾಡಿದಕ್ಕೆ ಕೊಡುವಂತದ್ದು. ಯಾವ ಕಾರ್ಮಿಕ ಕೂಡ 200 ರೂಪಾಯಿಗೆ ಯಾರು ಕೆಲಸ ಮಾಡುದಿಲ್ಲ. ಖಂಡಿತ. ಅದು 200 ರೂಪಾಯಿ ಯಾವ ಲೆಕ್ಕ? ಒಂದಿನ ಸಂಬಳ ಕೊಡ್ಲಿ. ಕರೆಕ್ಟ್. ಈಗ ಪ್ರಯಾಣ ಭತ್ಯೆ 115 ರೂಪಾಯಿಯಿಂದ ಏನೋ ಸ್ಟಾರ್ಟ್ ಆಗ್ತದೆ, ಬೇಸಿಕ್ ಮೇಲೆ ಡಿಪೆಂಡ್ ಆಗ್ತದೆ. 115 ರೂಪಾಯಿಗೆ ಒಂದು ಹುಬ್ಬಳ್ಳಿ, ಧಾರವಾಡ ಎಲ್ಲಾದ್ರೂ ಹೋಗಿ ಒಂದು ದಿನ ಜೀವನ ಮಾಡ್ಲಿಕ್ಕೆ ಆಗ್ತದೇನ್ರಿ? ಖಂಡಿತ.
ರೂಮ್ ಸಿಗದೆ ಇದ್ರೆ ಲಾಡ್ಜಲ್ಲಿ ರೂಮ್ ಮಾಡ್ಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ನಲ್ಲಿ ಮಲ್ಗ್ಲಿಕ್ಕಾಗುತ್ತಾ? ಕರೆಕ್ಟ್. ಒಬ್ಬ ಸಮನ್ಸ್ ಹೋದವರು, ವಾರಂಟ್ ಹೋದವರು, ಮತ್ತೆ ಕ್ರೈಮ್ ಡ್ಯೂಟಿಯಲ್ಲಿ ಹೋದವರು, ಹೊರಗಡೆ ಹೋದವರು ಏನ್ ಮಾಡ್ಬೇಕು? ಊಟ ಮಾಡ್ಬೇಕಾ, ಕಾಫಿ ಕುಡಿಬೇಕಾ? ಅವ್ರು ಕೊಡುವ ಜುಜುಬಿ 115 ರೂಪಾಯಿಗೆ. ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಒಂದು ಪೊಲೀಸ್ ಬ್ಯಾರಕ್ ಇದೆ, ಅದರಲ್ಲಿ ಹೆಚ್ಚಂದ್ರೆ ಒಂದು 50 ಜನ ಉಳಿಬಹುದು. ಅದು ಯಾವುದು ಪುರಾತನ ಕಾಲದ, ಬಹುಶಃ ಬ್ರಿಟಿಷರು ಕಟ್ಟಿ ಬಿಟ್ಟೋಗಿದ್ದೇನೋ ಬಹುಶಃ. ಅದು ಒಂದೇ ಒಂದು ಇರುದು 73,000 ಜನ ಪೊಲೀಸರಿಗೆ. ಬೆಂಗಳೂರಿಗೆ ಹೋದ್ರೆ ಅದು ಒಂದೇ ಒಂದು ಕಟ್ಟಡ ಇರುವುದು. ಅದು ಎಲ್ಲ ಮುರ್ಕಡೆ ಆಗಿ ಅದರಲ್ಲಿ ಉಳಿಲಿಕ್ಕೆ ಇದಿಲ್ಲ, ಮತ್ತು ಧೂಳು ಹಿಡ್ಕೊಂಡು ಆ ಕಬ್ಬಿಣದ ಮಂಚಗಳು ನೋಡಿದ್ರೆ ಸಾಕಾಗುತ್ತೆ. ಇದನ್ನ ಯಾರ ಹತ್ರ ಹೇಳ್ಕೊಳ್ಬೇಕು? ಅಲ್ಲ, ಖಂಡಿತ ವೀಕ್ಷಕರು ಇದನ್ನೆಲ್ಲವನ್ನ ಕೂಡ ಗಮನಿಸಬೇಕು. ಇವರು ಸಂದೀಪ್ ಅವ್ರು ಏನ್ ಮಾತನಾಡ್ತಾ ಇದ್ದಾರೆ, 15 ವರ್ಷ ಪೊಲೀಸ್ ಸಿಸ್ಟಮ್ ಅಲ್ಲಿ ಇದ್ದು ಹೊರಗಡೆ ಬಂದು ಮಾತನಾಡ್ತಾ ಇರುವಂತದ್ದು. ಇದು ಎಲ್ರಿಗೂ ಗೊತ್ತಿರುವಂತದ್ದೇ ವಿಷಯ. 200 ರೂಪಾಯಿಗೆ ಇವತ್ತು ಯಾರು ಸಿಗ್ತಾರೆ ಕೆಲಸ ಮಾಡೋದಕ್ಕೆ? ಯಾವ ಕಾರ್ಮಿಕರು ಸಿಗ್ತಾರೆ ಅಂತದ್ರಲ್ಲಿ ನಮ್ಗೆ ರಕ್ಷಣೆ ಕೊಡುವಂತ ಪೊಲೀಸರಿಗೆ ಒಂದು 200 ರೂಪಾಯಿ ಕೆಲಸ ಮಾಡೋದಕ್ಕೆ ಎಕ್ಸ್ಟ್ರಾ ಸಂಬಳ ಅದ್ರ ಬಗ್ಗೆ ಕೊಡದೇ ಇರ್ಬೋದು. ಕೊಡದೇ ಸೇವೆ ಅಂತ ಮಾಡಬಹುದು. ಇರ್ಲಿ, ಸಾರ್ವಜನಿಕ ಸೇವೆ. ಈಗ ರವಿ ಶೆಟ್ಟರ್, ನಾಡ್ ನಡೆಯುವಂತ ಕಾರ್ಯಕ್ರಮದಲ್ಲಿ ಏನ್ ನಡೆಯುತ್ತೆ? ಪ್ರತಿಭಟನೆ ಏನ್ ನಡೆಯುತ್ತೆ ಸರ್? ಈಗ ಶಿಸ್ತಿನ ಸಿಪಾಯಿ ಅಂತಿರುವ ಪೊಲೀಸ್ ಪ್ರತಿಭಟನೆ ಆಗಿದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಒಂದು ಆಡಂಬರ ಇರುವುದಿಲ್ಲ. ಅಲ್ಲ, ಒಂದ್ ನಿಮಿಷ, ನನಗೆ ಇನ್ನೊಂದು ಕೇಳಬೇಕು. ಈಗ ಉಡುಪಿ ಜಿಲ್ಲೆ ಬಗ್ಗೆ ಮಾತಾಡೋಣ. ಸಾಕಷ್ಟು ಈಗ 3-4 ಜಿಲ್ಲೆಯಲ್ಲಿ ನಮ್ಮ ಚಾನಲ್ ನೋಡ್ತಾ ಇರ್ಬೋದು. ಉಡುಪಿ ಜಿಲ್ಲೆ ಬಗ್ಗೆ ಮಾತಾಡೋಣ. ನೀವಿಬ್ರು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಎಲ್ಲಾ ಪೊಲೀಸರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರಾ ಅನ್ನೋದು ಮೊದಲನೇ ಪ್ರಶ್ನೆ. ಸರ್, ಪ್ರತಿಯೊಬ್ಬರು ಕೊಟ್ಟಿದ್ದಾರೆ? ಅಲ್ಲಲ್ಲ, ಎಲ್ಲಾ ಪೊಲೀಸರಿಗೂ ನೈತಿಕವಾಗಿ ಬೆಂಬಲ ಕೊಡುವ ಮನಸ್ಸಿದೆ. ಆದ್ರೆ ಅವರ ಮೇಲೆ ಒಂದು ಬ್ರಹ್ಮಾಸ್ತ್ರ ಅಂತ ತೂಗ್ತಾ ಇದೆಯಲ್ಲ ಸರ್, ನಿಮ್ ಮೇಲೆ ಇದ್ ಮಾಡ್ತೇವೆ, ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಇದೆ. ಆದ್ರಿಂದ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಪೊಲೀಸಿನ ಮನೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಸಾರ್ವಜನಿಕರು, ಹಾಗೆ ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ಇದೆ. ಅದು ಇವತ್ತಿನ ದಿನದಲ್ಲಿ ನಾವು ಗೆದ್ವಿ ಅಂತ ಹೇಳ್ಬಿಟ್ಟು ಏನಾದ್ರೂ ರಾಜಕೀಯ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಮೇಲಾಧಿಕಾರಿಗಳಾಗಿರ್ಬೋದು ನಾವು ಗೆದ್ವಿ ಅಂತ ಹೇಳ್ಬಿಟ್ಟು ಏನಾದ್ರೂ ಇದು ಮಾಡಿದ್ರೆ ತಪ್ಪಾಗ್ತದೆ. ನಾಳೆ ಎಲ್ಲಾ ಪೊಲೀಸ್ ಇದ್ ಮಾಡಿದ್ದೆ ಹೋದಾದ್ರೆ ಇವರನ್ನ ಪೊಲೀಸನ್ನ ತಕ್ಷಣ ತೆಗೆದಾಕ್ಲಿಕ್ಕೆ ಆಗ್ತದೆ. ಇವ್ರ ಹತ್ರ 73,000 ಜನ ಪೊಲೀಸ್ ಇದ್ದಾರೆ ಸರ್. 73,000 ಜನದ 73,806 ಜನ ಇದ್ದಾರೆ. 800 ಅಷ್ಟು ಜನನ್ನ ಇವರು ತಕ್ಷಣವಾಗಿ ತೆಗೆದಾಕ್ಲಿಕ್ಕೆ ಆಗ್ತದೆ ಸರ್? ಅಲ್ಲ, ಖಂಡಿತ 9 ತಿಂಗಳು ಟ್ರೈನಿಂಗ್ ಮಾಡ್ಬೇಕಾಗ್ತದೆ ಅದಕ್ಕೆ. ಅಲ್ಲ, ತೆಗೆದಾಕೋದು ಬಾಳ. ಇವತ್ತು ಬೆಳಿಗ್ಗೆ ಪತ್ರಿಕೆ ಅದೇ ಏನ್ ಹೆದರಿಕೆ, ಏನ್ ಒಂಥರ ಹೆದರಿಕೆನೂ ಇದೆ ಅದರಲ್ಲಿ. ಅಲ್ಲ, ಇವರು ಒಂದ್ ನಿಮಿಷ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ಕೊಂಡು ಪೊಲೀಸರಿಗೆ ಅವರಿಗೆ ಬೇಕಾದ ಸೌಲಭ್ಯವನ್ನು ಕೊಟ್ಟರೆ ಅವರು ತನ್ನಿಂಗ್ ತಾನೇ ಬಿಡ್ತಾರೆ ಸರ್. ಖಂಡಿತ ಪ್ರತಿಭಟನೆ ತನ್ನಿಂಗ್ ತಾನೇ ಬಿಡ್ತಾರೆ. ನಿಮ್ಮಂತ ಮಾಧ್ಯಮಗಳು ಅವ್ರನ್ನ ಬಂದು ಬೆಂಬಸಲ್ಲ, ನಾವು ಕೂಡ ಬೆಂಬಲಿಸಲ್ಲ. ಅವ್ರದ್ದೆಲ್ಲ ಸರಿಯಾದ ವ್ಯವಸ್ಥೆ ಕೊಟ್ಟಿದ್ದೆ ಹೋದಾದ್ರೆ. ಇವತ್ತು ಅವರು ಸರಿಯಾದ ವ್ಯವಸ್ಥೆ ಕೊಡದೆ ಬರೀ ಹೆದರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಆಡಳಿತದಲ್ಲಿದ್ದೀವಿ ಸರ್ ನಾವು? ಅಬ್ಸಲ್ಯೂಟ್ಲಿ. ಏನ್ ಸಂದೀಪ್? ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದಾರೆ ಇವರು. ಅವರು ಯಾವುದು ನಮ್ಮ ಪತ್ರಿಕೆಗೆ ಯಾವುದಕ್ಕೂ ನಾವು ಏನು ಹೇಳ್ತಾರಲ್ಲ ಆ ಹಕ್ಕು ಪೊಲೀಸರಿಗೆ ಆಗ್ಲಿ, ರಕ್ಷಣೆ ಇವರಿಗೆ ಒಂದು ಆರ್ಟಿಕಲ್ ಬರೆಯುವಾಗಿಲ್ಲ, ಏನ್ ಮಾಡುವಾಗಿಲ್ಲ. ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಅದಿಲ್ಲ. ಈಗ ನೀವು ಒಳಗಡೆ ನೀವು ಒಬ್ಬ ಲೇಖಕ ಆದ್ರೆ ನಾವು ಎಕ್ಸ್ಪ್ರೆಸ್ ಆಗಿ ಹೊರಗಡೆನೆ ಪೇಪರ್ಗೆ ಯಾವುದೇ ಆರ್ಟಿಕಲ್ ಬರೆಯುವಾಗಿಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಭ್ರಷ್ಟಾಚಾರ ಆಗಬಹುದು, ಯಾವುದೇ ಇಲಾಖೆಯಲ್ಲಿ ಸಮಸ್ಯೆ ಇರ್ಬೋದು, ಅದನ್ನ ಅವನು ಬರಿಬೇಕ್ರಿ ಪೇಪರ್ಗೆ. ಇದು ಗೊತ್ತಾಗುದು ಜೀತದಾಳು ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಮತ್ತಿನ್ನೆಂತ ಪದ್ಧತಿ ಯಾಕಂತ ಹೇಳಿದ್ರೆ, ಒಂದು ಆಫೀಸರ್ಸ್, ದೊಡ್ಡ ಆಫೀಸರ್ಸ್, ಹೈಯರ್ ಆಫೀಸರ್ಸ್ ಮನೆಯಲ್ಲಿ ಆರ್ಡರ್ಲಿ ಅಂತೇಳಿ ಒಂದು ಸಿಸ್ಟಮ್ ಇಟ್ಟಿದ್ದಾರೆ. ಆ ಸಿಸ್ಟಮ್ ಅಲ್ಲಿ ದುಡಿತಾ ಇರುವವರು ನೋಡಿದ್ರೆ ಅವ್ರು ಅವರಿಗೆ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಇಲ್ಲಿ ಇದೆ. ಆ ಪಾಯಿಂಟ್ ಜೀತದಾಳು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಆರ್ಡರ್ಲಿ ಸಿಸ್ಟಮ್ ಅಂದ್ರೆ ಜೀತದಾಳು ಸಿಸ್ಟಮೇ. ಎಸ್, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿ. ಮತ್ತೆ ಪೊಲೀಸರ ಬೇರೆ 2 ಪ್ರಮುಖ ಬೇಡಿಕೆಗಳು ಏನೇನು, ಯಾವುದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಗ್ರಾಫಿಕ್ ಪ್ಲೇಟ್ಸ್ ಬರಲಿ ಪ್ಲೀಸ್. ಎಸ್, ಇದನ್ನ ಗಮನಿಸಬೇಕು. ಚುನಾವಣೆ, ದಸರಾ ಸಹಿತ ಬಂದೋಬಸ್ತ್ ಕಾರ್ಯಗಳಿಗೆ ಇತರ ಇಲಾಖೆಗಳಿಗಿಂತ ಭತ್ಯೆ ಕೊಡಬೇಕು. ಅಂದ್ರೆ ಬೇರೆ ಇಲಾಖೆಗಳಲ್ಲಿ ಜಾಸ್ತಿ ಭತ್ಯೆ ಕೊಡ್ತಾ ಇದ್ದಾರೆ. ಅಂದ್ರೆ ಬೇರೆ ಇಲಾಖೆ ಅಂದ್ರೆ ಅಲ್ಲಿ ಡಿ ದರ್ಜೆಯ ನೌಕರನಿಗೂ ಕೂಡ ಚುನಾವಣೆಯ ಸಮಯದಲ್ಲಿ 450 ರೂಪಾಯಿ ಕೊಡ್ತಾರೆ. ನಿಮ್ಗೆ ಎಷ್ಟು ಕೊಡ್ತಾರೆ? ನಮ್ಮವರಿಗೆ ಪೊಲೀಸ್ ಒಬ್ಬ ಫಸ್ಟ್ ಆ ಬಾಕ್ಸ್ ಅನ್ನು ಹಿಡ್ಕೊಂಡು ಹೋಗಿ ಕಾದು, ರಾತ್ರಿ ಇಡೀ ನಾವು ನಿದ್ರೆ ಬಿಟ್ಟು ಕಾದು, ಬೆಳಿಗ್ಗೆ ಅದನ್ನ ತಗೊಂಡ್ಬಂದು ಈ ಸರಿಯಾದ ಸ್ಥಳ ಸೇರಿಸುವವರೆಗೆ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಕೊಡುವಂತ ದುಡ್ಡು ಎಷ್ಟು ಗೊತ್ತಾ? 300 ರೂಪಾಯಿ.
ಓಹೋ 450 ರೂಪಾಯಿ ಡಿ ದರ್ಜೆ ನೌಕರಿಗೆ ಹೇಳುದು. ಅಲ್ಲಿ PRO ಇವರೆಲ್ಲ ಇರ್ತಾರಲ್ಲ ಅವರಿಗೆ 1200 ರೂಪಾಯಿವರೆಗೂ ಕೊಡ್ತಾರೆ. ಎಷ್ಟು ತಾರತಮ್ಯ ಇದು. ಖಂಡಿತ ಫುಲ್ ರಿಸ್ಕ್ ನಮ್ದೇ ಇರ್ತದೆ. ಕ್ರೌಡ್ ಕಂಟ್ರೋಲ್ ಮಾಡ್ಬೇಕು. ಇಲೆಕ್ಷನ್ ಅಂದ್ರೆ ಸಾಮಾನ್ಯ ಆಗುತ್ತಾ? ಖಂಡಿತ ಆ ಹೊತ್ತಿನಲ್ಲಿ ಸ್ಟೇಷನ್ ಅಲ್ಲಿ ನೋಡಿದ್ರೆ ಇಬ್ರು ಸಿಬ್ಬಂದಿ ಇರ್ತಾರೆ. ಅವ್ರು ಏನಾದ್ರು ಗಲಾಟೆ ಆದ್ರೆ ಏನ್ ಮಾಡ್ಬೇಕು ಅವರು? ಅಬ್ಸಲ್ಯೂಟ್ಲಿ ಹೌದು. ಸಿಬ್ಬಂದಿಗಳ ಕೊರತೆ ಟೋಟಲಿ ಇದೆ ಸರ್. 1000 ಜನಕ್ಕೆ ಮಾಡುವಂತ ಕೆಲಸ ಬರೀ 300 ರಿಂದ 400 ಜನ ಮಾಡುವಂತ ಒಂದು ಇದನ್ನ ಒತ್ತಡ ಅವ್ರ ಮೇಲೆ ಇದೆ. ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಒತ್ತಡದಲ್ಲಿದೆ. PC ಅವರಾಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವರು SI ಗಳಾಗಿರ್ಬೋದು, PSI ಆಗಿರ್ಬೋದು, ಸಂಪೂರ್ಣ ಒತ್ತಡದಲ್ಲಿದ್ದಾರೆ. ಅದಕ್ಕೆ SPD ಇವರು ಕೂಡ ಏನು ಹೊರತಿಲ್ಲ, ಎಲ್ಲರಿಗೂ ಒತ್ತಡ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವರ್ಕ್ ಲೋಡ್ ಅವ್ರ ಮೇಲೆ ತುಂಬಾ ಹೆವಿ ಆಗಿದೆ. ಇವತ್ತು ಅವರು ಒಬ್ಬ ಟ್ರಾಫಿಕ್ ನಲ್ಲಿರೋ ಪೊಲೀಸು ಒಂದು ಅವರ ಗಾಳಿ, ಮಳೆ, ಬಿಸಿಲು, ಬಿಸಿಲಿನಲ್ಲಿ ಸರ್ ಈ ಸಲದ ಬಿಸಿಲಿನಲ್ಲಿ ಎಷ್ಟೋ ಜನ ಪೊಲೀಸ್ಗಳು ಇದಕ್ಕೆ ಒಳಗಾಗಿದ್ದಾರೆ. ಅದಕ್ಕೊಂದು ನಮ್ಮ ಪರಮೇಶ್ವರ್ ಹೇಳಿದ್ದಾರೆ ಇವತ್ತು, ಯಾವ್ದದು ಆರೋಗ್ಯ ಭಾಗ್ಯವಾ, ಆರೋಗ್ಯ ಭಾಗ್ಯ ಅಂತ ಹೇಳಿದ್ದಾರೆ. ಸ್ವಾಮಿ, ಇವರು ಆರೋಗ್ಯ ಭಾಗ್ಯ ಬರೀ ಡ್ಯೂಟಿ ಟೈಮ್ ಅಲ್ಲಿ ಮಾತ್ರ ಕೊಡ್ತಾರಂತೆ. ಇವ್ರೇನಾದ್ರೂ ನಿವೃತ್ತಿ ಹೊಂದಿದ್ರು ಕೊಡಲ್ಲ. ಆರೋಗ್ಯ ಹದಗೆಡೋದು ಯಾವಾಗ ಗೊತ್ತಾ ಸರ್? ಫಸ್ಟ್ ಈಗ ಎನರ್ಜಿ ಈಗ ಎನರ್ಜಿ ತುಂಬಾ ಇರ್ತದೆ. ಅವರಿಗೆ ಆರೋಗ್ಯ ಹದಗೆಡುವುದೇ ಅವರು ನಿವೃತ್ತಿ ಹೊಂದಿದ ನಂತರ. ಅವಾಗ ಈ ಸೌಲಭ್ಯ ಇಲ್ಲ. ಇವ್ರ ಹಣದಲ್ಲೇ ಕಟ್ ಮಾಡಿ ಸ್ವಾಮಿ, ಅದನ್ನ ಮುಂದುವರಿಸಿ. ಇನ್ನೊಂದಿದೆ, ಆರೋಗ್ಯ ಭಾಗ್ಯ ಅನ್ನುವಂಥದ್ದು 100 ರೂಪಾಯಿ ಕಟ್ ಆಗುತ್ತೆ. ಅದರಲ್ಲೂ ಕೂಡ ತಾರತಮ್ಯ ಇದೆ. ಅವರಿಗೂ, ಮೇಲಧಿಕಾರಿ ಅವರಿಗೂ, ಕೆಲವರಿಗೆ ದೊಡ್ಡ ಆಫೀಸರ್ಸಿಗೂ ಕಟ್ ಆಗೋದು 100 ರೂಪಾಯಿ. ಅವರಿಗೆ ಸ್ಪೆಷಲ್ ವಾರ್ಡ್, ಇವರಿಗೆ ಜನರಲ್ ವಾರ್ಡ್ ಪೊಲೀಸ್. ಇದೇನ್ ತಾರತಮ್ಯ? ಮತ್ತೆ ಇನ್ನೊಂದು, ಆರೋಗ್ಯ ಭಾಗ್ಯ ರಿಟೈರ್ಡ್ ಆದ್ಮೇಲೂ ಆರೋಗ್ಯ ಭಾಗ್ಯ ಕೊಡದೇ ಇದ್ರೆ ಅವ್ನ್ ನರ ಕಟ್ ಮಾಡಿದಾಗೆ. ಪಾಪ ಹೇಗ್ ಬದುಕೋದವ್ರು? ಖಂಡಿತ ಅಲ್ಲ. ಇದಕ್ಕಿಂತ ಹೆಚ್ಚಾಗಿ ಕಣ್ಣಾರೆ ಕಂಡಿದ್ದು, ಸಂದೀಪ್ ಒಂದ್ ಬ್ರೇಕ್ ತಗೋಬೇಕೀಗ. ಕಣ್ಣಾರೆ ಕಂಡಿದ್ದು ಪೊಲೀಸರು ವಾಸ ಇರುವಂತ ಅವರ ಈ ಕ್ವಾರ್ಟರ್ಸ್ ಇದೆಯಲ್ಲ, ಅಯ್ಯೋ ದೇವ್ರೇ, ನಾವು ನೋಡಿ ಕಣ್ಣಾರೆ ಹೋಗಿದ್ದೇವೆ. ಪೊಲೀಸ್ ಇರುವ ಕ್ವಾರ್ಟರ್ಸ್ ಅಲ್ಲ ಸರ್, ಇವತ್ತು ಒಂದೊಂದು ಸ್ಟೇಷನ್ ಗಳಿಗೂ ವಿಸಿಟ್ ಕೊಡಿ ಸರ್. ನಾವು ಕೊಟ್ಟಿದ್ದೇವೆ. ಆ ಸ್ಟೇಷನ್ ಗಳಲ್ಲಿ ಪಾಪ ಅವ್ರು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಪೊಲೀಸು. ಯಾಕಂದ್ರೆ ಪೊಲೀಸ್ ಅನ್ನು ಒಂದು ಗತ್ತಿಗೆ ಸರಿಯಾಗಿ ಬದುಕಬೇಕಂತ ಹೇಳ್ಬಿಟ್ಟು ಇದ್ದಿದ್ದನ್ನ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಒಂದು ಮೂಲಭೂತ ಸೌಕರ್ಯಗಳಿಲ್ಲಲ್ಲ ಸರ್. ಅವರಿಗೆ ಕುಡಿಲಿಕ್ಕೆ ನೀರಿನ ಒಂದು ಇದು ಬೇಕಂತ ಹೇಳಿದ್ರಿಲ್ಲ, ಅದೆಲ್ಲ ಇರ್ಲಿ ಸರ್. ಗಾಡಿ ಯಾವ್ದು ಗೊತ್ತಾ ಸರ್? ತಳ್ಳಿ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಕಳ್ಳರೋ ಅಥವಾ ಬೇರೆ ಯಾರೋ ಒಂದು ಆರೋಪಿಗಳಿಗೆ ಅವ್ರ ಹತ್ರ ಅಪರಾಧ ಮಾಡೋಂತರ ಹತ್ರ ಇರೋದು ಒಳ್ಳೊಳ್ಳೆ ಗಾಡಿಗಳಿದೆ. ಇವ್ರ ಹತ್ರ ಸರ್ ತಳ್ಳಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಹಿಡಿಬೇಕು. ಇವ್ರ ಹತ್ರ ಇರೋ ವೆಪನ್ಸ್ ಗಳು ಆ ರೀತಿ ಇದೆ. ಒಂದ್ ಬ್ರೇಕ್ ತಗೋಣ ವೀಕ್ಷಕರೇ. ಇಬ್ರು ಅತಿಥಿಗಳು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನಾಡಿನ ಪ್ರತಿಭಟನೆ ಬಗ್ಗೆ ಒಬ್ರು ಮಾಜಿ ಪೊಲೀಸರು, ಇನ್ನೊಬ್ರು ಕರ್ನಾಟಕ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷರು ರವಿ ಶೆಟ್ಟಿ. ಇದಾದ ನಂತರ ಬೇರೆ ಪ್ರಮುಖ ಬೇಡಿಕೆಗಳ ಬಗ್ಗೆ ಕೂಡ ನಾವು ನಿಮ್ಮ ಮುಂದೆ ಈ ಪ್ರಸ್ತಾಪ ಮಾಡ್ತೇವೆ. ಅದ್ರ ಜೊತೆಗೆ ಈ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಅಥವಾ ಒಟ್ಟಾರೆ ನಡೆಯುವಂತಹ ಈ ಪ್ರತಿಭಟನೆಗೆ ಯಾರ್ಯಾರೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎಲ್ಲದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಈಗ ಸಣ್ಣ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಪೊಲೀಸ್ ಪ್ರತಿಭಟನೆ ಯಾಕೆ ಅನ್ನೋಂಥ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಈ 1 ಗಂಟೆಯ ನೇರ ಪ್ರಸಾರದ ಕಾರ್ಯಕ್ರಮ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ನಿಮ್ಮೆಲ್ಲರ ಒಪಿನಿಯನ್ ನಾವು ತಗೋಬೇಕಾಗಿದೆ. ಪೊಲೀಸರು ಪ್ರತಿಭಟನೆ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ನಿಮ್ಮ ಅನಿಸಿಕೆ ಏನು? ಆಸ್ ಎ ಜನರಲ್ ಪಬ್ಲಿಕ್ ಆಗಿ ನಿಮ್ಮ ಅನಿಸಿಕೆ ಏನು? ನಿಮ್ಮ ಸಪೋರ್ಟ್ ಏನು? ಇದೆಯೋ ಇಲ್ವೋ ಮುಕ್ತವಾಗಿ ಮಾತಾಡಿ. ಇದೊಂದು ವೇದಿಕೆ ಅಂತ ತಿಳ್ಕೊಳ್ಳಿ. ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಶೆಟ್ಟಿ, ಕರ್ನಾಟಕ ಕಾರ್ಮಿಕ ವೇದಿಕೆ ಉಡುಪಿ ಅಧ್ಯಕ್ಷರು, ಮತ್ತು ಮಾಜಿ ಪೊಲೀಸರಾದಂಥ ಸಂದೀಪ್ ಅವರು. ನೆಕ್ಸ್ಟ್ 2 ಪ್ರಮುಖ ಬೇಡಿಕೆಗಳು ಏನಿದೆ ಪೊಲೀಸರದ್ದು, ಅದನ್ನು ನೋಡ್ತಾ ಮತ್ತೆ ನಾವು ಮಾತನ್ನು ಮುಂದುವರಿಸೋಣ. ಮೇಲಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಯನ್ನು ಗೌರವಯುತವಾಗಿ ನೋಡಿಕೊಳ್ಬೇಕು. ಆರ್ಡರ್ಲಿ ವ್ಯವಸ್ಥೆ, ಈಗ ನೀವು ಹೇಳಿದ್ರಿ, ಅದು ರದ್ದಾಗಬೇಕು. ಗುಣಮಟ್ಟದ ವಸತಿ ಸೌಲಭ್ಯ ಬೇಕು. ಅದು ನಾನು ಪಾಯಿಂಟ್ ಹೇಳ್ತಿದ್ದೆ. ಪಟ್ ಅಂತ ಹೇಳ್ಬಿಡಿ. ಈಗ ಇವರೇ ರವಿ ಶೆಟ್ರೆ, ಮೇಲಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಯನ್ನು ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಸರ್, ಅಧಿಕಾರಿಗಳು ಅಂತೂ ಅದೇ ಗೀತ ಪದ್ಧತಿ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿಸೋದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಅವರು ಇವರ ಕಡೆಯಿಂದ ಮಾಡೋದನ್ನ ನಿಲ್ಲಿಸಬೇಕು ಮೇಲಾಧಿಕಾರಿಗಳು. ಮತ್ತೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಈಗ ಒಂದು ಲಾಠಿಯನ್ನು ತಗೊಂಬಂದ್ ಕೊಡೋ ಅಥವಾ ಇದೊಂದು ಈ ತರ ಸಂಸ್ಕೃತಿ. ಯಾಕಂದ್ರೆ ಅವರು ಒಬ್ಬ ಅಧಿಕಾರಿ, ಇವರು ಒಬ್ಬರು ಅಧಿಕಾರಿ.
ಇವರು ಹೇಳುವಂತ ಸ್ವಲ್ಪ ಜವಾಬ್ದಾರಿ ಹೆಚ್ಚಿನ ಅಧಿಕಾರಿ ಹೊರತುಪಡಿಸಿ ಬೇರೆ ಏನಲ್ಲ. ಈ ತಾರತಮ್ಯನ ಹೊರತುಪಡಿಸಿದ್ದೇ ಹೋದಾದ್ರೆ ಇವರಲ್ಲಿ ಒಂದು ಬಲ ಅನ್ನೋದು ಬರ್ತದೆ, ಒಗ್ಗಟ್ಟು ಅನ್ನೋದು ಬರ್ತದೆ. ಆ ಒಗ್ಗಟ್ಟು ಬಂದಾಗ ಈ ತರ ಬೇರೆ ಬೇರೆ ರಾಜ್ಯಗಳಲ್ಲಿಯ ಒಂದು ವೇತನ ತಾರತಮ್ಯ ಆಗಿರ್ಬೋದು ಅದೆಲ್ಲದು ಇಲ್ಲಿ ಸರಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ವೇತನ ತಾರತಮ್ಯದಲ್ಲಿ ಇವತ್ತು ಪೊಲೀಸ್ ಸಿಬ್ಬಂದಿ ಒಂದು ನಮ್ಮ PC ಲೆವೆಲ್ ಏನಿದೆಯೋ ಅವ್ರಿಗೆ ಮಾತ್ರ ಸಮಸ್ಯೆ ಇಲ್ಲ, IAS ವರೆಗೂ ಸಮಸ್ಯೆ ಇದೆ, IPS ವರೆಗೂ ಸಮಸ್ಯೆ ಇದೆ. ವೇತನ ತಾರತಮ್ಯ ನಮ್ಮ ರಾಜ್ಯದಲ್ಲಿ ಇದೆ. ಮತ್ತೆ ಹಾಗೆ 2ನೇ ತಾರೀಕು ಬೇರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂಡ ಸಮಸ್ಯೆ ಇದೆ. ರೈಟ್. ನೆಕ್ಸ್ಟ್ ಆರ್ಡರ್ಲಿ ವ್ಯವಸ್ಥೆ ಬಗ್ಗೆ ಸಂದೀಪ್ ನೀವು ಮಾತಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಒಂದು ಫೋನ್ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಊರು ದಯವಿಟ್ಟು ಹೇಳಿ. ನಾನು ಪೀರ್ ಮೊಹಮ್ಮದ್ ಕಾಪು. ನಮಸ್ಕಾರ ಪೀರ್ ಮೊಹಮ್ಮದ್ ಅವರೇ, ಹೇಳಿ ಏನು ನಿಮ್ಮ ಅಭಿಪ್ರಾಯ? ಸರ್, ಇದು ಎಲ್ಲಾ ಸರ್ಕಾರಿ ಕೆಲಸದವರು ಅವರಿವರು ಪ್ರತಿಭಟನೆ ಮಾಡುತ್ತಾರೆ. ಅವರ ಬೇಕು ಬೇಡಗಳನ್ನು ಅವರು ಪ್ರತಿಭಟನೆ ಮುಖಾಂತರ ತಗೊಳ್ತಾರೆ. ಆಗಿರುವಾಗ ಪೊಲೀಸ್ನವರು ಒಂದು ದಿವಸ ಪ್ರತಿಭಟನೆ ಮಾಡುವುದಕ್ಕೆ ಯಾಕೆ? ಅಂದ್ರೆ ಯಾಕೆ ಸರ್ಕಾರ ಬಿಡ್ತಾ ಇಲ್ಲ ಇವರಿಗೆ? ಅದೇ ಮತ್ತೆ ಒಂದು ಸರ್ಕಾರ ಮತ್ತು ಪೊಲೀಸ್ ಜನತೆ ಜೊತೆ ಸಾರ್ವಜನಿಕರು ಸಹಕರಿಸಿ ಆ 4ರಂದು ಅಪರಾಧ ರಹಿತ ದಿನವನ್ನಾಗಿ ಮಾಡಿ, ಕರೆಕ್ಟ್, ಪೊಲೀಸ್ ಬಂದೋಬಸ್ತಿನ ಅಗತ್ಯವೇ ಇಲ್ಲದಂತೆ ಮಾಡಿ ಅವರಿಗೆ ನಾವು ರಕ್ಷಣೆ ಕೊಡೋ ಒಂದು ಇದು ಜನತೆಯ ಮೇಲೆ ಇದೆ. ಬೆಸ್ಟ್ ಪಾಯಿಂಟ್, ಒಳ್ಳೆ ಪಾಯಿಂಟ್ ಮಾತಾಡಿದ್ರೆ. ಸರ್ಕಾರದಲ್ಲಿಲ್ಲ, ಯಾವುದೇ ಪೊಲೀಸ್ ಖಾತೆಯಲ್ಲಿಲ್ಲ, ಇದು ಜನತೆ. ಇವತ್ತು ಪೊಲೀಸ್ ಇಲ್ಲ ಅಂತ ನಾವು ಏನಾದ್ರೂ ಕೆಟ್ಟ ಕೆಲಸ ಮಾಡುವುದಲ್ಲ. ಕರೆಕ್ಟ್. ಇವತ್ತು ಬೆಳಿಗ್ಗೆ ಎದ್ದವರೇ ನಾವು ಪೊಲೀಸ್ನವರಿಗಾಗಿ ದುಡಿಬೇಕು. ಒಂದು ದಿನ ಕರೆಕ್ಟ್ ಪೊಲೀಸ್ನವರಿಗೆ ಹೌದು, ಅವ್ರು ಇಷ್ಟ 4 ದಿನ ಅವರು ದುಡಿತಾರೆ ನಮ್ಗಾಗಿ. ಒಂದು ದಿನ ಅವರಿಗೋಸ್ಕರ ದುಡಿಬೇಕಾಗಿ ಅಂತೇಳಿ ನಾವು ಇದನ್ನು ಪಣ ತೊಟ್ಟರೆ ಅವರ ಪ್ರತಿಭಟನೆಯು ಸಹಕಾರಿಯಾಗ್ತದೆ. ಸರ್ಕಾರವು ಜನರಿಗೆ ಹೆದರ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆದರದಿದ್ರು ಜನರಿಗೆ ಹೆದರ್ತದೆ. ಖಂಡಿತ, ನಾವೇ ಬೇಕು. ಕರೆಕ್ಟ್. ಒಳ್ಳೆ ಪಾಯಿಂಟ್. ಈಗ ಪೀರ್ ಮೊಹಮ್ಮದ್ ಅವರೇ, ಈಗ ನಿಮ್ ಪಾಯಿಂಟ್ ಅನ್ನ ನಾವು ಈ ತರ ತಗೊಳ್ಬೋದಾ? ಸಾರ್ವಜನಿಕರು ಎಲ್ಲರೂ ಮುಂದೆ ಬಂದು ಪೊಲೀಸರಿಗೆ 4ನೇ ತಾರೀಕಿನ ಪ್ರತಿಭಟನೆಗೆ ಸಪೋರ್ಟ್ ಮಾಡಬೇಕು ಅಂತ. ಸಪೋರ್ಟ್ ಮಾಡಬೇಕು ಅಂದ್ರೆ ಯಾವುದೇ ಅಪರಾಧ ಮಾಡಬಾರ್ದು ಅಷ್ಟೇ. ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಆಗಲಿ ಯಾವುದೇ ರೀತಿಯಲ್ಲಿಯೂ ಆ ದಿನ ಇಡೀ ಕರ್ನಾಟಕದಲ್ಲಿ ಅಪರಾಧ ನಡೆದಿಲ್ಲ ಎಂದು ನಾವು ತೋರಿಸಬೇಕು. ಪೊಲೀಸ್ನವರಿಗೆ ಕೊಡುವ ಒಂದು ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ರೆ ವೀಕ್ಷಕರು ನೀವು ಕೇಳ್ಕೊಂಡ್ರೆ. ಸಂದೀಪ್, ಆರ್ಡರ್ಲಿ ವ್ಯವಸ್ಥೆ ಅಂದ್ರೆ ಏನದು, ಹೇಗೆ ನಡೀತದೆ? ಆರ್ಡರ್ಲಿ ವ್ಯವಸ್ಥೆ ಅಂದ್ರೆ ಬ್ರಿಟಿಷ್ ಕಾಲದಿಂದ ನಡ್ಕೊಂಡು ಬಂದಿದ್ದು, ಅದನ್ನ ಇವರು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಇದ್ದಾರೆ. ಅಂದ್ರೆ ಹೇಗೆ? ನಾನು ನಿಮ್ಗೆ ಇದು ಶೂ ತಂದು ಕೊಡೋದು, ಅದು ಮಾಡೋದು, ಇದು ಮಾಡೋದು, ಆಗ ಅವರ ಪರ್ಸನಲ್ ಕೆಲಸ ಇದೆಯಲ್ಲ, ಈ ಅಧಿಕಾರಿಗಳು ಮಕ್ಕಳನ್ನ ಕರ್ಕೊಂಡ್ಬರ್ಲಿಕ್ಕೆ, ಹೆಂಡತಿನ ಶಾಪಿಂಗ್ ಕರ್ಕೊಂಡು ಹೋಗೋದು, ಇದೆಲ್ಲ ಸಿಸ್ಟಮ್ ನೋಡಿ. ಒಂದು ಕಡೆಯಲ್ಲಿ ಒಬ್ಬ ಪೊಲೀಸ್ ಕಮಾಂಡೋ ಟ್ರೈನಿಂಗ್ ಮಾಡಿರ್ತಾನೆ ಫುಲ್ಲು ಎಲ್ಲ ಇದಾಗಿ, ಆದ್ರೆ ಅವ್ರನ್ನು ಮನೆ ಕೆಲಸಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ಏನ್ ಬೆಲೆ ಬಂತ ಅವ್ರಿಗೆ? ಅವರ ಮನಸ್ಥಿತಿ ಹಾಗಾಗ್ಬೇಡ. ಖಂಡಿತ. ಸಂಬಳ ಮತ್ತು ಅಷ್ಟೇ ಕಡಿಮೆ ಸಂಬಳ ಇದ್ದದೆ, ಮಾಮೂಲು ಅದೇ ತರ ಇದ್ದಿದೆ. ಇರ್ತದೆ ಮನೆಯಲ್ಲಿ ಏನಾದ್ರು ತರೋದು ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಅದನ್ನ ಡ್ಯೂಟಿಯಲ್ಲಿ ಕೂಡ ತೆಗಿತಾರೆ, ಬಿಡಿ, ಅದು ಮಾಡ್ತಾರೆ. ಓಕೆ, ಇದು ಆರ್ಡರ್ಲಿ ವ್ಯವಸ್ಥೆ, ಇದು ರದ್ದಾಗಬೇಕು ಅನ್ನೋದು ಪೊಲೀಸರು ಮತ್ತೊಂದು ಪ್ರಮುಖ ಬೇಡಿಕೆ. ಮತ್ತೊಂದು ಫೋನ್ ಕಾಲ್ ಇದೆ ಈಗ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ ಮತ್ತೆ ಊರು ಹೇಳಿ, ಮಾತಾಡಿ. ಕಾಪಿಯಿಂದ ಚಂದ್ರ ಅಂತ ಹೇಳಿ ಮಾತಾಡೋದು ಸರ್. ಚಂದ್ರ ಅವರೇ ಮಾತಾಡಿ, ಹೇಳಿ. ನೋಡಿ ಸರ್, ಒಂದು ಪೊಲೀಸರು ಅಂತ ಹೇಳಿದ್ರೆ ನಮ್ಮ ಒಂದು ಗಡಿ ಕಾಯುವ ಯೋಧರಿಗೆ ಸಮಾನ ಸರ್. ನಮ್ಮ ಎಲ್ಲಾ ಕಷ್ಟ ಇಷ್ಟಗಳಿಗೆ ಅವರು ಮಾಡುವಂತದ್ದು. ಅಂತವರಿಗೆ ನಾವು ನಮ್ಮ ಸರ್ಕಾರದಿಂದ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ನಮ್ಮ ಅವರಿಗೆ ಬೇಕಾದ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಟೂ ಮಚ್. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಯೋಧರಿಗೂ ನಮ್ಮ ಪೊಲೀಸ್ನವರಿಗೂ ಕೊಡ್ಬೇಕಾಗಿದೆ. ಅವರಿಗೆ ನಾವು ಕೊಡುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವುದಕ್ಕೋಸ್ಕರ ಇಷ್ಟೆಲ್ಲ ನಾವು ನಮಗೆಲ್ಲ ತಿಳಿದ ಹಾಗೆ ಎಲ್ಲರೂ ನುಂಗುವವರಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ನುಂಗುತ್ತಾರೆ ಎಲ್ಲ ಇತರ ವಿಷಯಗಳಲ್ಲಿ. ಅಂತದ್ರಲ್ಲಿ ಅವರಿಗೆ ಒಂದು ಪಾಲು ನುಂಗಿದಲ್ಲಿ ಪಾಲು ಕೇಳಿದ್ರು ಕೊಡ್ತಾ ಇಲ್ಲ. ಒಂದು ಸರಿಯಾದ ಸಂಬಳವನ್ನು ಅವರು ಯಾಕೆ ಕೊಡ್ತಾ ಇಲ್ಲ? ಅವರಿಗೆ ಬೇಕಾದ ಸವಲತ್ತನ್ನು ಯಾಕೆ ಕೊಡ್ತಾ ಇಲ್ಲ? ಇನ್ನು ಮುಂದಾದ್ರೆ ಇಂತ ಒಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗದ ರೀತಿಯಲ್ಲಿ ಒಂದು ಎಲ್ಲರೂ ನೋಡಿ, ಒಂದೊಂದು ಕಾರ್ಮಿಕರು ಇದು ಬೀದಿಗಿಳಿದ್ರು, ಪ್ರತಿಭಟನೆ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು. ಈಗ ಪೊಲೀಸರು ಎಲ್ಲರೂ ಸೇರಿ ಒಂದು ದಂಗೆ ಮಾಡ್ತಾರೆ ಅಂತ ಹೇಳಿ ಈ ತರ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಜನ ದಂಗೆ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋರು ಯಾರು ಸರ್? ಕರೆಕ್ಟ್. ಹೌದು, ಒಳ್ಳೆ ಪಾಯಿಂಟ್ ಚಂದ್ರ ಅಂತ ಈಗ ಪ್ರತಿಭಟನೆ ಮಾಡಿದ್ರೆ ನಮ್ಮ ಪಬ್ಲಿಕ್ ಯಾರು ಪ್ರೊಟೆಕ್ಟ್? ಕರೆಕ್ಟ್. ಒಳ್ಳೆ ಪಾಯಿಂಟ್. ಥ್ಯಾಂಕ್ ಯು ಚಂದ್ರ ಅವರೇ. ನಿಮ್ದು ಕೂಡ ಸಪೋರ್ಟ್ ಇದೆ ಅಂತ ಆಯ್ತು, ನಿಮ್ಮ ಮಾತಲ್ಲಿ ಗೊತ್ತಾಯ್ತು. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಈಗ ನೋಡಿ, ಈಗ ದೌರ್ಜನ್ಯದ ಬಗ್ಗೆ ನಾವು ಮಾತನಾಡ್ಬೇಕಂದ್ರೆ ಮೇಲಧಿಕಾರಿಗಳು ಅದೊಂದು ದೌರ್ಜನ್ಯ ಲೆವೆಲಲ್ಲೇ ಬರ್ತದೆ ಅಂತ ಇಟ್ಕೊಳ್ಳೋಣ. ದೌರ್ಜನ್ಯ ಮಾಡೋದ್ರ ಬಗ್ಗೆ
ಏನಂತೀರಿ, ಒಳಗಡೆ ನಡೆಯತ್ತಾ? ಇಲ್ಲ, ಎಲ್ಲರನ್ನೂ ದೂರ್ಲಿಕ್ಕೆ ಆಗುದಿಲ್ಲ. ಒಳ್ಳೊಳ್ಳೆ ಆಫೀಸರ್ಸು ಇದ್ದಾರೆ. ನಮ್ಮ ಜಯಂತ್ ಶೆಟ್ಟರ್ ಅಂತವರು ಎದುರುಗಡೆ ಕೂರಿಸಿ ಮಾತಾಡ್ತಾರೆ, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಎಲ್ಲರನ್ನೂ ದೂರ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೆಲವರೊಂದು ಆಫೀಸರ್ಸು ಸಿಕ್ಕಾಪಟ್ಟೆ ದೌರ್ಜನ್ಯ ಇದ್ದೇ ಇದೆ. ಸರಿ, ದೌರ್ಜನ್ಯ ಅಂತ ಹೇಳಿದ ತಕ್ಷಣ ನನಗೊಂದು ನೆನಪಿ ಬರ್ತಾ ಇದೆ. ಏನು 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 ನಮ್ಮ ಉಡುಪಿ ಜಿಲ್ಲೆದು ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಇಲ್ಲಿಯ ಒಂದು ಈಗ ಸಾರ್ವಜನಿಕರ ಅಚ್ಚುಮೆಚ್ಚಿನ ಒಂದು ಆಫೀಸರ್ಸ್, ಈಗ ನಮ್ಮ ಡಾಕ್ಟರ್ ವಿಶಾಲ ಅವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಣ್ಣಾಮಲೈಯವರಾಗಿರ್ಬೋದು, ಮತ್ತು ನಮ್ಮ ಎಲ್ಲ ಉಡುಪಿಯಲ್ಲಿ ಜಿಲ್ಲೆಯಲ್ಲಿರುವ ಎಲ್ಲಾ ಅಧಿಕಾರಿಗಳು ಒಂದು ಉತ್ತಮ ಮಟ್ಟದಲ್ಲಿದ್ದಾರೆ, ನಮಗೆ ಗೊತ್ತಿರೋ ವಿಷಯಕ್ಕೆ. ಅಂತವರು ಮತ್ತೆ ಇಲ್ಲಿಯ ಒಂದು MLA ಆಗಿರ್ಬೋದು, MP ಆಗಿರ್ಬೋದು, ಅಥವಾ ಮಿನಿಸ್ಟರ್ ಆಗಿರ್ಬೋದು, ಒಂದು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಒಂದು ಆಡಳಿತ ನಡೀತಾ ಉಂಟು ನಮ್ಮ ಉಡುಪಿಯ ಜಿಲ್ಲೆಗೆ ನಾವು ನೋಡಿದ ಹಾಗೆ. ಯಾಕೆಂದ್ರೆ ನಮ್ಗೆ ಯಾವುದೋ ಕೆಲವೊಂದೊಂದು ಮಾತ್ರ ಪ್ರತಿಭಟನೆಗೆ ಸಿಗ್ತಾ ಇದೆ. ಆದರೆ ಈ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಸಮಿತಿ ಅಂತ, ನೀವು ಮೊನ್ನೆ ಉಗ್ರಪ್ಪ ಅವ್ರ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಫೋನ್ ಕಾಲ್ ಇದೆ, ಒಂದೇ ನಿಮಿಷ ಇದನ್ನ ತಗೊಂಡು ಮಾತಾಡೋಣ. ನಮಸ್ಕಾರ. ಹಲೋ ಹಲೋ ಹಲೋ. ಎಸ್, ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ. ಸರಿ, ಹೇಳಿ ಸರ್. ಹಲೋ, ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ. ನಾನು ಶೇಷಪ್ಪ, ಬಂಟ್ವಾಳದಿಂದ. ಶೇಷಪ್ಪ ಅವರೇ ಹೇಳಿ, ಮಾತಾಡಿ ಸರ್. ಈಗ ನೋಡಿ, ನಮ್ಮ ಮಿನಿಸ್ಟರ್, CM ಮತ್ತೆ ಹೋಮ್ ಮಿನಿಸ್ಟರ್ ಎಲ್ಲ ಹೇಳಿದ್ದಾರೆ ಮಾತುಕತೆಗೆ ತೆರೆದಿದೆ. ಯಾಕೆ ಅವರ ಬೇಡಿಕೆಯನ್ನು ಈಡೇರಿಸಿಬಿಟ್ರೆ ಮಾತುಕತೆ ಪ್ರಶ್ನೆಯಲ್ಲಿದೆ ಅಲ್ಲಿ. ಕನಿಷ್ಠ ಅವರೊಂದು ಈಗ ಒಂದು 2-3 ಬೇಡಿಕೆ ಇದ್ರೆ, ಮಾತು ಬೇಡಿಕೆ ಇದೆ, ಒಂದು 2-4 ಈಡೇರಿಸಿ ಆದೇಶ ಮಾಡೋದು. ಖಂಡಿತ ಖಂಡಿತ ಖಂಡಿತ, ತಕ್ಷಣಕ್ಕೆ. ಸುಮ್ಮಗಿಲ್ಲದೆ ಮಾತುಕತೆ, ಚರ್ಚೆ, ಮಾತುಕತೆ ಯಾವಾಗ ನೋಡಿದ್ರು ಮಾತುಕತೆ, ಚರ್ಚೆ ಎಂದದ್ದು. ಅದೇ 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 ಈಗ ನಾನು ಹೇಳುದು ಎಲ್ಲವನ್ನು ಈಗ ಒಮ್ಮೆಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, 2ಕ್ಕೆ ಸರ್ಕಾರಿ ನೌಕರ ಮುಷ್ಕರ, 4ಕ್ಕೆ ಪೊಲೀಸರ ಮುಷ್ಕರ. ಕರೆಕ್ಟ್. ಹಾಗಿದ್ರೆ ಸರ್ಕಾರ ಎಲ್ಲಿದೆ? ಯಾಕೆಂತ ಹೇಳಿದ್ರೆ ಈ ರೀತಿ ನೋಡಿ, ಇವತ್ತು ಕೂಡ ಸಭೆ ಆಗಿದೆ, ಎಲ್ಲ ಥ್ರೆಟ್ ಕೊಡೋದು ಬಿಟ್ರೆ ಯಾವುದೇ ಬೇಡಿಕೆ ಈಡೇರಿಕೆ ಪ್ರಶ್ನೆಯಲ್ಲಿ ಇಲ್ಲ ಸರ್ಕಾರ. ಖಂಡಿತ ಖಂಡಿತ. ಒಂದರಲ್ಲಿ ಥ್ರೆಟ್, ಆಕ್ಷನ್. ಖಂಡಿತ. ಎಸ್ ಎಸ್ ಎಸ್, ಹೌದು ಶೇಷಪ್ಪ ಅವರೇ, ನಿಮ್ದು ಕೂಡ ಸಪೋರ್ಟ್ ಇದೆ. ಈಗ ಮೊನ್ನೆ ಬರ ಅಂತ ಹೇಳುದು, ಮೊನ್ನೆ ಇವರದ್ದು 50,000, 1 ಲಕ್ಷ, 1 ಲಕ್ಷ 2 ಲಕ್ಷ ಮಾಡೋದು ಬರ ಇತ್ತ. ನಮ್ಮ ಉಡುಪಿಯ ಮಿನಿಸ್ಟರ್ ಇದ್ದೇ TADA ಕರ್ನಾಟಕದಲ್ಲಿ ಫಸ್ಟ್. ಅಲ್ಲ, ಕರ್ನಾಟಕದಲ್ಲಿ ಫಸ್ಟ್. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಈ ಸರ್ಕಾರಿ ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರಲ್ಲ, ಅವರ ಸಂಬಳ, ಅವರ ಭತ್ಯೆ, ಅವರ ವೇತನ 3 ತಿಂಗಳಿಂದ ಹೆಚ್ಚಾಗಿದ್ದು ನಿಮ್ಗೆ ಗೊತ್ತಿಲ್ಲ. ಸುಲಭವಾಗಿ ನಡ್ಕಂತ ಯಾವಾಗ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂತ ಓಡಾಡೋದು AC ಕಾರಲ್ಲಿ. ಅವರಿಗೆ ಬೇಕಾದ ವಾಹನಗಳು ಅಷ್ಟೇ ಶುದ್ಧವಾಗಿರ್ತದೆ. ಸ್ವಲ್ಪ ಏನಾದ್ರೂ AC ಕೆಟ್ಟರು ಅನ್ನೋದು ದೊಡ್ಡ ರಂಪ ಮಾಡಿ ಬಿಡ್ತಾರೆ. ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು, ಅವರದ್ದು ಸ್ಟಾರ್ಟ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಶೇಷಪ್ಪ ಅವರೇ, ಮಾತಾಡಿದ್ರಿ. ತುಂಬಾ ಕರೆಗಳು ಬರ್ತವೆ, ಹಾಗಾಗಿ ನೀವು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಉಗ್ರಪ್ಪನವ್ರದ್ದು ಹೇಳಿ ಸರ್. ಸರ್, ಇದನ್ನ ನಾನು ಹತ್ತಿರದಿಂದ ಬಲ್ಲೆ. ನಾನು ಇದನ್ನ ಹತ್ತಿರದಿಂದ ನೋಡಿ, ನನಗೆ ಯಾವತ್ತು ಆಕ್ಚುಲಿ ಇದರಲ್ಲಿ ಒಂದು ಹಂತದಲ್ಲಿ ತಲೆ ತಗ್ಸುವಂತ ಒಂದು ಇದಾಯ್ತು ನಮಗೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ IAS ಮತ್ತು ಒಬ್ಬ IPS ಅಧಿಕಾರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಒಬ್ಬ ರಾಜಕೀಯ ವ್ಯಕ್ತಿ ಅವರು ದೌರ್ಜನ್ಯ, ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ, ಇದರಲ್ಲಿರೋರು ದೌರ್ಜನ್ಯನ್ನ ನಿವಾರಿಸುವ ಒಂದು ಸಭೆಯಲ್ಲಿರುವಂತ ವ್ಯಕ್ತಿ. ಇಲ್ಲಿ ಅಧಿಕಾರಿಗಳ ವಿರುದ್ಧ ದೌರ್ಜನ್ಯ ಮಾಡಿರೋದು ಅವರು ಉಡುಪಿಯಲ್ಲಿ. ಯಾಕೆ ಉಡುಪಿಯಲ್ಲಿ ಮಿನಿಸ್ಟ್ರಿ ಇಲ್ವಾ, ಅಥವಾ ಇಲ್ಲಿಗೆ ಸಂಬಂಧಪಟ್ಟ MLA ಅವರು ಇಲ್ವಾ? ಅವರು ಸ್ವಚ್ಛ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಎಲ್ಲಿಂದನೋ ಬಂದ್ಬಿಟ್ಟು ಯಾವುದೋ ರೀತಿಯಲ್ಲಿ ಎಲ್ಲಿದೋ ಸಿಟ್ಟು ತಗ ಬಂದ್ಬಿಟ್ಟು ಇಲ್ಲಿ ನಮ್ಮ SP ಅವರ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ ಆಗಿದೆ? ಇವರು ಎಷ್ಟು ಸಮಯದಿಂದ ಇಲ್ಲಿ ಇದಕ್ಕೆ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಸಂದೀಪ್, ನೀವೇನು ಹೇಳೋದಕ್ಕೆ ಹೊರಟ್ರಿ? ನಮ್ಮ ಇಲ್ಲಿನ SP ಅಣ್ಣಾಮಲೈ ಅವರಿಗೆ ಈ ಉಡುಪಿಯಲ್ಲಿ ಎಷ್ಟೊಂದು ಗೌರವ ಇದೆ. ಇಂತ ಉಗ್ರಪ್ಪನವರು ಅವರಿಗೆ ಆತರ ಮಾತಾಡಿದವರು, ಅವರೊಟ್ಟಿಗೆ ಎಸ್ಕಾರ್ಟಿಗೆ ಬರುವ ಪೊಲೀಸರು ಮತ್ತು ಅವ್ರ ಮನೆಯಲ್ಲಿ ಗಾರ್ಡ್ ಮಾಡುವಂತ ಪೊಲೀಸರಿಗೆ ಇನ್ನು ಯಾವ ರೀತಿಯ ಉಗ್ರ ಪ್ರತಾಪ ತೋರಿಸಿರ್ಲಿಲ್ಲ. ಅಬ್ಸಲ್ಯೂಟ್ಲಿ, ಖಂಡಿತ. ಅದ್ರ ಬಗ್ಗೆ ಎಲ್ಲ. ಎಸ್ 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 ಸರ್, ಒಬ್ಬ IAS, ಒಬ್ಬ IPS ಗೆ ಇವ್ರು ಹೇಳಿದಾಗೆ ಅಷ್ಟೊಂದು ಕೊಡೋರು, ನಮ್ಮ ಸಣ್ಣ ಮಟ್ಟದಲ್ಲಿರುವ PC ಇನ್ಸ್ಪೆಕ್ಟರ್, SIಗಳಿಗೆ ಎಷ್ಟು ಹಿಂಸೆ ಕೊಡ್ತಾರೆ ಸರ್ ಇವರು. ಅಲ್ಲ, ಇವರು ಮೊದಲು ನಾಣಯ್ಯವರು ಇದ್ರು ಆ ಒಂದು ಹುದ್ದೆಯಲ್ಲಿ, ಬಹಳ ಒಂದು ಉತ್ತಮ ರೀತಿಯಲ್ಲಿ ನಡ್ಸ್ಕೊ ಬಂದ್ರೆ, ಈ ರೀತಿ ದೌರ್ಜನ್ಯ ಮಾಡಿಲ್ಲ ಇವರು. ಅದೇನ್ ಹೇಳ್ತಾರಲ್ಲ, ಉಗ್ರ ಪ್ರತಾಪ ಅಂತ ಹೇಳ್ಬಿಟ್ಟು, ಉಗ್ರ ಪ್ರತಾಪನ ಇಲ್ಲಿ ತೋರಿಸಬಾರ್ದು. ಉಡುಪಿ ಜಿಲ್ಲೆ ಆಗಿರ್ಬೋದು ಅಥವಾ ಮಂಗಳೂರು ಆಗಿರ್ಬೋದು, ಇದು ಸೌಜನ್ಯಶೀಲ ಒಂದು ಪ್ಲೇಸ್. ಇಲ್ಲಿ ಯಾವುದೇ ಕಾರಣಕ್ಕೂ ದಬ್ಬಾಳಿಕೆ ಮಾಡ್ಲಿಕ್ಕಿಲ್ಲ, ಮರ್ಯಾದೆಗೆ ಕೊಡುವಂತದ್ದು. ಅದು ಬೇರೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಇಡಿಸಿದ್ದಾರೆ.
ಕರೆಕ್ಟ್. ಸಾರ್ವಜನಿಕರಿಗಾಗಿ ಮಾಡ್ತಾ ಇರೋದು. Correct. ಇವರಿಗೆ ಉಗ್ರಪ್ಪನಿಗೆ ಇಲ್ಲಿ ಆಗ್ಬೇಕಾಗಿದ್ದೇನು ಇಲ್ಲ. Yeah. ಅಲ್ಲ ಸರ್, ಇವ್ರು ಮಾಡ್ತಾ ಇರೋದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿಯ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, MLA ಗಳಾಗಿರ್ಬೋದು, MP ಆಗಿರ್ಬೋದು, ಎಲ್ರಿಗೂ ಅವಮಾನ ಮಾಡಿದ ರೀತಿ ಮಾಡಿದ್ರು ಅವರು. ಅಬ್ಸಲ್ಯೂಟ್ಲಿ. ನಾವು ಆಕ್ಚುಲಿ ಇದ್ರ ಬಗ್ಗೆ ಮಾಹಿತಿಗಳನ್ನ ನಾವು ಕಲೆ ಆಗ್ತಾ ಇದ್ದೀವಿ, ಸಂಬಂಧಪಟ್ಟ ನ್ಯಾಯಯುತವಾದ ಮಾಹಿತಿಗಳು ಕಲೆ ಆಗ್ತಾ ಇದ್ದೇವೆ. ಅದನ್ನ ಯಾವ ರೀತಿ ಮಾಡ್ಬಿಟ್ಟು ACBಗೆ ಇವರು ವಿರುದ್ಧವಾಗಿ ನಮ್ಮ ಅಧಿಕಾರಿಗಳ ಮೇಲೆ ಅವ್ರಿಗೆ ಇದ್ ಮಾಡಿದ್ದಕ್ಕಾಗಿ ಹಠಾತ್ತಾಗಿ ಮತ್ತೆ ಇಬ್ಬರು ಅವರಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ ಸರ್, ಚಪ್ಪಾಳೆ ತಟ್ಟಿದ್ರು ಅಥವಾ ಇವರು SP ಅವರ ಮಾತಿಗೆ ಒಂದು ಸಮ್ಮತ ಸೂಚಿಸಿದ್ರು. ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ, ಹೊರಗಡೆ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಏನು ಸರ್, ಸರ್ವಾಧಿಕಾರಿನ? ಅವರ ಮನಸ್ಥಿತಿ ಪೊಲೀಸರಿಗೂ ಕೂಡ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಗ್ಗೆ ನಾವು ACB ಸರ್, ದೂರು ದಾಖಲಿಸ್ತೇವೆ ನಾವು. ಈಗ ಮಾಡ್ತಾ ಇರುವ ಒಂದು ಪ್ರತಿಭಟನೆಯನ್ನು ಕೂಡ ಹತ್ತಿಕ್ಲಿಕ್ಕೆ ಇದೇ ರೀತಿ ಮಾಡ್ತಾ ಇದ್ದಾರೆ. ಅವರು ಕ್ಲಾಪ್ಸ್ ಬಟ್ಟಿದಕ್ಕೆ ಯಾಕೆ ಹೊರಗಾಕಿದ್ರು ನೋಡಿ ಸರ್. ಇದು ನಿಮ್ಮಲ್ಲಿ ಉಂಟಾ ಸರ್? ಎಲ್ಲಾದ್ರೂ ಉಂಟಾ? ಅವನ ಸ್ವ ಇಚ್ಛೆಯನ್ನು ತಿಳಿಸಿದ್ದಾನೆ. ಅಲ್ಲ, ಖಂಡಿತ ಪ್ರಜಾಪ್ರಭುತ್ವ ಇದೆ, ಪ್ರಜೆಗಳಿಗೆ ಹಕ್ಕುಂಟು, ಖಂಡಿತ ವಾಕ್ ಸ್ವಾತಂತ್ರ್ಯ ಉಂಟು. ಅದನ್ನ ತಡಿಲಿಕ್ಕೆ ಉಗ್ರಪ್ಪ ಯಾರು? ಯಾಕೆ ಅವರ ಇದನ್ನ ಇದ್ ಮಾಡಿದ್ರು? ಒಂದ್ ನಿಮಿಷ ಅಧಿಕಾರ ಇದ್ದಿದ್ರೆ ಹೇಳಿದ್ರು. ನಮಸ್ತೆ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ, ಮತ್ತೆ ಮಾತಾಡಿ ಸರ್. ಹಲೋ, ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ, ಮಾತಾಡಿ ಸರ್. ನಾವು ವೀರೇಂದ್ರ ಶೆಟ್ಟಿ ಅಂತ ಹೇಳಿ. ನಮಸ್ಕಾರ, ಎಲ್ಲಿಂದ ಸರ್? ಇಲ್ಲಿ ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಶೆಟ್ರೆ, ಮಾತಾಡಿ. ನಿಮ್ಮ ಅಭಿಪ್ರಾಯ ಏನು? ಮೊಟ್ಟ ಮೊದಲನೇದಾಗಿ ನಾವು ಅಲ್ಲಿ ನಮ್ಮ ರವಿ ಶೆಟ್ಟಿ ಅವರಿಗೆ ಹಾಗೂ ಸಂದೀಪ್ ಕುಮಾರ್ ಅವರಿಗೆ ಒಂದು ಪೊಲೀಸ್ ಇಲಾಖೆಯ ಒಂದು ನಮಗೆ ಸ್ಪಂದಿಸ್ತಾ ಇರೋ ಬಗ್ಗೆ ವಂದನೆಗಳನ್ನ ಅರ್ಪಿಸ್ತಿದ್ದೇನೆ. ನಿಮ್ಗೂ ಕೂಡ ನೀವೊಂದು ತಮ್ಮ ಮೀಡಿಯಾದ ಮುಖಾಂತರ ನಮ್ಮ ಪೊಲೀಸರ ಏನ್ ಕುಂದು ಕೊರತೆಗಳೇನಿದೆ ಇದನ್ನೊಂದು ತಮ್ಮ ಮೀಡಿಯಾದ ಮುಖಾಂತರ ಪ್ರದರ್ಶನ ಮಾಡಿ ನಮ್ಮ ಸಮಸ್ಯೆಗಳಿಗೆ ಏನೋ ಪರಿಹಾರ ದೊರಕಿಸಿ ಕೊಟ್ಟಿದೆ ಅನ್ನುವಂತ ದೃಢ ನಂಬಿಕೆ ನಮಗಿದೆ. ನಿಮ್ಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಹೇಳಿ ಸರ್, ಮುಂದುವರಿಸಿ, ಹೇಳಿ ಸರ್. ನೋಡಿ ಸರ್, ಈಗಾಗಲೇ ನಾಳೆ 4ನೇ ತಾರೀಕಿಗೆ ಈ ತರ ಒಂದು ಪ್ರತಿಭಟನೆ ನಡೀತಂತ ನಾವು ಒಂದು 10 days ಬ್ಯಾಕ್ ಇಂದ ಈ ಒಂದು ಚಟುವಟಿಕೆ ನಡೀತಾ ಇದೆ. ಈಗಾಗಲೇ ನಮ್ಮ ದೃಶ್ಯ ಮಾಧ್ಯಮ ಇರ್ಬೋದು, ವಾಟ್ಸ್ಆಪ್ ಗ್ರೂಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲದರಲ್ಲೂ ಬರ್ತಾ ಇದೆ, ತಮ್ಮೆಲ್ಲರಿಗೂ ತಿಳಿದಂತ ವಿಚಾರ. ಕರೆಕ್ಟ್. ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಅಥವಾ AS ವರೆಗೆ ಇದು ಹೆಚ್ಚಾಗಿ ನಮ್ಗೆ ಇದರದ್ದು ಎಫರ್ಟ್ ನಮ್ಗೆ ಬೇಕಾಗ್ತದೆ. ಇದರ ಸಮಸ್ಯೆಗೆ ಒಳಗಾಗಿರುವುದೇ ನಾವು ಕೆಳದರ್ಜೆಯ ಪೊಲೀಸರು. ಹೌದು, ಓಕೆ. ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೆಟ್ಟವರಂತ ನಾವು ಹೇಳುದಿಲ್ಲ, ಖಂಡಿತ ಒಳ್ಳೆಯದೇ. ನಮಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಮಗೆ ಒಳ್ಳೆಯವರಿದ್ದಾರೆ ಖಂಡಿತ ಅಂತ ಹೇಳಿದ್ರು. ಖಂಡಿತ. ನಮ್ಮ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಮ್ಗೆ ಈಗಾಗಲೇ ತಾವು ಚರ್ಚೆ ಮಾಡ್ತಿದ್ದೆ, ನಾನು ಟಿವಿ ಮುಂದೆ ಕುತ್ಕೊಂಡು ನೋಡ್ತಾನೆ ಇದ್ದೇನೆ. ಸಂದೀಪ್ ಕುಮಾರ್ ಕೂಡ ನನ್ಗೆ ಆತ್ಮೀಯ ಮಿತ್ರರು ಕೂಡ ಅವರು ಕೂಡ 15 ವರ್ಷ ಬಹಳ ಯಾವ್ದು ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ. ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಕಂಟೆಸ್ಟ್ ಮಾಡಿ ಅಧಿಕಾರಿಗಳು ಸಣ್ಣ ಪುಟ್ಟ ವಾಗ್ವಾದಗಳಿಗೆ ಒಳಪಟ್ಟು ಕೂಡ ನಮಗೆ ಸಾಕು 15 ವರ್ಷ ಅಂತ ಹೇಳಿ ಮೊನ್ನೆ ತಾನೇ ಹೋದಂತ ವ್ಯಕ್ತಿ. ರೈಟ್. ಓಕೆ. ನಿಮ್ಮಲ್ಲಿ ನಮ್ಮ ಒಂದೇ ಒಂದು ವಿಜ್ಞಾಪನೆ ಏನಂತಂದ್ರೆ, ಏನು ಈಗ ನಮ್ಮ ರಾಜಕೀಯ ಏನು ನಮ್ಮ ಮುಖಂಡರಿದ್ದಾರೆ, ಈಗ ಸರ್ಕಾರದಲ್ಲಿ ನಡೆಸ್ತಾ ಇರುವಂತ ಇರ್ಬೋದು, ಹೋಮ್ ಮಿನಿಸ್ಟರ್ ಅಂತ ಇರ್ಬೋದು, ಎಲ್ಲ ನಮ್ಮ ಸರ್ಕಾರದ ರಾಜಕೀಯ ಮುಖಂಡರುಗಳಿಗೆ ನನ್ನ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ, ನಮಗೆ ಈಗಾಗಲೇ 4-5 ವರ್ಷ ಅದಿಂದ ಈಚೆಗೆ ತಮ್ಮ ಸ್ಯಾಲ್ರಿ ಅಂತ ಏನಿದೆ, ಅವ್ರಿಗೆ ಸ್ಯಾಲ್ರಿ ಅಂತ ಹೇಳುದಲ್ಲ, ಗೌರವಧನ. ಗೌರವಧನ ನೋಡಿ, ಇಲ್ಲಿ B.Ed TCH ಆದಂತ ಬಡ ಹೆಣ್ಮಕ್ಳು ಹುಡುಗರೆಲ್ಲ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚ್ ಮಾಡ್ತಾರೆ. ಊರಿಗೆ ಕೊಡುದು ಗೌರವಧನ ಅಂತ. ಏನು 2,000, 3,000, 4,000 ಊರ ಶಾಲೆ ಹತ್ರದವರು, ಸಂಬಂಧಿಕರು, ಏನೋ ಸ್ವಲ್ಪ ಉದ್ಯಮಿಗಳು ಇವರೆಲ್ಲ ಕೊಟ್ಟ ಹಣದಿಂದ ಅವ್ರಿಗೆ ಅದು ಗೌರವಧನ. ಇವರ ಸ್ಯಾಲ್ರಿ 4 ಪಟ್ಟಲ್ಲ 10 ಪಟ್ಟು ಏರ್ಸ್ಕೊಂಡು ಇವರಿಗೆ ಗೌರವಧನ ಅಂತ ಮಾಡ್ಕೊಂಡಿದ್ದಾರೆ. ಇವರ ಸ್ಯಾಲ್ರಿ ಹೇಳೋಕೆ ಯಾವ ಅಮೆಂಡ್ಮೆಂಟ್ ಇಲ್ಲ, ಇವರೇ ಚೇಂಜ್ ಮಾಡ್ಬೇಕು. ಎನಿ ಟೈಮ್ ಇನ್ನೇ ಮಂತ್ 3 months ಒಳಗಡೆ ಏರ್ಸ್ಕೊಳ್ತಾರೆ. ಕಾನ್ಸ್ಟೇಬಲ್ ಗಳಿದ್ದಾರೆ. ಇವತ್ತು ಕೂಡ ನಾವು ಹೆಣ್ಣು ಮಕ್ಕಳನ್ನ ಜೀವನ ಮಾಡ್ಬೇಕು, ನಮ್ಮ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಬೇಕು. ಕೂಡ ಈ ಸಮಾಜದಲ್ಲಿ ಇವತ್ತು ಇಷ್ಟೊಂದು ಬೆಲೆ ಏರ್ತಾ ಇರುವಂತ ಸಮಾಜದಲ್ಲಿ ನಾವು 4 ಜನರ ಕೈ ಚಾಚಿ ಏನಾದ್ರು ಜೀವನ ಮಾಡಕ್ಕಾಗತ್ತಾ? ಯಾವನೋ ಒಬ್ಬೊಬ್ರು ಮಾಡಿದ್ರೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ನಾವು ನಿಷ್ಠಾವಂತರಾಗಿ ಬದುಕಬೇಕು. ನಾವು ಕೂಡ ಒಳ್ಳೆ ಎಜುಕೇಟೆಡ್ ಇದ್ದಂತ ಫ್ಯಾಮಿಲಿ ಬಂದವರು ಇರ್ತೇವೆ. ನಮಗೂ ಒಳ್ಳೆ ರೀತಿಯಿಂದ ನಾವು ಬದುಕಬೇಕು. ಅಟ್ಲೀಸ್ಟ್ ನಮಗೊಂದು ವ್ಯಾಲ್ಯೂಯಬಲ್ ಸ್ಯಾಲರಿ ಸಿಗ್ಬೇಕಾದ ಅನಿವಾರ್ಯ ಅಲ್ವಾ? ನಾವು ಇಡೀ ಭಾರತ ದೇಶದಲ್ಲಿ ನಮ್ಗೆ ಮಾತ್ರ ನಾವು ಕೊಡಿ ಅಂತ ಹೇಳ್ತಿಲ್ಲ, ಉಳಿದ ರಾಜ್ಯಗಳು ನೋಡಿ ಆದ್ರೂ ಕೊಡಿ. ಯಾಕಂದ್ರೆ ನಾವು ಇದರಿಂದ ಯಾವ್ದು ಉಳಿದ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮಲ್ಲಿ ಈಗ ಎಲ್ಲಾ ರೀತಿಯ ಆದಾಯಗಳು ಜಾಸ್ತಿನೇ ಇದೆ ಕರ್ನಾಟಕದಲ್ಲಿ. ತೆಲಂಗಾಣ ತಗೊಳ್ಳಿ ಹೊತ್ತಾಗಿರುವುದು, ಆಮೇಲೆ ಕೇರಳ ತಗೊಳ್ಳಿ, ನಮ್ಮಷ್ಟು ಯಾವ್ದು ಕಂದಾಯ ಇಲಾಖೆ ಇರ್ಬೋದು ಅಥವಾ ಅಬಕಾರಿ ಯಾವ್ದು ಕೂಡ ನಮ್ಮಷ್ಟು ಅವರಿಗೆ ಉತ್ಪತ್ತಿ ಇರುವುದಿಲ್ಲ ನಾನ್ ತಿಳಿದ ಹಾಗೆ. ಆದ್ರೂ ಕೂಡ ನಮ್ಮಿಂದ ಡಬಲ್ ಸ್ಯಾಲರಿ ಅವ್ರಿಗೆ ತಗೊಳ್ತಾ ಇದ್ರೆ, ಅವ್ರ ಮ್ಯಾನ್ವಲ್ ಎಲ್ಲ ಪೊಲೀಸ್ ಮ್ಯಾನ್ವಲ್ ಅದು ಇದು ಎಲ್ಲವೂ ಚೇಂಜ್ ಮಾಡ್ಲಿಕ್ಕೆ ಅವರಲ್ಲಿ ಈಗ ಭಾರತ ದೇಶಕ್ಕೆ ಒಳಪಟ್ಟಿರೋ ರಾಜ್ಯ ಅಲ್ವಾ ಅದು?
ಅದು ಕೂಡ ಅವರಿಗೆ ಅದನ್ನ ಬದಲಾವಣೆ ಮಾಡಿಕೊಂಡು ಒಳ್ಳೆ ಆಡಳಿತ ನಡೆಸಬೇಕಂತ ಅವರ ರಾಜ್ಯ ಸರ್ಕಾರ ಒಳ್ಳೆ ಸ್ಯಾಲರಿಗಳನ್ನ ಪೊಲೀಸ್ ಇಲಾಖೆ ವಿಶೇಷವಾದ ವೇತನ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟು ಇವತ್ತು ಒಳ್ಳೆ ಪೊಲೀಸ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಮಾಡ್ಕೊಳ್ಲಿಕ್ಕೆ ಇವರಿಗೆ ಉಳಿದೆಲ್ಲ ಬೇರೆ ರಾಜ್ಯವನ್ನು ಕಾಪಿ ಮಾಡ್ತಾರೆ ನಮ್ಮ ಸರ್ಕಾರ ರಾಜಕೀಯ ಮುಖಂಡರುಗಳು. ನಮ್ಗೆ ಕಾಪಿ ಮಾಡ್ಲಿಕ್ಕೆ ಆಗುದಿಲ್ವಾ? ಸ್ಯಾಲರಿ ಜಾಸ್ತಿ ಮಾಡ್ಕೊಳ್ತಾರೆ ಅವರು, ಬೇರೆ ರಾಜ್ಯಗಳಿಗೆ ಹೋಲಿಸಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಎಷ್ಟು ಅನುಕೂಲಗಳಿದೆ ಇವರಿಗೆ. ಖಂಡಿತ ಖಂಡಿತ. ಎಸ್, ಹೌದು ಹೌದು. ಅಲ್ಲ, ನಿಮ್ಮ ಮಾತಲ್ಲಿ ನಿಮ್ಮ ವೇದನೆ, ನಿಮ್ಮ ಆಕ್ರೋಶ ಎಲ್ಲವೂ ಗೊತ್ತಾಗ್ತಿದೆ ವೀರೇಂದ್ರ ಶೆಟ್ರೆ. ಥ್ಯಾಂಕ್ ಯು, ನೀವು ಕರೆ ಮಾಡಿ ಮಾತನಾಡಿದ್ರಿ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಅಲ್ಲ, ನಾನು ಹೇಳ್ತಾರೆ ಒಂದೇ ಪ್ರಶ್ನೆ, ಪ್ರವೀಣ್ ಶೆಟ್ರೆ ಹಾಗೂ ಸಂದೀಪ್ ಕುಮಾರ್ ಅವರೇ, ದಯವಿಟ್ಟು ಈಗ ನಮ್ಮ ಅಹವಾಲುಗಳು ಬೇಕಾದಷ್ಟಿದೆ, ಸಮಸ್ಯೆಗಳು ನನಗೂ ಕೂಡ ಇನ್ನು 1 ಗಂಟೆ ನಿಮ್ಮ ಹತ್ರ ಮಾತಾಡೋದ್ರ ಬೇಕಾದಷ್ಟು ನನ್ನ ಹತ್ರ ಬಂಡವಾಳ ಇದೆ, ಮಾತಿನ ಬಂಡವಾಳ. ಯಾಕಂದ್ರೆ ನನಗೆ 18 ವರ್ಷ ಸರ್ವಿಸ್ ಕೂಡ ಆಗಿದೆ ಯಾಕೆಂದ್ರೆ ನಾನು ಮಾಡ್ತಾನೆ ಇದ್ದೇನೆ. ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ, ಇವತ್ತು ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹಾಗೂ ಮಾನ್ಯ ಡಿಜಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇವತ್ತು ಇಡೀ ಪೇಜಿಗೆ ಕರ್ನಾಟಕ ಸರ್ಕಾರ ಅರ್ಧ ದುಡ್ಡನ್ನ ವೇಸ್ಟ್ ಮಾಡಿದ್ದಾರೆ. ಅದ್ ಮಾಡ್ಬೇಡಿ, ಇದ್ ಮಾಡಿ, ನಮಗೆ ಶಿಸ್ತಿನ ಇಲಾಖೆ ಅಂತ ಹೇಳಿರುವಂತ ಒಂದು ಬೀಗವನ್ನ ನಮಗೆ ಬಾಯಿಗೆ ತೊಡಿಸಿ ಇದರವಂತ ಯಾವ್ದು ಒಂಥರ ಯಾವ್ದು ಒತ್ತಾಯ ಪೂರ್ವಕವಂತ ಇದು ನಮಗೆ ದಬ್ಬಾಳಿಕೆ ಏನ್ ಮಾಡ್ತಾ ಇದ್ದಾರೆ. ನಮ್ಮ ದಬ್ಬಾಳಿಕೆ ತಾವೆಲ್ಲ ಗಮನಿಸಿದ್ದೀರಿ. ದಬ್ಬಾಳಿಕೆ ಅಂತ ಹೇಳಿದ್ರೆ ನಾವು ನಮ್ದು ಪ್ರತಿಭಟನೆ ಮಾಡಂಗಿಲ್ಲ, ಮ್ಯಾನ್ಯಲ್ ಚೇಂಜ್ ಮಾಡ್ಕೋಬಹುದಲ್ಲ. ಈಗ ಯಾಕೆ ಮಾಡ್ಬೇಕು? ನಮ್ಗೇನ್ ಪ್ರತಿಭಟನೆ ಮಾಡ್ಬೇಕು, ನಮ್ಗೆ ಬೀದಿಗಳು ಗಲಾಟೆ ಮಾಡ್ಬೇಕು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ಬೇಕು, ಅಥವಾ ಬಸ್ಸಿಗೆ ಕಲ್ಲು ಹೊಡಿಬೇಕು ಅನ್ನುವಂತ ಭಾವನೆ ನಮಗಿದ್ಯಾ? ನಾವು ಇಷ್ಟುವರೆಗೂ ಮಾಡಿರೋದು ಅಂತ ಒಂದು ಕಿಡಿಗೇಡಿತನ ಯಾರು ಮಾಡ್ತಾರೋ ಅವರನ್ನ ನಾವು ಅಂತವ್ರನ್ನ ಹತ್ತಿಕ್ಕೂರಲ್ಲಿ ಹೋರಾಟ ಮಾಡುದು. ಇವತ್ತು ನಮಗೆ ಎಲ್ಲಾ ರಂಗದಲ್ಲೂ ನಾವು ಕಿರುಕುಳವನ್ನ ಅನುಭವಿಸಿ ಇನ್ನು ಕೊನೆಯದು ಆಗುವುದಿಲ್ಲ ಅನ್ನುವಾಗ ನಮಗೆ ನಮ್ಮ ರಾಷ್ಟ್ರ, ನಮ್ಮ ಸಂವಿಧಾನ, ಹಾಗಾದ್ರೆ ಸಂವಿಧಾನದಲ್ಲಿ ಮಾಡಿದಂತ ಕಾನೂನು ಇವುಗಳನ್ನ ನಮಗೂ ಗೌರವ ಇಲ್ವಾ? ಸಂವಿಧಾನಾತ್ಮಕವಾಗಿ ವೀರೇನ್ ಶೆಟ್ರೆ 1 ನಿಮಿಷ ಸಂದೀಪ್ ಮಾತಾಡ್ತಾರೆ ನೋಡಿ. ವೀರೇನ್ ಶೆಟ್ರೆ, ನಿಮ್ಮ ನೋವು ಏನು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಪೊಲೀಸ್ನಿಂದ ಹೊರಗಡೆ ಬಂದು ನಾಡಿದ್ದು ಸ್ಟ್ರೈಕ್ ನಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಪ್ರವೀಣ್ ಶೆಟ್ರು ಮತ್ತು ರವಿ ಶೆಟ್ರು ಮತ್ತೆ ಶಶಿಧರ್ ಶೆಟ್ರು ಎಲ್ಲ ತುಂಬಾ ಜನ ನಮ್ಮೊಂದಿಗಿದ್ದಾರೆ. ನಿತ್ಯಾನಂದ ಒಳಕಾಡವರಿದ್ದಾರೆ ಮತ್ತು ಎಲ್ಲ ಸಂಘಟನೆಯವರು ಇದ್ದಾರೆ. ನೀವು ಕೂಡ ಎಲ್ಲರೂ ನಿಮ್ಮ ಫ್ಯಾಮಿಲಿಗಳನ್ನು ಕಳಿಸಿ ಜೋರಾಗಿ ಅವರ ಕಿವಿಗೆ ಕೇಳುವ ರೀತಿಯಲ್ಲಿ ಉಡುಪಿಯಿಂದ ಹೊರಟ ಸೌಂಡ್ ಬೆಂಗಳೂರು ಅವರ ವಿಧಾನಸೌಧಕ್ಕೆ ಕೇಳಬೇಕು. ಆ ರೀತಿಯಲ್ಲಿ ಪ್ರತಿಭಟನೆ ಆಗ್ಬೇಕು. ವೀರೇಂದ್ರ ಶೆಟ್ರೆ, ಯಾವುದೇ ಕಾರಣಕ್ಕೂ ಇವರ ಸರ್ಕಾರ ಇದನ್ನ ಹಗೂರವಾಗಿ ತಗೊಳ್ತು ಅಂತ ಹೇಳಿದ್ರೆ, ಯಾಕೆಂದ್ರೆ ಪೊಲೀಸ್ ಇವತ್ತಿನವರೆಗೂ ದಂಗೆದ್ದಿಲ್ಲ. ಪೊಲೀಸಿಗೆ ಸಪೋರ್ಟ್ ಮಾಡದೇ ಇದ್ದವ್ರು ಯಾರೂ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ ಪೊಲೀಸ್ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದನೇ ನಾವು ಕೂಡ ಹೊರಗಡೆ ಹೊರಡೋದು. ಪ್ರತಿಯೊಬ್ಬ ಹೊರಡೋದು ಒಂದು ಪೊಲೀಸ್ ಇದೆ, ಕಾನೂನು ಇದೆ ಅನ್ನೋ ಒಂದು ಇದರಿಂದ ಹೊರಡೋದು. ಪೊಲೀಸಿನ ವಿಷಯಕ್ಕೆ ಬರುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ ಸರ್ಕಾರ. ಯಾಕೆಂದ್ರೆ ನಮ್ಮ ಇದರಲ್ಲಿ ಫೋರ್ಸ್ ಇರೋದೇ ಪೊಲೀಸ್. ಆ ಪೊಲೀಸ್ ಫೋರ್ಸ್ ಏನಾದ್ರು ಇವ್ರು ಎದುರಾಕೊಂಡು ಪೊಲೀಸ್ ಫೋರ್ಸ್ಗೆ ಯಾವ್ದೇ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಅವರೆಲ್ಲಾದ್ರೂ ದಂಗೆದ್ದಿದ್ದೆ ಹೌದಾದ್ರೆ ಯಾವ ರಾಜಕೀಯನೂ ಉಳಿಯುವುದಿಲ್ಲ. ಅದಕ್ಕೆ ಹಲವಷ್ಟು ರಾಷ್ಟ್ರಗಳಿದೆ. ಅದಕ್ಕೆ ಉದಾಹರಣೆ ಆಗಿರುವಂತದ್ದು ಹಲವಷ್ಟು ರಾಷ್ಟ್ರಗಳಲ್ಲಿ ಇದೆ. ಅಂತ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅಂದ್ರೆ ತಕ್ಷಣವಾಗಿ ಇದು ಇನ್ನೂ 4 ದಿನ ಇದೆ. ಹೇಳಿ 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 ಸರ್. ಅವರು ತಮ್ಮ ನಾನು ಕೊನೆಯದಾಗಿ ಹೇಳ್ತಾ ಇರೋದೇನು, ಯಾಕಂದ್ರೆ ನಿಮ್ಗೂ ಕೂಡ ಸಮಯದ ಅಭಾವ ಇರ್ತದೆ ಮತ್ತು ಬೇರೆ ಅವರಿಗೆ ಕರೆ ಮಾಡ್ಲಿಕ್ಕೆ ಇರಬಹುದು. ಇಲ್ಲ, ಪ್ರಾಯಶಃ ನಾವು ಈ ಕಾರ್ಯಕ್ರಮವನ್ನು ಇನ್ನೊಂದು ಅರ್ಧ ಗಂಟೆ ಮುಂದುವರಿಸ್ತೇವೆ. ಉನ್ನತ ಮಟ್ಟದ ಅಧಿಕಾರಿಗೆ ಎಡಿಜಿಪಿ ರ್ಯಾಂಕ್ ಇರ್ಬೋದು, ಐಜಿಪಿ ರ್ಯಾಂಕ್ ಇರ್ಬೋದು, ಡಿಐಜಿಪಿ ರ್ಯಾಂಕ್ ಇಂಥವ್ರನ್ನೆಲ್ಲ ಇವ್ರನ್ನೆಲ್ಲ ಎಲ್ಲ ಯೂನಿಟ್ ಗಳಿಗೆ ಕಳಿಸಿ ಇದುವರೆಗೆ ಅವ್ರದ ಗ್ರೀವೆನ್ಸ್ ವಿಚಾರಿಸಕ್ಕಾಗಲಿ ನಿಮ್ಮ ಕುಂದುಕೊರತೆಗಳಿಗೆ ಯಾರು ಕೇಳಿದವರಿಲ್ಲ. ಈಗ ಎಲ್ಲಿ ಸ್ಟ್ರೈಕ್ ಮಾಡಿ ಎಲ್ಲಿ ನಮ್ಮ ಇದು ಯಾವ್ದು ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯೋ ಅಥವಾ ಯಾವ್ದು ವ್ಯವಸ್ಥೆ ಹಾಳಾಗ್ತದೆ ಅನ್ನುವ ಭಯದಿಂದ ಈ ತರ ಮಾಡ್ತಾ ಇದ್ರೆ ಒತ್ತಾಯ ಪೂರ್ವಕವಾಗಿ ಏನೋ ನಾನು ಕೇಳ್ತಾ ಇದ್ದೀನಿ. ಕೆಲವು ಕಡೆ ವಾಟ್ಸ್ಆಪ್ ಎಲ್ಲ ಬರ್ತಾ ಇದ್ದೆ, ಒತ್ತಾಯ ಪರವಾಗಿ ಅಪಾಲಜಿ ಬರ್ಸ್ಕೊಳ್ತಾ ಇದ್ದಾರಂತೆ. ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೇಳುವುದಿಲ್ಲ, ಮಾಡುದಿಲ್ಲ, ಏನು ಇದು ಮಾಡುದಿಲ್ಲ ಅಂತ ಬರ್ಸ್ಕೊಳ್ತೇವೆ. ಅಧಿಕಾರಿಗಳ ಮುಂದೆ ನಮ್ಮ ಕಾನ್ಸ್ಟೇಬಲ್ ಇದು ಮೊದಲಿಂದ ನಡ್ಕೊಂಡು ಬಂದಂತ ಪದ್ಧತಿ ಅದು ಆಗುದಿಲ್ಲ ಸರ್ ಅಂತ ಹೇಳಕ್ ಆಗುದಿಲ್ಲ. ಅವ್ರು ಹೇಳದ್ದೇ ಹೂ ಅಂತ ಹೇಳಿರುವಂತ ಪ್ರಸಂಗ ಇರೋದ್ರಿಂದ ಹೆಚ್ಚಿನವರೆಲ್ಲ ಬರೆದಿಟ್ಲು ತಮ್ಮ ಇದನ್ನ ಇದು ಒಂದು ಒಳ್ಳೆ ಪಾಯಿಂಟ್. ಇದು ಒಳ್ಳೆ ಪಾಯಿಂಟ್. ಇದ್ರ ಬಗ್ಗೆ ನಾವು ಇದು ನೆಕ್ಸ್ಟ್ ಹಾಫ್ ಅಲ್ಲಿ ಇದ್ರ ಬಗ್ಗೆ ಮಾತ್ರ. ವೀರೇಂದ್ರ ಶೆಟ್ರೆ, ದಯವಿಟ್ಟು ಕ್ಷಮಿಸಿ, ಸಮಯದ ಅಭಾವ. ನಾಳೆ ಅದು ಒಂದೇ ಪಾಯಿಂಟ್. ನಾಡ್ದು ನೀವು ಯಾರಿಲ್ಲ ಅಂದ್ರೂ ನೀವು ನಮ್ಗೆ, ನಾವು ನಿಮ್ಮೊಂದಿಗಿದ್ದೇವೆ, ನೀವು ನಮ್ಗೆ
ಆ ಸಂಪೂರ್ಣವಾದ ಬೆಂಬಲ ನಾಳೆ ಮಾಡಿಯೇ ತೋರಿಸಬೇಕು ಅನ್ನುವುದನ್ನ ನನ್ನ ಒಂದೇ ಒಂದು ಬೇಡಿಕೆ. ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು. ಹೋರಾಟಕ್ಕೆ ಒಬ್ಬನಿಗೂ ಆಗ್ತದೆ, ಒಬ್ಬ ಕೂಡ ಹೋರಾಟ ಮಾಡಬಹುದು ಸರ್, ಖಂಡಿತ ಒಬ್ಬ ಕೂಡ ಹೋರಾಟ ಮಾಡಬಹುದು. ಅಂತದ್ರಲ್ಲಿ ಎಷ್ಟು ಜನ ಬಂದ್ರು ನಾವು ಆ ಹೋರಾಟ ಖಂಡಿತವಾಗಿ ಯಶಸ್ವಿ ಮಾಡ್ತಾ ಇದ್ದೇವೆ. ಖಂಡಿತ. ಎಲ್ಲರೂ ಕೈ ಜೋಡಿಸಿದ್ದಾರೆ ಇದರಲ್ಲಿ. ಹೌದು, ಇದರಲ್ಲಿ ಸಾಕಷ್ಟು ಮಂದಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಆಗಿರ್ಬೋದು, ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಗಿರ್ಬೋದು, ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಶ್ರೀಧರ್ ಶೆಟ್ಟಿ ಮತ್ತು ಅವ್ರ ತಂಡ ಆಗಿರ್ಬೋದು, ಶ್ರೀರಾಮ್ ಸೇನೆ ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದು, ಜಯ ಕರ್ನಾಟಕ ಸಂಘಟನೆ ಇದೆಲ್ಲವೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇನ್ನೂ ನಾವು ಮಾತಾಡಬೇಕು, ಪ್ರಾಯಶಃ ನಾವು ಅರ್ಧ ಗಂಟೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ವೀಕ್ಷಕರು, ಸಣ್ಣ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. 108 ಫೋನ್ ಕರೆಗಳು ನಮಗೆ ಬರ್ತಾ ಇವೆ, ಹಾಗಾಗಿ ನಾವು ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ಹೊತ್ತು ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಸ್ಪಂದನ ವಾಹಿನಿ ಪೊಲೀಸರ ಪ್ರತಿಭಟನೆಗೆ ಒಂದು ವೇದಿಕೆಯಾಗಿ, ಪಬ್ಲಿಕ್ ಮತ್ತು ಪೊಲೀಸಿಗೆ ಇದೊಂದು ಫೋರಮ್ ಅಂತಲೇ ಬೇಕಿದ್ರೆ ನೀವು ತಗೊಳ್ಳಿ. ಪೊಲೀಸರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ನಮ್ಮ ಒಂದು ವೇದಿಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ನೀವು ಮುಕ್ತರಾಗಿದ್ದೀರಿ. ರವಿ ಶೆಟ್ಟಿ ಇದ್ದಾರೆ, ಕರ್ನಾಟಕ ಕಾರ್ಮಿಕ ವೇದಿಕೆಯ ಉಡುಪಿ ಜಿಲ್ಲೆ ಅಧ್ಯಕ್ಷರಿದ್ದಾರೆ, ಮತ್ತು ಮಾಜಿ ಪೊಲೀಸರು ಸಂದೀಪ್ ಕುಮಾರ್ ಅವರಿದ್ದಾರೆ. ಇಬ್ಬರಿಗೂ ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ಈಗ ವೀರೇಂದ್ರ ಶೆಟ್ಟಿ ಅನ್ನೋರು ಏನು ಮಾತಾಡಿದ್ರಲ್ಲ ಕುಂದಾಪುರದಿಂದ, ಅವರು 1,000 ಪೊಲೀಸರ ಆಕ್ರೋಶವನ್ನ ಇವರು ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಹೊರಗೆ ಹಾಕಿದ್ದಾರೆ. ಏನಂತೀರಿ? ಕರೆಕ್ಟ್ ಅಲ್ಲ? ನೆಕ್ಸ್ಟ್ 2 ಪಾಯಿಂಟ್ಸ್ಗಳನ್ನು ದಯವಿಟ್ಟು ತೋರಿಸಿ ಇದರ ಗ್ರಾಫಿಕ್ ಪ್ಲೇಟಲ್ಲಿ. ಇದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ, ಎಲ್ಲವೂ ಇಂಪಾರ್ಟೆಂಟೇ. ಇದನ್ನು ಸ್ವಲ್ಪ ಸ್ಟ್ರೆಸ್ ಮಾಡ್ಬೇಕು ನಾವು. PSI ನೇಮಕಾತಿಯಲ್ಲಿ 50% ಮೀಸಲು ಬೇಕು ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು, ಹೌದಲ್ಲ ಸಂದೀಪ್ ಅವರೇ? ಇದ್ರ ಬಗ್ಗೆ ಮಾತಾಡಿ ನೀವು. ಮತ್ತೆ 10 ಗಂಟೆಗಿಂತ ಮೀರಿ ಕೆಲಸ ಮಾಡಿದ್ರೆ ಓಟಿ ಕೊಡಬೇಕು ಅಂತ, ಓವರ್ ಟೈಮ್. ಪೊಲೀಸ್ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಯೋಜನೆ ಜಾರಿಗೊಳಿಸಬೇಕು, ಇದೆಲ್ಲ ಯಾವುದು ಇಲ್ವಾ? ಯಾವುದು ಇಲ್ಲ ಸರ್, ಒಂದು ಯೋಜನೆ ಅದು ಬಿಟ್ಟು ಮಗು ಶಾಲೆ ಹೋಗ್ತಾ ಇದೆ, ಅದರಲ್ಲಿ ಒಂದು ಬದಲಾವಣೆ ಆಗ್ಬೇಕು. 10 ಗಂಟೆ ಅಂತ ಇದೆ, ಆಕ್ಚುಲಿ 8 ಗಂಟೆ. 8 ಗಂಟೆಯಿಂದ ಮಿಗಿಲಾರ್ದಿದ್ರೆ ಕೊಡ್ಬೇಕಾಗ್ತದೆ. ರೈಟ್, ಎಸ್ ಸಂದೀಪ್. PSI ನೇಮಕಾತಿಯಲ್ಲಿ ಇವತ್ತು ಸಿಗ್ತಾ ಇರೋದು ಬರೀ 10% ಇನ್ ಸರ್ವಿಸ್. ಒಬ್ಬ ಒಳ್ಳೆ ಪದವೀಧರ ಆದವನು ಬಂದು ಸೇರ್ತಾನೆ ಪೊಲೀಸಿಗೆ, ತಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು, ಇನ್ ಸರ್ವಿಸ್ ಅಲ್ಲಿ ಸಿಲೆಕ್ಟ್ ಆಗಬೇಕು ಅಂತ. ಅದು ನೆರೆ ರಾಜ್ಯ ತಮಿಳುನಾಡಲ್ಲಿ 50% ಇದೆ, ಇಲ್ಲಿ ಬರೀ 10%. ಇದು ಮೊದಲು. ಇನ್ನೊಂದು 2ನೇ ಪಾಯಿಂಟ್, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರಿ. ಒಮ್ಮೊಮ್ಮೆ ಮಗು ಶಾಲೆಗೆ ಹೋಗ್ತಾ ಇರುವಾಗಲೇ ಅವನ್ನ 100 ಕಿಲೋಮೀಟರ್ ಆಚೆ ಎತ್ತಂಗಡಿ ಮಾಡಿದ ಪ್ರಸಂಗ ಉಂಟು ಹೆಚ್ಚಿನ ಕಡೆಯಲ್ಲಿ. ಈಗ ನೋಡಿ, ಅವರು ಟ್ರಾನ್ಸ್ಫರ್ ಆರ್ಡರ್ ಅಂತ ಹೇಳುವಂಥದ್ದು ಹೇಳಿ ಕೇಳಿ ಬರುವಂತದ್ದು. ಸಡನ್ ಯಾರಿಗೆ ಇದಾಯ್ತು, ಮಕ್ಕಳಿಗೆ ಒಂದು ಎಜುಕೇಶನ್ ಕಂಟಿನ್ಯೂ ಆಗ್ತಾ ಇರ್ತದೆ, ಅದು ಕಟ್ ಆದ್ರೆ ಇನ್ನೊಂದು ಶಾಲೆಗೆ ಇದಾಗಬೇಕಿದ್ರೆ ಎಷ್ಟು ಕಷ್ಟ ಇದೆ. ಖಂಡಿತ. ಅವರಲ್ಲಿ ಡ್ಯೂಟಿ ನೋಡುದ, ಅವರಿಗೆ ರಜೆ ಸಿಗುದಿಲ್ಲ, ಅದ್ರ ಮಧ್ಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ. ನೀವು ಆಕ್ಚುಲಿ ಸಾಕ್ಷಿ ಕೇಳಿದ್ರಿ, ಇದಕ್ಕೆ ಸಾಕ್ಷಿ ಬೇಡ ಸರ್. ಯಾವ ರೀತಿ ಅಂತ ಹೇಳಿದ್ರೆ, ಯಾವ್ದಾದ್ರು ಜನಪ್ರತಿನಿಧಿಗೋ ಅಥವಾ ಯಾವ್ದೋ ಮೇಲಧಿಕಾರಿಗಳು ಸ್ವಲ್ಪ ಏನಾದ್ರು ಅದ್ರ ಹಿಂದೆ ಸಾಕಷ್ಟಿದೆ. ಮೊನ್ನೆ ಅನುಪಮ ಶೆಣೈ ಕೇಸ್ ಆಗಿರ್ಬೋದು, ಏನ್ರಿ ನೀವು ನಮ್ಮಂತ ಮಂತ್ರಿಗಳಿಗೆ ನಿಮ್ಗೆ ಫೋನ್ ನಲ್ಲಿ ವೇಟ್ ಮಾಡಿಸ್ತೀರಾ ಅಂತ ಮೊನ್ನೆ ಮಾಡಿರೋ, ಅದೆಲ್ಲ ಪುಸ್ಕಾಗಿ ಹೋಯ್ತು 2 ದಿನ. ಆದ್ರೆ ಇಲ್ಲ ಸರ್, ಯಾರು DYSP ಕ್ಯಾಡ್ರೆ ಅವ್ರದ್ದು ಸರ್. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ ಇತ್ತು ಸರ್, ಅವ್ರು ಏನ್ ಹೇಳಿದ್ರು ಬಯಸ್ಕೊಂಡಿರುವಂತ ಪರಿಸ್ಥಿತಿ ಇತ್ತು. ಇವತ್ತು ಒಬ್ಬ ಪೇದೆ ಯಾವ ಅಧಿಕಾರಿ ಮೇಲೆ ಬೇಕಾದ್ರೂ ಕೇಸ್ ಮಾಡುವಂತ ಒಂದು ಧೈರ್ಯಕ್ಕೆ ಬಂದಿದ್ದಾರೆ. ರೈಟ್, ಒಂದು ಫೋನ್ ಕಾಲ್ ಇದೆ, ಮಾತಾಡೋಣ. ನಮಸ್ಕಾರ. ಹಲೋ. ನಮಸ್ತೆ ಸರ್, ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ನಾನು ಹೆಸರು ಹೇಳಲ್ಲ, ಊರು ಹೇಳಲ್ಲ, ನನ್ನೊಂದ ಒಬ್ಬ ಕಾನ್ಸ್ಟೇಬಲ್. ಎಸ್ ಪರವಾಗಿಲ್ಲ, ಮಾತಾಡಿ ಸರ್. ನಿಮಗೆ ವೇದಿಕೆ ಇದು, ಮಾತಾಡಿ. ನಮ್ಮ ಪ್ರತಿಭಟನೆ ಯಾಕೆ ಅಂತ ಹೇಳಿದ್ರೆ ಸರ್, ಒಂದು IPS ವರ್ಗದವರ ಮೇಲೆ. ಯಾರ ಮೇಲೆ? ಮೇಲಧಿಕಾರಿಗಳ ಮೇಲೆ. ಓಕೆ. ಎರಡನೇದು ವೇತನ ತಾರತಮ್ಯದ ಮೇಲೆ. ಕರೆಕ್ಟ್. ಮತ್ತೊಂದು ಗುಲಾಮಗಿರಿಯ ಮೇಲೆ. ಓಕೆ. ಮತ್ತೆ ಸ್ವತಂತ್ರವಾಗಿ ನಿರ್ಭೀತ ಜೀವನ ನಡೆಸುವವರ ಹಕ್ಕನ್ನು ನಾವು ಪಡೆಯೋದಕ್ಕೋಸ್ಕರ ನಾವು ಮಾಡುವಂತದ್ದು. ಕರೆಕ್ಟ್. ಓಕೆ. ಇಷ್ಟು 4 ಅಂಶ ಇಟ್ಟಿದೆ. 4 ಅಂಶ, ಹೌದು. ಇದು ಇದೇ ಇಂಪಾರ್ಟೆಂಟು. ಕರೆಕ್ಟ್, ಹೌದು. ಈಗ ನಾನು ಕೇಳೋದು ನೇರವಾಗಿ ಸರ್, ಈಗ ನೀವು ಒಬ್ರು ನೊಂದ ಕಾನ್ಸ್ಟೇಬಲ್ ಅಂತಂದ್ರೆ ನೀವು ಸಿಸ್ಟಮ್ ಒಳಗಡೆನೆ ಇದ್ದೀರಿ ಅಂತ ಅರ್ಥ. ನಿನ್ನೆ ಅಲ್ಲ ಸರ್, ಒಂದು ನಿಮಿಷ. ನಿನ್ನೆ ಮತ್ತೆ ಮೊನ್ನೆ ನಡೆದಂಥ ಈ ನಿಮ್ಮ DG ಓಂ ಪ್ರಕಾಶ್ ಅವರು ಮತ್ತೆ ಗೃಹ ಸಚಿವರ ಈ ಮಾತುಕತೆ ಎಲ್ಲ ಏನು ನಡೆದಿದೆ, ಯಾರು ಮಾಡಬಾರ್ದು, ನಿಮ್ಮ ಹತ್ರ ಎಲ್ಲ ಅಪಾಲಜಿ ಎಲ್ಲ ತಗೊಳ್ಳುವಂಥದ್ದು ನಿಮ್ಮ ಮೇಲಧಿಕಾರಿಗಳ ಮೇಲೆ, ಇದೆಲ್ಲ ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ಫ್ಯಾಕ್ಟ್ ಮಾತಾಡೋದು, 4ನೇ ತಾರೀಕಿನ ಪ್ರತಿಭಟನೆ ಏನಿದೆ ಸಕ್ಸಸ್ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಶೂರ್, 100% ಡೆಫಿನೆಟ್ ಸಕ್ಸಸ್.
ಹೌದಾ? ಅಷ್ಟಿದೆ ನಿಮ್ಮ ಸರ್. ಒಂದು ನಂಬಿಕೆ ಇಷ್ಟಿದ್ರೆ- ಅಲ್ಲ, ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಿದ್ದೀನಿ, So, ತಪ್ಪು ತಿಳಿಬೇಡಿ, ಪ್ರಾಕ್ಟಿಕಲ್ ಆಗಿ ಕೇಳಿದ್ದೀನಿ. ಎಸ್ ಸರ್, ಹೇಳಿ. ಇದು ಏನಿದೆ ಪ್ರತಿಭಟನೆ ಅನ್ನೋದು ನಮ್ಮದು ಏನಿದೆ, ನಾವು ವಿಷ ಕುಡಿಯುವಂತ ಪರಿಸ್ಥಿತಿ ಬಂದು ಒದಗಿದೆ ನಮಗೆ ಇವಾಗ. ಇಷ್ಟು ಟೈಮ್ ಒಂದು ನಮಗೆ ನಿರ್ಭೀತವಾದಂತ ಒಬ್ಬ ನಾಯಕ ಇರಲಿಲ್ಲ. ಏನ್ ಮಾಡಿದ್ರು ಒಂದು ಇದು ಎಲ್ಲಾ ಕಡೆ ಒಂದು ಪೊಲೀಸ್ ಪ್ರತಿಭಟನೆ ಹಿಡಿದಾಗ ನಮ್ಮಂತವ್ರನ್ನೆಲ್ಲರೂ ಮೇಲಧಿಕಾರಿ ಮಾಡ್ಬೇಡ್ರ ಅಂತ ಹೇಳಿ ಶೋಷಣೆಗೆ ಹಾಕಿದ್ರು. ಕರೆಕ್ಟ್. ಇವಾಗ ಏನಾಗಿದೆ ಸರ್, ನಮಗೆ ಕರ್ನಾಟಕದಲ್ಲಿ 11,300 ರೂಪಾಯಿ ಬೇಸಿಕ್ ಪೇ ಅಲ್ಲಿ ನಾವು ಬಹಳ ಕಷ್ಟಪಟ್ಟು ಜೀವನ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಪೊಲೀಸ್ ಸ್ಟೇಷನ್ಗೆ ವ್ಯವಸ್ಥಿತವಾದಂತ ಒಂದು ವಸತಿ ಸೌಕರ್ಯ ಇಲ್ಲ. ಅದೇ ನೆಕ್ಸ್ಟ್ ಪಾಯಿಂಟ್ ಇತ್ತು. ಬಾಡಿಗೆ ಮನೆ ಕೊಟ್ಟು 4,000 ರೂಪಾಯಿ ಕೊಟ್ಟು ನಾವು ಜೀವನ ಮಾಡ್ಬೇಕು. ನಮ್ಮ ಮಕ್ಕಳ ಎಜುಕೇಶನ್ ನೋಡ್ಬೇಕು. ಅದ್ರಲ್ಲಿ ಇನ್ನೊಂದಿದೆ ನಮ್ದು ಆರೋಗ್ಯ ಭಾಗ್ಯ ಅಂತ. ನಾವು ಆಸ್ಪತ್ರೆಗೆ ಹೋದ್ರೆ ಸರ್, ನಮ್ಮನ್ನು ನಾಯಿಯಿಂದ ಕಡೆ ಟ್ರೀಟ್ಮೆಂಟ್. ನಾಯಿಗೆ ಆದ್ರೂ ಒಳ್ಳೆ ಆಸ್ಪತ್ರೆಯಲ್ಲಿ ಅವ್ರು ಯಾರಿದ್ದಾರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಅಂತೂ ದೇವರಾಣೆ ಹೇಳ್ತೀನಿ ಸರ್, ಬಹಳ ನೊಂದು ಬಿಟ್ಟು ಒಳ್ಳೆ ಟ್ರೀಟ್ಮೆಂಟೇ ಇಲ್ಲ. ನಮ್ಮ ಸರ್ಕಾರಿ ನೌಕರಿಯಲ್ಲಿ ABCDEF ABCD ವರೆಗೆ ಇದೆ. ನಮ್ದು Z ಕ್ಯಾಟಗರಿಯ ಟ್ರೀಟ್ಮೆಂಟ್. ಪೊಲೀಸ್ ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಬಹಳ ಹಿಂದೆ ನಿಲ್ಬೇಕಾಗುತ್ತೆ. ಇಷ್ಟು ಅನಂತರ ನಾವು ಹಿರಿಯ ಅಧಿಕಾರಿಗಳಿಗೆ ಮೊಬೈಲ್ ಆರ್ಡರ್ ಅವ್ರು ಏನ್ ಹೇಳ್ತಾರೆ ದೇವರ ಅದನ್ನ ಚಾಚಿ ತಪ್ಪದೆ ನಾವು ಪಾಲಿಸ್ತೀವಿ, ಅದಕ್ಕೇನು ನಮ್ಮ ವಿರೋಧ ಇಲ್ಲ. ಆದ್ರೆ ನಮ್ಮ ವೇತನ ತಾರತಮ್ಯ ಈ ಬಗ್ಗೆ ನಾವು ಎಲ್ಲಿ ಒಟ್ಟಾಗಿ ಸರ್ಕಾರದ ಬಗ್ಗೆ ಪ್ರತಿಭಟನೆ ಮಾಡುದಿಲ್ಲ. ನಾವು ನಮ್ಮ ಆಕಸ್ಮಿಕ ರಜೆಯಲ್ಲಿ ಒಂದು ದಿನ ಹಾಕಿ ಇದು ಪಾಯಿಂಟ್. ಎಸ್, ನಮ್ಮ ಬೇಡಿಕೆಗಳನ್ನ ಕೊಡ್ತಾ ಇದ್ದೇವೆ ನಾವು ಅಷ್ಟೇ. ನಮ್ಮ ಬೇಡಿಕೆ ಅಲ್ಲ ಸರ್, ನಮ್ಮ ಅವಶ್ಯಕತೆ ಇದೆ. ಅವಶ್ಯಕತೆ ಕರೆಕ್ಟ್. ಇಷ್ಟರವರೆಗೆ ಏನಿತ್ತು ಅಂದ್ರೆ, ಒಬ್ರು ಪತ್ರಕರ್ತರು ಬರೀತಾರೆ, ಮೊನ್ನೆ ವಾಟ್ಸಪ್ ಅಲ್ಲಿ ನೋಡಿದ್ರ 10th ಕ್ವಾಲಿಫಿಕೇಶನ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಸ್ಯಾಲರಿ ಬೇಕು ಅಂತ. ಒಬ್ರು ಪತ್ರಕರ್ತರು ಬರೀತಾರೆ, ಒಂದು ಒಳ್ಳೆ ಲೆಟರ್ ಇದೆ ಅವ್ರದ್ದು, ಒಳ್ಳೆ ಚೆನ್ನಾಗಿ ಬರ್ತಿದ್ದಾರೆ, ಏನ್ ತಪ್ಪಿಲ್ಲ. ಆದ್ರೆ ಅವರ ಅಜ್ಞಾನವನ್ನು ಅಲ್ಲಿ ಸೂಚಿಸುತ್ತೆ. 2002 ಮೇಲೆ ಯಾವುದೇ ಕಾನ್ಸ್ಟೇಬಲ್ ನೇಮಕ ಎಲಿಜಿಬಲ್ ಕ್ವಾಲಿಫಿಕೇಶನ್ ಬೇಕು. 70% ಮೇಲೆ ಇದ್ರೆ ಮಾತ್ರ ಅವನನ್ನು ಸಿಲೆಕ್ಷನ್ ಮಾಡ್ತಾರೆ. ನಾವು CET ಬರ್ದು ಫಿಸಿಕಲ್ ಟೆಸ್ಟ್ ಬರ್ದು ಎಲ್ಲಾ ಬರ್ದು ನಾವು ಪಾಸ್ ಆಗಿ ಬಂದವರು ಇಲಾಖೆ. ಅವರು ಒಬ್ರು ಪತ್ರಕರ್ತರು ಬರೀತಾರೆ, ಅಲ್ಲ ಪತ್ರಕರ್ತರು ಮಾಧ್ಯಮದವರನ್ನ ನಾವು ದೇವರನ್ನೇ ದೂರ ಆಗಿಲ್ಲ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದ್ರೆ ಕೆಲವು ಮಂದಿ ಆಮೇಲೆ 10th ಕ್ವಾಲಿಫಿಕೇಶನ್ ಇಷ್ಟೇ ಸ್ಯಾಲರಿ ಸಾಕ. ರೈಟ್. ಖಂಡಿತ ಅಲ್ಲ, ಇದೆಲ್ಲ ಪಾಯಿಂಟ್ಸ್ ಹೌದು, ಖಂಡಿತ ಗೊತ್ತಿದೆ. ಮತ್ತೆ ಒಳಗಡೆ ಆಗ್ತಾ ಇರುವಂತ ನೀವು ಪಡ್ತಾ ಇರುವಂತ ಪಾಡಿನ ಬಗ್ಗೆ ಗೊತ್ತಿದೆ. ಈಗ ವೈಯಕ್ತಿಕವಾಗಿ ನಾನು ಮಾತನಾಡೋದಾದ್ರೂ ಕೂಡ ಅಲ್ಲಿ ಒಬ್ಬ PSI ಇರ್ಲಿ, ಸಬ್ ಇನ್ಸ್ಪೆಕ್ಟರ್ ಇರ್ಲಿ, ಇನ್ಸ್ಪೆಕ್ಟರ್ ಇರ್ಲಿ, ಯಾರೇ ಇರ್ಲಿ, ಅಥವಾ ಇವನ್ IPS ಆಫೀಸರ್ ಇರ್ಲಿ, ಕ್ವಾಲಿಫಿಕೇಶನ್ ಆಫ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಈ ಡಿಗ್ರಿಯಲ್ಲಿ ಇರ್ತಾರೆ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೇಳಿದ್ರೆ ಮಾಸ್ಟರ್ ಡಿಗ್ರಿ ಬರ್ತಾರೆ. ನಮ್ಮ ಹಣೆ ಬರ ನಾವು ಕಾನ್ಸ್ಟೇಬಲ್ ಆಗಿದ್ದೇವೆ. ಖಂಡಿತ ಬರ್ದು ಕಾನ್ಸ್ಟೇಬಲ್ ಆಗಿದ್ದೀವಿ. ಹಣೆ ಬರ ಏನ್ ಮಾಡಕ್ ಆಗಲ್ಲ. ಅವ್ರು ಏನೋ ಆಗಿದ್ದಾರೆ, ಅದು ಒಳ್ಳೆ ವಿಷಯ, ಏನೋ ಅವ್ರನ್ನ ದೂರುತ್ತಿಲ್ಲ ನಾವು. ಹೌದು. ಎಲ್ಲರೂ ಈಕ್ವಲ್ ಇನ್ ದ ಐಸ್ ಆಫ್ ಲಾ. ಆಲ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಲಾ. ಎಸ್. ಬಟ್ ಕಾನೂನು ದೃಷ್ಟಿಯಲ್ಲಿ ಅವ್ರಿಗೇನಿದೆ, ಸಂವಿಧಾನಬದ್ಧ ಹಕ್ಕು ನಮಗೆ ಇದೆ. ನಾವು ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ. ನಮ್ಮ ಅವಶ್ಯಕತೆಯನ್ನು ಅವರು ಈಡೇರಿಸಬೇಕು ಅಷ್ಟೇ. ಎಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸಾರಿ, ಹೆಚ್ಚು ನಿಮ್ಮನ್ನ ಮಾತನಾಡಿಸೋದಕ್ಕೆ ಆಗ್ತಾ ಇಲ್ಲ. ಬಟ್ ದಯವಿಟ್ಟು ನಮ್ಮ ನಂಬರ್ ಅನ್ನು ಯಾರಿಗೂ ಕೊಡಬೇಡಿ. ಇಲ್ಲ, ಖಂಡಿತ ಇಲ್ಲ, ಇಲ್ಲಿಗೆ ಬಿಟ್ಬಿಡ್ತೇವೆ ಅಂತಂದ್ರೆ ನೀವು ಇಲ್ಲ, ಖಂಡಿತ ನಮ್ಗೆ ಗೊತ್ತಿದೆ. ಇಲ್ಲ, ಖಂಡಿತ ನಿಮ್ಮ ನಂಬರ್ ನಮ್ಮ ಹತ್ರ ಇದ್ರು ಕೂಡ ಯಾರಿಗೂ ಕೊಡೋದು ಏನು ತೊಂದರೆ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ನಾವಿದ್ದೇವೆ ಸರ್, ಯಾವುದೇ ಕಾರಣಕ್ಕೂ ಹೆದರಬೇಡಿ. ಯಾವುದೇ ಕಾರಣಕ್ಕೂ ಯಾರು ಇಲ್ಲ. ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕಾರ್ಮಿಕ ವೇದಿಕೆ ಇದೆ. ನಿಮ್ಮನ್ನ ಈ ವಿಷಯದಲ್ಲಿ ಯಾರಾದ್ರೂ ದಬ್ಬಾಳಿಕೆ ಮಾಡ್ಲಿಕ್ಕೆ ಏನಾದ್ರು ಬಂದಿದ್ದೆ ಹೌದಾದ್ರೆ ಅವ್ರ ಯಾವ ರೀತಿ ಇದ್ ಮಾಡ್ತಾರೆ ನೋಡೋಣ. ಕರ್ನಾಟಕದ ಅಲ್ಲಿರುವ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಎದುರಿಸಕ್ ಆಗ್ತದ ನೋಡುವ. ಎಸ್. ಓಕೆ. ಇಲ್ಲ, ಗೊತ್ತಿದೆ. ಇಲ್ಲ, ಗೊತ್ತು. ಎಸ್, ಹೇಳಿ. ಇವತ್ತಿನ ಪೇಪರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಪೊಲೀಸ್ ದಂಗೆ ಆಗಿತ್ತು. 1982ನೇ ಇಸವಿಯಲ್ಲಿ 1,000 ಕಾನ್ಸ್ಟೇಬಲ್ ಡಿಸ್ಮಿಸ್ ಮಾಡಿದ್ರು. ಇವತ್ತಿನ ಪೇಪರ್ ಅಲ್ಲಿ ಬಂದ ವಿಷಯ. ಅವರನ್ನು ಇವತ್ತಿನ ತನಕ ಸೇವೆಗೆ ನೇಮಕ ಮಾಡಿಲ್ಲ. ಅವ್ರ ಪಾಪ ಏನ್ ತಿನ್ಬೇಕಾಗಾದ್ರೆ ಅವ್ರು ಏನ್ ತಿನ್ಬೇಕು? ಸೊ ಈ ತರ ನಮ್ಮ ನಂಬರ್ ಇದೆ ಸಿಕ್ಕಿದ್ರೆ ನಾವು ಇಲ್ಲ, ನಿಮ್ಮ ಭಯ ಸರಿ ಇದೆ. ಅಲ್ಲಲ್ಲ, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಆದ್ರೆ ಒಂದು
ಇವರ ಒಂದು ಕಾಳಜಿ ನನ್ಗೆ ಖುಷಿ ಆಗ್ತಾ ಇದೆ. ಇವರು ಒಂದು ಹೇಳ್ತಾ ಇರೋದು ಅಲ್ಲಿ ಆಗಿದೆ ಆ ರೀತಿ ಆದ್ರೆ ನಾವು ಅದನ್ನೇ ನಂಬ್ಕೊಂಡಿರೋರು ಸಣ್ಣ ಪುಟ್ಟ ಸ್ಯಾಲರಿ ಇರೋರು ಸ್ವಾಮಿ ನಾವೇನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅದು ವ್ಯಾಲ್ಯೂಬಲ್ ಪ್ರಶ್ನೆ. ಬಟ್ ನಾನ್ ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ವರ್ಗದವರು ಒಂದು ಒಗ್ಗಟ್ಟು ಅನ್ನೋದಿದ್ದಿದ್ದೆ ಹೋದಷ್ಟು ಜನ ತೆಗೆದಾಕ್ಲಿಕ್ಕೆ ಆಗ್ತದೆ ಸರ್ ಇವ್ರ ಹತ್ರ? ಸಾಧ್ಯನೇ ಇಲ್ಲ. ಈಗ ತೆಗೆದಾಕಿದ್ದೆ ಹೌದಾದ್ರು ಅದಕ್ಕೆ ಬೇಕಾದಂತ ಕಾನೂನಿದೆ ಸರ್, ಅದಕ್ಕೆ ಬೇಕಾದಂತ ಹೋರಾಟ ಸಂಘ ಸಂಸ್ಥೆಗಳಿದಾವೆ, ಸಾರ್ವಜನಿಕರು ಎಚ್ಚೆತ್ಕೊಂಡಿದ್ದಾರೆ. ಅಲ್ಲ ಡೆಫಿನೆಟ್ಲಿ ಸಂದೀಪ್ ನೀವೇನು ಹೇಳ್ತಾ ಇದ್ರಿ ಮುಂದುವರ್ಸಿ. ಎಲ್ಲರನ್ನು ತೆಗೆದಾಕಿದ್ರು ಒಬ್ಬ ಪೊಲೀಸ್ ಪರ್ಫೆಕ್ಟ್ ಆಗ್ಬೇಕಿದ್ರೆ ಅವನಿಗೆ 1 ವರ್ಷವರೆಗೆ ಟ್ರೈನಿಂಗ್ ಇದೆ. ಕರೆಕ್ಟ್ ಕರೆಕ್ಟ್. ಮತ್ತೆ ಕೂತ್ ಕೂಡ್ಲೆ ಯಾರಿಗೂ ಕೆಲಸ ಬರುದಿಲ್ಲ. FIR ಅದು ಇದು ತುಂಬಾ ವರ್ಕ್ ಇದೆ ಅದರಲ್ಲಿ. ಅಷ್ಟೊಂದು ಈಸಿಯಲ್ಲಿ ಅದನ್ನೆಲ್ಲ ತೆಗೆದಾಕ್ಲಿಕ್ಕೆ ಆಗುದಿಲ್ಲ. ನನಗೆ ಒಂದನ್ಸೋದು ಇವರು ಸರ್, ನೀವು ಕಾರ್ಯಕ್ರಮ ನೋಡ್ತಾ ಇರ್ಬೋದು, ಅವರು ಬೇಜಾರು ನೋಡಿ ಸರ್. ನೋಡಿ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಒಳಗಡೆ ಇರುವಂತವ್ರು ಒಬ್ರು ನನ್ನ ಫೋನ್ ನಂಬರ್ ದಯವಿಟ್ಟು ಕೊಡಬೇಡಿ ಅಂತ ಹೇಳಬೇಕಾದ್ರೆ ಇವರಿಗೆ ಎಂತ ಪ್ರೆಷರ್ ಇರಬಹುದು, ಅವರ ಮನಸ್ಸಿನ ಬೇಜಾರು ಎಷ್ಟಿರ್ಬೋದು. ಎಕ್ಸಾಕ್ಟ್ಲಿ ಸರ್. ಇವತ್ತು ನೀವೇನಾದ್ರೂ ಎಲ್ಲರಿಗೂ ಏನಾದ್ರೂ ಫೋನ್ ಆನ್ ಮಾಡಿದ್ದೆ ಹೌದಾದ್ರೆ ನಮಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಒಂದೊಂದು ಮಾತಾಡಿದ್ರು ಆಗುದಿಲ್ಲ, ಅಷ್ಟೊಂದು ಕಾಲ್ಗಳು ಬರ್ತಾ ಇದೆ. ಇವತ್ತು ನಾನು ಸ್ಪಂದನ ವಾಹಿನಿಯನ್ನು ನಾನು ಇದರಲ್ಲಿ ಶ್ಲಾಘಿಸ್ತೇನೆ. ಯಾಕಂದ್ರೆ ಸ್ಪಂದನ ವಾಹಿನಿ ಇತ್ತಿತ್ತಲಾಗೆ ಒಂದು ಅತ್ಯುತ್ತಮ ಹೆಜ್ಜೆ ಇಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ 24 ಗಂಟೆಗಳ ಒಂದು ಕಾರ್ಯಕ್ರಮ ನಡೀತು, ಅದು ನಿಮ್ಮ ನೇತೃತ್ವದಲ್ಲೇ ನಡೀತು. 24 ಗಂಟೆಗಳು ಒಬ್ರೇ ನೀವು ಈ ರೀತಿಯ ಒಂದು ಸಂದರ್ಶನಗಳನ್ನು ಮಾಡಿ ಒಂದು ದಾಖಲೆಯನ್ನು ಬರೆದಿದ್ದೀರಿ. ಹಾಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನೊಂದು ಬೆಂದು ಒಳಗಡೆನೆ ಬೇತಾ ಇದೆ. ಮೇಲ್ಗಡೆ ನೋಡ್ಲಿಕ್ಕೆ ಮಾತ್ರ ಟೋಪಿ ಹಾಕೊಂಡು ಕಾಕಿ ಇದ್ರಲ್ಲಾಗಿದ್ದಾರೆ. ಅವ್ರು ಒಳಗಡೆ ಇರುವ ನೋವನ್ನ ಇವತ್ತು ಹೊರಗಡೆ ತೆಗೆಯುವಂಥದ್ದು. ಆಕ್ಚುಲಿ ನನಗೆ ಈ ಗೆಳೆಯರು ಮಾತಾಡಿದ್ರು ಇವಾಗ, ಅದನ್ನ ನೋಡಿ ನನಗೆ ದುಃಖ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ನೋವು ಅನುಭವಿಸ್ಬೇಕು ಒಬ್ಬ ಪೊಲೀಸ್ ಅಧಿಕಾರಿ, ನಮ್ಮನ್ನು ಕಾಪಾಡುವಂತ ಅಧಿಕಾರಿ ಒಬ್ಬ ಇಷ್ಟು ನೋವು ಅನುಭವಿಸ್ತಾ ಇದ್ದಾನ. ಎಂತ ದುರ್ದೈವ ಸರ್. ಅಬ್ಸಲ್ಯೂಟ್ಲಿ ಸಂದೀಪ್ ಮಾತಾಡಿ ನೀವು. ನೆಕ್ಸ್ಟ್ ದಯವಿಟ್ಟು ಈ ಪಾಯಿಂಟ್ಸ್ ತೋರಿಸಿ. ಇನ್ನುಳಿದಂಥ 2 ಪಾಯಿಂಟ್ಸ್ಗಳು ಏನು ಹೇಳ್ತವೆ ಪೊಲೀಸರ ಪ್ರಮುಖ ಬೇಡಿಕೆಗಳಲ್ಲಿ, ಇವು ಕೂಡ 2 ಪ್ರಾಯಶಃ ಲಾಸ್ಟ್ ಗ್ರಾಫಿಕ್ ಪ್ಲೇಟ್ ಅದು ಬರಲಿ. ಮಹಿಳಾ ಸಿಬ್ಬಂದಿಗೆ ಮಾತೃತ್ವ ರಜೆ ಅಂತ 9 ತಿಂಗಳು ಬೇಕು, ಈಗ ಎಷ್ಟಿದೆ? ಈಗ ಬಹುಶಃ ಮೊನ್ನೆ ರೀಸೆಂಟ್ ಆಗಿ 6 ತಿಂಗಳವರೆಗೆ ಮಾಡಿದ್ದಾರೆ. ಓಕೆ, ಪೊಲೀಸರು ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ಯೋಜನೆಗಳು ಜಾರಿ ಮಾಡಬೇಕು. ಎಸ್ ಬರಲಿ ಸರ್ ಮಾತಾಡಿ. ಪೊಲೀಸರು ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಅಂತ ಹೇಳಿದ್ರೆ ಇವರು ಒಳ್ಳೆ ಬೆಕ್ಕಿನ ತಲೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವ ತರ? ಇವರು ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಅಡ್ಮಿಟ್ ಆದ್ರೆ ಮಾತ್ರ ಅವರಿಗೆ ಸೌಲಭ್ಯ. ಔಟ್ ಪೇಷಂಟ್ಗೆ ಯಾವುದೇ ಸೌಲಭ್ಯ ಇಲ್ಲ. ಏನಾದ್ರೂ ಒಂದು ಡೌಟ್ ಬಂತಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಅವನಿಗೆ ಯಾವುದೇ ದುಡ್ಡು ಸಿಗುದಿಲ್ಲ. ಒಂದು ಇನ್ನೊಂದು ಅವ್ನು ರಿಟೈರ್ಡ್ ಆಗ್ತಾ ಇದ್ದಾಗೆ ಆರೋಗ್ಯ ಭಾಗ್ಯ ಕಟ್. ಆಗ ಬೇಕಾಗುವಂಥದ್ದೇ ಶ್ವಾಸಕೋಶ ಸಮಸ್ಯೆ ಬಂದ್ರೆ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಅವನಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಅದು ಬೇಕಾಗಿರುವುದೇ ರಿಟೈರ್ಡ್ ಆದ್ಮೇಲೆ ಆರೋಗ್ಯ ಭಾಗ್ಯ. ಇದನ್ನು ಏಕಾಏಕಿ ಇವರು ಹೇಗೆ ಕಟ್ ಮಾಡ್ತಾರೆ? 100 ರೂಪಾಯಿ ಪ್ರತಿಯೊಬ್ಬ ಸಿಬ್ಬಂದಿ ಸರ್ವಿಸ್ ಎಂಡ್ವರೆಗೂ 100 ರೂಪಾಯಿ ಕೊಟ್ಕೊಂಡು ಬಂದು ಅದನ್ನು ಯಾವ ತರದಲ್ಲಿ ಇವರು ಕಟ್ ಮಾಡ್ತಾರೆ? ಅಂದ್ರೆ ಅವರ ಅರ್ಥ ನಮಗೆ ಈಗ ಮುಗೀತು, ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂದಾಗಾಯ್ತು. ಒಬ್ಬ ಪ್ರಜೆ ಮೇಲೆ ಇರುವ ಜವಾಬ್ದಾರಿನ ಅದು. ಕಲ್ಯಾಣ ಇದ್ರಿಂದ ಬರೀ 10-15 ಸಾವಿರ ರೂಪಾಯಿ ಕೊಟ್ಟು ಇವರು ಮುಂಗೈ ಗಂಟೆಗೆ ತುಪ್ಪ ಸವರ್ತಾರಲ್ಲ, ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಕೇಳೋದಿಷ್ಟೇ, ಎಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಾಡಿದ್ದು ಪ್ರತಿಭಟನೆಗೆ ಬರಬೇಕು. ಅಲ್ಲ ಎಲ್ಲರೂ ನೆಕ್ಸ್ಟ್ ಪಾಯಿಂಟ್ ಅದೇ. 1 ನಿಮಿಷ, ಒಬ್ರು ಫೋನ್ ಮಾಡಿದ್ದಾರೆ. ಎಸ್ ನಮಸ್ಕಾರ ಸರ್. ಹಲೋ ನಮಸ್ತೆ. ಹೆಸರು ಊರು ಹೇಳ್ಬೋದಾ? ನಾನು ಈಗ ಮಾತಾಡಿದಲ್ಲ. ಹೇಳಿ 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 ಸರ್. ಇವಾಗ ಇವತ್ತಿನ ಒಂದು ನ್ಯೂಸ್ ಏನಂತ ಗೊತ್ತಾ? ನಮ್ಮ DGP ಒಬ್ರು ಅವ್ರ ಊರಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಏನಂತ ಫಂಕ್ಷನ್ ಅಲ್ಲಿ ಅದೇನೋ ಧಾರ್ಮಿಕ ಕಾರ್ಯಕ್ರಮ ಅಂತೆ. ಅದ್ರಲ್ಲಿ ನಮ್ಮ ಕಾನ್ಸ್ಟೇಬಲ್ ನೆಲ ಒರೆಸ್ತಾ ಇದ್ರು. ನೆಲ ಒರೆಸ್ತಿದ್ರ? ಹೌದು. ಟಿವಿ ಚಾನೆಲ್ ಅಲ್ಲಿ ಬಂದದ್ದು. ಅವರು ಬಹಳ ಚೆನ್ನಾಗಿ ಕಾಣ್ತಾ ಇದ್ರು ಟಿವಿನ. ನಾನು ಟಿವಿ ನೋಡಿದಾಗ ಬಹಳ ಚೆನ್ನಾಗಿ 4 ಗಂಟೆ ಟಿವಿಯಲ್ಲಿ ಕಾಣ್ತಾ ಇದ್ರು. ಕಾನ್ಸ್ಟೇಬಲ್ ಸುವರ್ಣ ನ್ಯೂಸ್ ಅಲ್ಲಿ ಬಂತು ಸರ್. ಇವರು ADGP ಅದಕ್ಕಿಂತ ಕೆಳಗಿನ ಅಧಿಕಾರಿ. ಅವ್ರು ಒಪ್ತಾನೆ ಇಲ್ಲ, ನಮ್ ಕಾನ್ಸ್ಟೇಬಲ್ ಅಲ್ಲ ಅಂತ ಹೇಳ್ತಾರೆ. ಅವರು ಸುಮ್ನೆ ನನ್ನನ್ನು ಏನ್ ಮಾಡಿದ್ರಿ, ನನ್ನ ಆ ತರ ಮಾಡಿದ್ರಿ, ನನ್ನ ಮಾನ ಮರ್ಯಾದೆ ಎಲ್ಲ ಉಂಟಲ್ಲ ಲಾಟ್ಕೋಟ್ ಎಲ್ಲ ಹೇಳ್ಬಿಟ್ಟು ಅವರ ಸೇಫೆಸ್ಟಿಗೆ ಬೈ. ಆದ್ರೂ ನನ್ನ ಕಾನ್ಸ್ಟೇಬಲ್ ನಾನು ಈ ತರ ಮಾಡಿದೆ, ಅವ್ರ ಬಾಯಿಲಿ ಬಂದಿಲ್ಲ ಸರ್. ಇದು ನಮ್ಮ ದುರಂತ ಅಂತ ಹೇಳೋದು. ಇಲ್ಲ, ಖಂಡಿತ ಖಂಡಿತ ಸರ್. ಅದೇ ಈಗ ನಾಡ್ದಿಗೆ ಅಂತೂ ನಿಮ್ಮ ಬೆಂಬಲ ಇದೆ. ಈಗ ನೀವು ಒಳಗಡೆ ಇದ್ರೂ ಕೂಡ ನೀವು ಅರ್ಧ ಮನಸ್ಸಿನಲ್ಲಿ ಬರುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದರ ನಾನು ಹೇಳ್ತಾ ಇರೋದು ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಸರ್. ಏನ್ ವಾತಾವರಣ ನಿರ್ಮಾಣ ಆಗಿದೆ? 1 ನಿಮಿಷ, ಏನಾಗಿದೆ? ಇವತ್ತು ಸಂಜೆ ಟಿವಿ ಮಾಧ್ಯಮದಲ್ಲಿ ಏನ್ ಬಂದು ಗೊತ್ತಾ, ಬಲವಂತವಾಗಿ ನಾನು ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ ನೀವು ಬರ್ಕೊಡ್ಬೇಕು.
ನಾನು ರಜೆ ಹಾಕ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅಂತ. ಮಾಡಿದ ಅದು ಇದು ಶ್ಯೂರ್ ಕನ್ಫರ್ಮ್ ನ್ಯೂಸ್ ತುಮಕೂರಲ್ಲಿ ಮಾಡಿದ್ದಾರೆ. ಚಾನೆಲ್ ಅಲ್ಲಿ ಬಂದ ಮತ್ತೆ ಸರ್ ಇಲ್ಲಿಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ನೋಡ್ತಾ ಇರುವಾಗ ಬಂದ ವಿಷಯ ಇದು. ಹೇಳಿ ಶೆಟ್ರೆ. ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವದ ಒಂದು ಇಲ್ಲಿ ಹೆಡ್ ಖಂಡಿತ ಇದ್ದಾರೆ, ತುಂಬಾ ಒಂದು ಅತ್ಯುತ್ತಮವಾಗಿದ್ದಾರೆ. ಬಟ್ ಅವರು ಕೂಡ ಬಲಾತ್ಕಾರದ ಒಂದು ಮೇಲಿನ ಪ್ರೆಸರಿಗೆ ಒಂದು ಪಿಸಿಗಳಿಗಾಗಿರ್ಬೋದು ಇವರಿಗಾಗಿರ್ಬೋದು ನೀವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಿಲ್ಲ, ಭಾಗವಹಿಸಿದ್ದೆ ಹೋದರೆ ನಿಮಗೆ ಎಚ್ಚರಿಕೆ ಕ್ರಮ ಇದು ಮಾಡ್ತೇವೆ, ನಿಮ್ಮ ಸಮಸ್ಯೆಗಳನ್ನ ನಾವು ಪರಿಹರಿಸ್ತೇವೆ. ಯಾವಾಗ ಸರ್? ಇನ್ನು 4 ದಿನ ಇದೆ ಸರ್. ಅವತ್ತು 4ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಮ್ಮ ಉಡುಪಿಯಲ್ಲಿ ಸ್ಟಾರ್ಟ್ ಆಗ್ತದೆ. 9 ಗಂಟೆ. ಆ 9 ಗಂಟೆ ಒಳಗಡೆ ಇವರ ಎಲ್ಲ ಸಮಸ್ಯೆಗಳನ್ನ ಕೆಲವೊಂದಾದ್ರು ಯಾರೊಬ್ರು ಗೆಳೆಯರು ಮಾತಾಡಿದ್ರು, ಕೆಲವೊಂದಾದ್ರು ಈಡೇರಿಸಿ ಸರ್, ನಾವು ವಾಪಸ್ ತೆಗಿತೇವೆ. ರೈಟ್ ಓಕೆ ಥ್ಯಾಂಕ್ ಯು. ಅಲ್ಲ, ಈಗ ವಾಪಸ್ ತೆಗಿಯೋ ಪ್ರಶ್ನೆ ದೂರದ ಮಾತು ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ, ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ದೂರ ಮಾತು. ಸಂದೀಪ್ ಅವ್ರೆ, ಈಗ ನಾನು ಕೇಳೋದು, ಈಗ ನಾಳೆ ಇವತ್ತಿನ ಬೆಳವಣಿಗೆಯನ್ನು ನೋಡೋಣ, ನಾಳೆ ಮತ್ತೆ ಇದೆಲ್ಲ ನಿಮ್ಮ ಎಲ್ಲಾ ಇದನ್ನು ಕೂಡ ನಾವು ಬೇಡಿಕೆಯನ್ನ ಈಡೇರಿಸ್ತೇವೆ ಅಂತ ಗೃಹ ಮಂತ್ರಿಗಳು ಹೇಳಿದ್ರು. ಆವಾಗ ಇವತ್ತಿನ ಪೇಪರ್ ಅಲ್ಲೇ ಕೊಟ್ಟಿದಾರಲ್ಲ ಅವರು, ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಇವತ್ತಿನ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಪಡಿತರ ವ್ಯವಸ್ಥೆಯಲ್ಲಿ 3 kg ಗೋಧಿ ಕೊಡ್ತೇವೆ, 13 kg 15 kg ಅಕ್ಕಿ ಕೊಟ್ಟಿದ್ದೇವೆ. ಆ ಗೋಧಿ 3 kgಯಲ್ಲಿ 2.5 kg ಗೋಧಿ ಇದ್ರೆ ಅರ್ಧ kg ಬರೀ ಕಸನೇ ಇದೆ. ಯಾರು ತಿನ್ಲಿಕ್ಕೆ? ಮನುಷ್ಯ ಅದು ಒಂದು ತಿನ್ಲಿಕ್ಕಾಗುತ್ತೆ? ಮೊದಲು ಸಕ್ಕರೆ ಕೊಡ್ತಿದ್ರು, ಅದಕ್ಕೆ ಕಟ್ ಮಾಡಿದ್ರು ಇವರು. ಸಕ್ಕರೆ ಕಟ್ಟಾಯ್ತು. ಸಕ್ಕರೆ ಕಟ್ಟಾಗಿ ಎಷ್ಟೋ ವರ್ಷ ಆಯ್ತು. ರೈಟ್ ಇವತ್ತು ಕ್ಯಾಂಟೀನ್ ಇದೆ ಸರ್. 1 ನಿಮಿಷ ಶೆಟ್ರೆ, ಇದು ಕ್ಯಾಂಟೀನ್ ಇದೆ ಉಡುಪಿ ಜಿಲ್ಲೆಯಲ್ಲಿ. 1,100ವರೆಗೆ ಪೊಲೀಸ್ ಇದ್ದಾರೆ. ರಿಟೈರ್ಡ್ ಪೊಲೀಸರು ಒಂದು 200 ಜನ ಇರ್ಬೋದು. 1,300 ಜನರಿಗೆ ಒಂದು ತಿಂಗಳಲ್ಲಿ 5 ರಿಂದ 6 ಲಕ್ಷ ರೂಪಾಯಿದು ಐಟಮ್ಸ್ ತರಿಸ್ತಾರೆ. ಯಾರಿಗ್ ಸರ್? ಒಂದು 4 ಸೋಪು, ಒಂದು ಎಣ್ಣೆ ಪ್ಯಾಕೆಟ್ ತಕೊಂಡ್ರೆ ಎಲ್ಲ ಮುಗ್ದೋಯ್ತು. 10,000 ರೂಪಾಯಿ ಇದು ಕೊಟ್ಟಿದ್ದಾರೆ ಅವರಿಗೆ. ಏನಾದ್ರೂ ವಸ್ತು ಖರೀದಿ ಮಾಡ್ಬೋದು, 10,000 ರೂಪಾಯಿವರೆಗಿನ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂತೇಳಿ. ಕೇಳಿದ್ರೆ ಫಂಡ್ ಇಲ್ಲ ಅಂತೇಳಿ. ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಮಾತ್ರ ಇವರಿಗೆ ಬಿಟ್ಟಿರೋದು. ಸ್ಟೇಟ್ ಇಂದ ಇವ್ರು ಏನು ಮಾಡಿಲ್ಲ. ಸ್ಟೇಟ್ ಟ್ಯಾಕ್ಸ್ ಅದಕ್ಕೆ ಹಾಕ್ತಾ ಇದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ನ ಟ್ಯಾಕ್ಸ್ ಮಾತ್ರ ಆ ಕ್ಯಾಂಟೀನ್ ಅಲ್ಲಿ ಬಿಟ್ಟಿರೋದು. ಇದು ಒಂದು ತಿಳ್ಕೊಳ್ಬೇಕು. ಕ್ಯಾಂಟೀನ್ ವ್ಯವಸ್ಥೆ ಬರೀ ನೆಪ ಮಾತ್ರ. ಇವರು ಬರೀ ಶೋ ಮಾಡ್ತಾರೆ. ತಾರತಮ್ಯ ಇಲ್ಲ, ನಾವು ಆ ರೀತಿ ಎಲ್ಲ ಅದನ್ನ ಕೊಡ್ತಾ ಇದೀವಿ ಇದನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವರು ಅಡ್ವರ್ಟೈಸ್ ಹಾಕಿ ಅರ್ಧ ಪೇಪರ್ ನಲ್ಲಿ ಕೊಡುವಂತದ್ ಬದಲು ಅವರ ಸಮಸ್ಯೆ ಏನಿದೆ ತಾರತಮ್ಯ ಇಲ್ಲ ಅಂತ ಹೇಳಿದ್ರೆ ಸರ್, ಇವತ್ತು ಸರ್ ಇಂಡಿಯನ್ ಪೊಲೀಸ್ ಸಿಸ್ಟಮ್ ಅಲ್ಲಿ ಇರೋದು, ಸಂವಿಧಾನದಲ್ಲಿ ಇದಾಗಿರೋದು ಇಂಡಿಯನ್ ಪೊಲೀಸ್ ಅಂತ ಇದೆ ಸರ್. ನೀವು ಕರ್ನಾಟಕದ್ದು ಅಥವಾ ಉಡುಪಿ ಪೊಲೀಸ್ ಅಂತ ಇಲ್ಲ, ಅದಕ್ಕೆ ಹೆಸರು ಮಾತ್ರ ಕೊಟ್ಟಿರೋದು ಮಾತ್ರ ಸರ್. ಒಬ್ಬೊಬ್ಬರಿಗೆ ಒಂದೊಂದು ಯೂನಿಫಾರ್ಮ್ಸ್ ಇದೆ, ಒಂದೊಂದು ಕ್ಯಾಪ್ಸ್ ಇದೆ, ಒಂದೊಂದು ಕಡೆ ಒಂದೊಂದು ವೆಪನ್ಸ್ ಇದೆ. ಅಂದ್ರೆ ನೀವು ಒಳ್ಳೇದು ಕೊಟ್ಟಲ್ಲಿ ಜಾಗ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ರಾಜಕೀಯ ವ್ಯಕ್ತಿಗಳು, ಅಥವಾ ಅಲ್ಲಿ ಒಂದು ಸಿಸ್ಟಮ್ ಸರಿ ಇದೆ, ಇಲ್ಲಿ ಸರಿ ಇಲ್ಲ ಅನ್ಬೇಕಾ, ಅಥವಾ ಇಲ್ಲಿ ಸರಿ ಇದೆ ಅಲ್ಲಿ ಸರಿ ಇಲ್ಲ ಅನ್ಬೇಕಾ? ಅದನ್ನ ನಾವ್ ಹೇಳೋದಕ್ಕಿಂತ ಅದನ್ನ ಅಲ್ಲಿ ಅರ್ಥ ಎಲ್ರಿಗೂ ಆಗ್ತದಲ್ವಾ? ನೋಡಿ ಸರ್, ಒಬ್ಬ ಭಾರತದಲ್ಲಿ ಓಡೋಕಾಗ್ದಿದ್ದಷ್ಟು ದೊಡ್ಡ ವೆಪನ್ಸ್ ಓಡೋಗ್ಬೇಕು ಅಂದ್ರೆ ಆ ವೆಪನ್ಸ್ ಇಟ್ಕೊಂಡು ಓಡೋಗಕ್ಕಾಗುತ್ತೆ. ಸೆಂಟ್ರಿ ಪೀಸಿಗೆ ಸಿಟಿ ಮಧ್ಯದಲ್ಲಿ 303 ವೆಪನ್ ಕೊಡೋ ಅಗತ್ಯನೇ ಇಲ್ಲ. ಪಕ್ಕದ ಕೇರಳದಲ್ಲಿ ಪಿಸ್ತೂಲ್ ಇಟ್ಕೊಂಡು ಸೆಂಟ್ರಿ ಮಾಡ್ತಾರೆ, ಕಂಫರ್ಟ್ ಆಗಿರ್ತದೆ. ಒಬ್ಬ ಯಾವ್ದೋ ಒಂದು ದರೋಡೆ ಮಾಡೋಣ, ಕಳ್ತನ ಮಾಡೋಣ, ಅವನ ಹತ್ರ ಆಧುನಿಕ ಶಸ್ತ್ರಾಸ್ತ್ರಗಳಿದೆ. ಇವತ್ತು ನಮ್ಮ ಪಿಸಿಗಳ ಹತ್ರ ಯಾವ್ದಿದೆ ರೀ? ಒಬ್ರು ಮಾತಾಡ್ತಾರೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೆಸರು ಊರು ಹೇಳಿ ದಯವಿಟ್ಟು. ಹೆಸರು ಬೇಡ, ಕುಂದಾಪುರದಿಂದ ಕರೆ ಮಾಡ್ತಿದ್ದೇನೆ. ಎಸ್, ಓಕೆ ಮಾತಾಡಿ ಸರ್. ಸರ್, ಈಗ ನಮ್ಮ ದುರದೃಷ್ಟ ಇಲ್ಲಿ ತನಕ ಅಂದ್ರೆ, ಈಗ ನಿನ್ನೆ ಸುಮಾರು 10 ದಿವಸಗಳಿಂದ ನಾವು ಈ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಹೋಮ್ ಮಿನಿಸ್ಟರ್ ಅವರು, ಡಿಜಿ ಅವರು ಪದೇ ಮೀಟಿಂಗ್ ಮಾಡ್ತಾರೆ. ಎಲ್ಲಿವರೆಗೆ ದಬ್ಬಾಳಿಕೆ ದೌರ್ಜನ್ಯ ಅಂತ ಹೇಳಿದ್ರೆ, ನಿಮ್ಮ ಬೇಡಿಕೆಗಳಲ್ಲಿ ಸ್ವಲ್ಪನಾದ್ರೂ ಈಡೇರಿಸ್ತೇವೆ, ನೀವು ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳೋದು ಬಿಟ್ಟುಕೊಂಡು, ನೀವು ಈಗ ಮಾಡಬಾರ್ದು, ನಿಮ್ಮ ಮೇಲೆ ಎಸ್ಮಾ ಹಾಕ್ತೇವೆ ಅಥವಾ ನಿಮ್ಮ ಮೇಲೆ ಇನ್ನೊಂದು ಶಿಸ್ತು ಕ್ರಮ ಕೈಗೊಳ್ತೇವೆ. ಹಾಗಾದ್ರೆ ಬಹುಶಃ ಇದಕ್ಕಿಂತ ಒಳ್ಳೆ ಉದಾಹರಣೆ ಈ ಇಲಾಖೆಯಲ್ಲಿ ದರ್ಪ ದೌರ್ಜನ್ಯಕ್ಕೆ ಬೇರೆ ಇಲ್ಲ ಅಂತ ಕಾಣ್ತದೆ. ಖಂಡಿತ ಎಸ್ಮಾ ಅವರು ಹೇಗಾಗ್ತಾರೆ ಸರ್? ಸಾಧ್ಯನೇ ಇಲ್ಲ. ಎಸ್ಮಾ ಜಾರಿ ಮಾಡ್ಬೇಕಂತ ಹೇಳಿದ್ರೆ ಸರ್, ಇಡೀ ಕರ್ನಾಟಕ ರಾಜ್ಯದಲ್ಲಿ 73,000 ಜನ ಪೊಲೀಸರು ಒಂದೇ ಸತಿ ಇವರು ಹಾಕ್ತಾರಂತ ಹೇಳಿದ್ರೆ, ಮತ್ತೆ ಅದ್ರಲ್ಲಿ ಫಿಲ್ಅಪ್ ಮಾಡ್ಲಿಕ್ಕೆ ಇವರಿಗೆ ಇನ್ನು 1 ವರ್ಷ ಬೇಕು. ಮತ್ತೆ ಬೇರೆ ಏನಾದ್ರು ಹೇಳೋದಿತ್ತಾ ಸರ್? ಬೇರೆ ಎಸ್ಮಾ ಹಾಕ್ಬೇಕಿದ್ರೆ ಪೊಲೀಸರೇ ಬೇಕಲ್ಲಿ. ಹೌದು, ಅದು ಒಂದಿದೆ. ಮೊನ್ನೆ ಒಂದು ಸುತ್ತಲೇ ಬಂತು ಏನಂತ, ನಿಮ್ಮ ಬೇಡಿಕೆಗಳ ಬಗ್ಗೆ. ಅವರು ಸತ್ರೆ 20 ಲಕ್ಷ ಕೊಡ್ತೀವಿ, 30 ಲಕ್ಷ ಕೊಡ್ತೀವಿ. ಅದೇ ನಾವು 20 ಲಕ್ಷ 30 ಲಕ್ಷ ಕೊಟ್ಟರೆ ಅವ್ರು ಸಾಯಲಿಕ್ಕೆ ಬೇಡಿದಾರ ಸರ್?
ಅದೆಲ್ಲ 20 ಲಕ್ಷ 30 ಲಕ್ಷ ಸರ್ ಹೇಳ್ದಷ್ಟು ಸುಲಭ ಅಲ್ಲಿಲ್ಲ. ಒಬ್ಬ ದನ ಕಳ್ಳ ತನಿಕೋಡು ಚೆಕ್ ಪೋಸ್ಟ್ ಅಲ್ಲಿ ಸತ್ರೆ ಅವನಿಗೆ ಸ್ಪಾಟ್ ಅಲ್ಲೇ 10 ಲಕ್ಷ ಬರೆದು ಕೊಡ್ತಾರೆ. ಒಬ್ಬ ಪೊಲೀಸ್ ಸತ್ರೆ ಅವನಿಗೆ ಬೇಕಾಗಿರುವಂತ ಅವನ ಫ್ಯಾಮಿಲಿ ಅವನಿಗೆ ಸಿಗ್ಬೇಕಾದಂತ ಒಂದು ಹಣವನ್ನು ಪಡಿಲಿಕ್ಕೆ ಬೆಂಗಳೂರಿಗೂ ಅವ್ರ ಊರಿಗೂ ಎಷ್ಟೊಂದು ಕಷ್ಟ ಬಿಟ್ಟು ಇದ್ದಾರೆ. ಈಗ ಆಲ್ರೆಡಿ ಈಗ ಇವ್ರದ್ದು ನಮ್ಮ ಬಂಡಿ ಅವ್ರದ್ದಾಗಿರ್ಬೋದು, ಮಲ್ಲಿಕಾರ್ಜುನ ಬಂಡಿ ಅವ್ರದ್ದಾಗಿರ್ಬೋದು, ಹಾಗೂ ಇನ್ನೂ ಅಧಿಕಾರಿಗಳು ಡಿ.ಕೆ. ರವಿ ಆಗಿರ್ಬೋದು, ಸೌಲಭ್ಯ ಪಡಿಲಿಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ಹೋಗ್ಬೇಕಾ ಇವ್ರು ಇದ್ ಮಾಡಿದಕ್ಕೆ. ನನ್ನ ಗೆಳೆಯ ಗುರುಪ್ರಸಾದ್ ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ನಕ್ಸಲ್ರೊಂದಿಗೆ ಕಾದಾಡಿ ಹುತಾತ್ಮ ಆದ. ಅವನಿಗೆ 5 ಜನ ಸಹೋದರಿಯರು. ಅವನ ವೃದ್ಧ ತಂದೆ ತಾಯಿ ಕೊಡಗಿನಿಂದ ಬೆಂಗಳೂರುವರೆಗೆ ಎಷ್ಟು ಒದ್ದಾಟ ಮಾಡ್ಲಿಲ್ಲ ಅವರು. ಅವನಿಗೆ ಬೇಕಾಗುವಂತ ಸೌಲಭ್ಯ ಪಡೀಲಿಕ್ಕೆ ಅಷ್ಟೊಂದು ಇದ್ ಮಾಡ್ಬೇಕಾ? ಅವರ ಮನೆಗೆ ಬಂದು ಯಾಕೆ ಚೆಕ್ ಕೊಡ್ಬಾರ್ದು ಇವರು? ಖಂಡಿತ ಖಂಡಿತ ಅಷ್ಟೊಂದು ಸೌಜನ್ಯತೆ ಇಲ್ವಾ ಇವರಿಗೆ? ಖಂಡಿತ. ಎಸ್ ಸರ್ ಸರ್ ನೀವು ಮುಂದುವರಿಸಿ ಸರ್, ನೀವು ಹೇಳಿ ಸರ್. ಒಂದು ವಿಚಾರ ಸರ್, ಈಗ ಪೊಲೀಸರಿಗೆ ವಸತಿ ವ್ಯವಸ್ಥೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಅವರಿಂದ ಮಿನಿಮಮ್ 1,500ದಿಂದ 5,000 ತನಕ HR ಕಟ್ ಮಾಡ್ಕರದ ಯಾವ ಇದರಲ್ಲೂ ತೋರಿಸ್ತಾ ಇಲ್ಲ. ಖಂಡಿತ ಮಿನಿಮಮ್ 1,500ರಿಂದ 5,000 ತನಕ ನಮ್ಮ HR ಕಟ್ ಆಗ್ತಾ ಇದೆ. ಆ ವಸತಿ ವ್ಯವಸ್ಥೆ ಅಂದ್ರೆ ಕೇಳೋದು ಬೇಡ. ಅದೇ 1,500 ಕೊಟ್ಟು ನಾವು ಬಾಡಿಗೆ ಮನೆ, ಈ ನೀರ್ ಸೋರುವ ಮನೆಯಲ್ಲಿ ಇರೋದಕ್ಕಿಂತ ನಾವು ಬಾಡಿಗೆ ಮನೆ ಮಾಡ್ಕೊಂಡಿರ್ಬೋದಲ್ಲ. ಅದೇ ಪಾಯಿಂಟ್. ಇವತ್ತಿಗೆ ಮಣಿಪಾಲ ಕ್ವಾರ್ಟರ್ಸಿಗೆ ಹೋಗಿ ನೋಡಿ, ಅಲ್ಲಿ ಒಳ ಚರಂಡಿ ಸಮಸ್ಯೆ ಎಷ್ಟಿದೆ ಅಂತ. ಇಲ್ಲ, ಅದು ಈಗ ಮಣಿಪಾಲ್ ಕ್ವಾರ್ಟರ್ಸಿನ ಒಂದು ಸುದ್ದಿಯನ್ನು 2 ವರ್ಷದಿಂದ ನಾವೇ ಮಾಡಿದ್ವಿ. ಎಷ್ಟು ಕೆಟ್ಟೋಗಿದೆ, ಕೂಲ್ಗೆಟ್ಟೋಗಿದೆ ಅದು ಅಂತ. ಎಷ್ಟು ಮಾಡಿದ್ರು ಇದಿಲ್ಲ. ಈ ಸಲ ಬಿಸಿ ಮುಟ್ಟಿದ್ರೆ ಎಲ್ಲ ಸರಿಯಾಗುತ್ತೆ. ಈಗ ಸರ್ ಇದು ಒಂದಲ್ಲ, ಈಗ ಮಣಿಪಾಲದ ಹೇಳಿದ್ರಿ, ಯಾಕಂದ್ರೆ ಇದು ನಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದು. ಸರ್ ಈ ಒಂದು ಸಮಯದಲ್ಲಿ ಇಂತಿಷ್ಟು ದಿನ ಅಂತ ಇರ್ತದೆ, ಅಷ್ಟ್ರ ಒಳಗಡೆ ಅದು ನಗರಸಭೆಗೆ ಬರ್ತದಲ್ಲ, ನಗರಸಭೆ ಅವರು ತಕ್ಷಣ ಅದು ರೆಡಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಹೋಗೋಣ ಸರ್. ಯಾಕೆ ರೆಡಿ ಮಾಡೋದಿಲ್ಲ? ಪ್ರತಿಭಟನೆ ಆಗ್ತದೆ. ಒಂದು ಬ್ರೇಕ್ ಅನ್ನು ತಗೊಳ್ಳೋಣ ವೀಕ್ಷಕರೇ. ಹೀಗೆ ಮುಂದುವರಿತಾ ಇದೆ ಕಾರ್ಯಕ್ರಮ. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ಓಕೆ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಮಾಜಿ ಪೊಲೀಸರು, 15 ವರ್ಷ ಸಿಸ್ಟಮ್ನಲ್ಲಿದ್ದಂಥ ಸಂದೀಪ್ ಕುಮಾರ್ ಅವರು, ಜೊತೆಗೆ ಕರ್ನಾಟಕ ಕಾರ್ಮಿಕ ವೇದಿಕೆ ಉಡುಪಿ ಜಿಲ್ಲೆ ಅಧ್ಯಕ್ಷರಾದಂಥ ರವಿ ಶೆಟ್ಟಿ ಅವರು. ಸಾಕಷ್ಟು ಮಂದಿ ಫೋನ್ ಮಾಡಿದ್ದಾರೆ. ವೀಕ್ಷಕರೇ, ನಾವು ಗಮನಿಸಬೇಕು, ಇಲ್ಲಿ ಪೊಲೀಸ್ ಕೆಲಸದಲ್ಲಿ ಕರ್ತವ್ಯ ನಿರ್ವಹಿಸುವವರೇ ಫೋನ್ ಮಾಡಿ ಮಾತನಾಡಿದ್ದು, ಅವ್ರ ಹೆಸರು ಹೇಳೋದಕ್ಕೆ ಬಯಸಿದ್ದು, ಇದೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಪೊಲೀಸರು ಎಷ್ಟು ಎದುರುತ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ಮತ್ತು ಅವರ ನೋವು, ಅವರ ವೇದನೆ, ಬೇನೆ ಎಲ್ಲವೂ ನಮಗೆ ಗೊತ್ತಾಗುತ್ತೆ. ಈಗ ಸಂದೀಪ್, ನಾಡ್ದು ಈಗ ನಿಮ್ಮದು ಪ್ರತಿಭಟನೆ ಹೇಗೆ ನಡೆಯುತ್ತೆ ಅಂತ? ನಾಡಿದ್ದು ಅಜ್ಜರ್ಕಾಡಿನ ಹುತಾತ್ಮರ ಸ್ಮಾರಕ ಗ್ರೌಂಡ್ ಹತ್ರ, ಅಲ್ಲಿಂದ ನಾವೆಲ್ಲ ಸೇರ್ತೇವೆ. ವಾಹನಗಳ ಮೂಲಕ ಸೀದಾ ಸಿಟಿ ಒಳಗಿಂದಾಗಿ ಮಣಿಪಾಲ ತಲುಪಿ ಅಲ್ಲಿ ಸಿಂಡಿಕೇಟ್ ಸರ್ಕಲ್ ಮೂಲಕ ಲೆಫ್ಟ್ ಆಗಿ ಸೀದಾ DC ಆಫೀಸ್ ವರೆಗೆ ಹೋಗ್ತೇವೆ. ಹೋಗ್ಬೇಕಿದ್ರೆ ಸ್ವಲ್ಪ ಮೊದಲು ಎಲ್ಲ ಇಳಿದು ಒಂದು ಪಾದಯಾತ್ರೆ ಮಾಡ್ತೇವೆ. ಸ್ವಲ್ಪ ದೂರ ಮಾತ್ರ ಪಾದಯಾತ್ರೆ ಮಾಡ್ತೀರಿ. ಈಗ ಇದ್ರಲ್ಲೆಲ್ಲ ಯಾರ್ಯಾರು ಮನವಿ ಕೊಡ್ತೇವೆ? ಆಯ್ತು, ಇದ್ರಲ್ಲೆಲ್ಲ ಈಗ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂತ ಈ ಆರ್ಗನೈಸೇಷನ್ಸ್ಗಳನ್ನೆಲ್ಲ ಬಿಟ್ಟು ನಿಮ್ಮ ಒಟ್ಟಿಗೆ ಯಾರ್ಯಾರು ಬರ್ತಾರೆ ಮತ್ತೆ ಬರಬೇಕು ಅನ್ನೋದು ನಿಮ್ದು ಇರಾದೆ? ಈ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗೂ ಬೇಕಾದಂತ ವ್ಯವಸ್ಥೆ. ಯಾರಿಗಾದ್ರೂ ಬೇಡ ಉಂಟಾ? ಎಲ್ಲರಿಗೂ ಬೇಕು, ಇಡೀ ಸಿಸ್ಟಮ್ಗೆ. ಅದಕ್ಕಾಗಿ ಇಲ್ಲಿ ಇರುವಂತ ಆಸುಪಾಸಿನ ಎಲ್ಲಾ ಸಂಘಟನೆಗಳು ಬಂದು ಭಾಗವಹಿಸ್ತಾರೆ ಅನ್ನುವಂತ ನಂಬಿಕೆ ಇದೆ ಸರ್ ನಮ್ಗೆ. ಎಸ್ ನಂಬಿಕೆಯ ಜೀವನ. ಒಂದು ಮಂಗಳೂರಿಂದ ಫೋನ್ ಬಂದಿದೆ, ಶಶಿಧರನ್ ಅವರು ಮಾತಾಡ್ತಾರೆ. ನಮಸ್ಕಾರ. ನಮಸ್ತೆ ಶಶಿಧರ್ ಅವರೇ, ನಮಸ್ತೆ ಸರ್. ಶಶಿಧರ್ ಅಂತ ಮಾತಾಡೋದು. ಹೇಳಿ ಶಶಿಧರ್ ಅವರೇ. ಇವತ್ತು ಪೇಪರ್ ನಲ್ಲಿ ರಾಜ್ಯ ಗೃಹ ಸಚಿವರು ಹಾಗೆ ಪೊಲೀಸ್ ಮಹಾನಿರ್ದೇಶಕ ಹೇಳಿಕೆಯನ್ನು ಕೊಟ್ಟರು. ಯಾರು ಹೋರಾಟವನ್ನು ಮಾಡ್ತಾರೆ, ಹೋರಾಟಕ್ಕೆ ಪ್ರಚೋದನೆ ನೀಡ್ತಾರೆ, ಅವರನ್ನು ಕೂಡ ಕಾನೂನು ಕ್ರಮ ಕೈಗೊಳ್ಳಲಾಗುವುದಂತೇಳಿ ಹೇಳಿ ಇದನ್ನ ನೇರವಾಗಿ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವರು ಯಾರಿಗೆ ಸಂವಿಧಾನಬದ್ಧವಾಗಿ ಇವರನ್ನ ನಾವು ಪ್ರಜಾಪ್ರಭುತ್ವವಾಗಿ ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ಇವರಿಗೆ ಹೋರಾಟ ಮಾಡುವಂತದ್ದು, ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ವಿಧಾನಸಭೆಯಲ್ಲಿ ಕೂತ್ಕೊಂಡು ಇವರು ಮನೇಲಿ ಕೂತ್ಕೊಂಡು ಬತ್ತೆ ತಗೊಳ್ತಾರೆ, ಎಲ್ಲಾ ಸವಲತ್ತುಗಳು ತಗೊಳ್ತಾರೆ, ಮತ್ತೆ ಸದನದ ಬಾವಿಲಿ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಇವರ ಕಾನೂನೊಳಗೆ ಆ ಸದನದ ಬಾವಿ ಇಳ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ ಇವರಿಗೆ.
ಖಂಡಿತ. ಜನರ ಇದು ಸಮಸ್ಯೆಗಳನ್ನ point. ಸುಧಾರಣೆ ಮಾಡ್ಲಿಕ್ಕೆ ಇವ್ರಿಗೆ ಕಳಿಸುವಂತದ್ದು. ಖಂಡಿತ. ಕಾನೂನನ್ನ ಮೊದಲೇ ಬ್ರೇಕ್ ಮಾಡೋದು ಇವರು, ಮತ್ತೆ ಕೆಳಗೆ ಹೇಳ್ತಾರೆ. ಇನ್ನೊಂದು ವಿಚಾರವನ್ನ ಹೇಳ್ತೀನಿ, ನಾವು ಇವರ ಕರಪ್ಷನ್ ಹಣದಿಂದ, ಲೂಟಿ ಮಾಡಿದ ಹಣದಿಂದ ನಮ್ಮ ಪೊಲೀಸರ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ನೀವು ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಇವರ ಕರಪ್ಷನ್ ಹಣದಿಂದ ಕೇಳ್ತಾ ಇಲ್ಲ. ಇನ್ನೊಂದು ದೊಡ್ಡ ಮಾತು, ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ PSI, ಸಿವಿಲ್ ಪೊಲೀಸು, DR ಎಲ್ಲ ಸೇರಿ ಒಟ್ಟಿಗೆ 78,000 ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ. ಅವರವರ ಒಂದೊಂದು ಕುಟುಂಬದೊಳಗೆ 25 ವೋಟ್ಗಳ ಪ್ರಕಾರದಲ್ಲಿ 19,50,000 ವೋಟ್ ಇದೆ. ಇದನ್ನ ನೋಡಿ, ನೀವು ಇವತ್ತು ನೀವು 5 ವರ್ಷಕ್ಕೆ ಬಂದು ಕೂತ್ಕೊಂಡಿದ್ದೀರಿ. ನಾವು ಪೊಲೀಸ್ನವರು ಭಿಕ್ಷೆ ಬೇಡ್ತಾ ಇಲ್ಲ. ಮೊನ್ನೆ ನೋಡಿ, ಮೋಟಮ್ಮ ಅವರು ಬಂದ್ಕೊಂಡು ಮಹಿಳಾ ಮತ್ತು ಮಕ್ಕಳ ಸಚಿವ ಕಲ್ಯಾಣ ಇಲಾಖೆ ಮೀಟಿಂಗ್ ಅಲ್ಲಿ ಉಡುಪಿಯಲ್ಲಿ ಬಂದ್ಕೊಂಡು ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ, ನೀವು ಪೊಲೀಸ್ನವರು ನಾನು ಮಂಗಳೂರು ಏರ್ಪೋರ್ಟ್ ಇಂದ ಉಡುಪಿ ಬರ್ಲಿಕ್ಕೆ ಒಂದು ಕಾರ್ ಕಳಿಸಿದ್ದೀರಿ, AC ಸಶಸ್ತ್ರ ಇಲ್ಲ, ಒಬ್ಬರಿಗೆ ಒಂದು AC ಕಾರ್ ಕಳಿಸ್ಬೇಕಂತ ಗೊತ್ತಿಲ್ವಾ, ಏನ್ ಸೆಕೆಂಡ್ ಹೇಗ್ ಬರೋದು ಕೇಳ್ತಾ ಇದ್ದಾರೆ. ಇವರಿಗೆ ದಾರಿಯುದ್ದಕ್ಕೂ ಸಲ್ಯೂಟ್ ಹೊಡ್ಕೊಂಡು ಜೀರೋ ಟ್ರಾಫಿಕ್ ಮಾಡ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ನಿಂತ್ಕೊಂಡಿದ್ದಾರೆ. ಆ ಬಿಸ್ಲಲ್ಲಿ ಅವ್ರ ಕಷ್ಟ ಏನಂತ ಇವ್ರಿಗೆ ಅರ್ಥ ಆಗಲ್ಲ. ಮೊದಲನೇದಾಗಿ ಹಗ್ಲು ರಾತ್ರಿ ಏನು ದುಡಿತಾರೆ, ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ತಾರೆ, ಅಥವಾ ಇವರು ತಮ್ಮ ನಾಡಿಗಾಗಿ, ಜನರ ಸಮಾಜಕ್ಕಾಗಿ ಸಮಾನ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸರಿದ್ದಾರೆ. ಅವರ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಅವರೆಲ್ಲ ಸಂತೋಷವಾಗಿರ್ತಕ್ಕಂಥದ್ದು ಕೂಡ ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಪೊಲೀಸ್ನವರು, ಅಥವಾ ಅವ್ರ ಹತ್ರ ನಮ್ಗೆ ಅವ್ರ ಹತ್ರ ಅಂಗಲಾಗ್ತಾ ಇಲ್ಲ, ಹಕ್ಕನ್ನ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಒಳ್ಳೆ ಸಂಬಳ ಕೊಡಿ, ಒಳ್ಳೆ ಸವಲತ್ತನ್ನು ಕೊಡಿ, ಮೇಲಾಧಿಕಾರಿಗಳ ದರ್ಪದಿಂದ ಮುಕ್ತಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ತಾ ಇದ್ದಾರೆ. ಬಿಟ್ರೆ ಇವರ ಕರಪ್ಷನ್ ಹಣದಿಂದ ನಮ್ಮ ಪೊಲೀಸರು ಭಿಕ್ಷೆ ಬೇಡ್ತಾ ಇಲ್ಲ. ಒಂದಂತೂ ವಿಚಾರ ಅಂತೂ ಸತ್ಯ, ಇವರು ಎಸ್ಮಾ ಜಾರಿಗೆ ಮಾಡ್ತೇನೆ, ಇನ್ನೊಂದು ಜಾರಿಗೆ ಮಾಡ್ತೇನೆ, ನಿಮ್ಮ ಪರಿಶೀಲನೆ ಮಾಡ್ತೇನೆ ಬೇಡಿಕೆ ಅಂತೇಳಿ ಹೇಳಿ ಏನು ನೀವು ನಮ್ಮ ಪೊಲೀಸರ ಮುಂಗೈಗೆ ಬೆಣ್ಣೆ ಸೋರ್ತಕ್ಕಂತ ಕೆಲಸ ಮಾಡಿದ್ರು ಕೂಡ, ನಿಮ್ಮ ಎಲ್ಲಿ ಇವರ ಅಧಿಕಾರ ಇರೋದು, ಯಾರೇ ಇರಲಿ ಅಧಿಕಾರ ಇರೋದು, 4 ವರ್ಷಕ್ಕೆ 5 ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದೀವಿ. ಮುಂದೆ ಎಲ್ಲ ಇವರನ್ನು ಹೇಗೆ ಇರಿಸಬೇಕಂತ ಎಲ್ಲರಿಗೂ ಗೊತ್ತುಂಟು. ಅದು ಪೊಲೀಸರ ತಾಳ್ಮೆಯನ್ನ ಪರೀಕ್ಷಿಸುವಂತದ್ದು ಇವರಿಗೆ ಬಹಳಷ್ಟು ಕೆಟ್ಟದಂತೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಶಶಿಧರ್ ಅವರೇ, ಥ್ಯಾಂಕ್ ಯು. ರಾಕ್ರೋಶವನ್ನು ಶಶಿಧರ್ ಅವರದ್ದು NECF ಸಂಘಟನೆಯಲ್ಲಿ, ನ್ಯಾಷನಲ್ ಎನ್ವೈರನ್ಮೆಂಟ್ ಕೇರ್ ಫೆಡರೇಷನ್, ಇವರು ಅಲ್ಲಿ ಮಂಗಳೂರು ಇಡೀ ಡಿಸ್ಟಿಕ್ ಮತ್ತು ಇಲ್ಲಿ ನಮಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಕೂಡ, ನಾವು ಬೈಂದೂರಿನಲ್ಲಿ ಒಟ್ಟಿಗೆ ಕಾಲೇಜ್ನಲ್ಲಿ ಓದಿದ್ದು. ಹಾಗೆ ಇವರು ಸ್ಪಿರಿಟ್ ಅವ್ರ ಮಾತಲ್ಲೇ ಗೊತ್ತಾಗ್ತದೆ. ಈಗ ಸಂದೀಪ್, ಒಂದು ನಿಮಿಷ, ಯುವ ಮುಖಂಡರು, ಓಕೆ ಫೈನ್, ನಾಡ್ದವ್ರು ಇಲ್ಲಿಗೆ ಬರ್ಬೋದು, ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ ರವಿಶೆಟ್ಟರ್, ನನಗೆ ಓವರ್ ಆಲ್ ಈ ಡಿಸ್ಕಷನ್ ನೋಡಿದ್ರೆ, ಓವರ್ ಆಲ್ ಇಷ್ಟು ಮಂದಿ ಫೋನ್ ಮಾಡಿದ್ರು, ಒಂದು 8 ಜನ ಫೋನ್ ಮಾಡಿದ್ರು. ಅಲ್ಲಿ ಬರೋದಕ್ಕೆ ನಮಗೆ ಗೊತ್ತಾಗತ್ತೆ ಎಷ್ಟು ಫೋನ್ಗಳು ಬರ್ತದೆ, ಎಲ್ಲವನ್ನು ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಇದೆ. ಇದೆಲ್ಲವನ್ನ ನೋಡಿದ್ರೆ ಪೊಲೀಸರ ಪರವಾಗಿ ಜನ ಇದ್ದಾರೆ. ಪೊಲೀಸ್ ಸಿಸ್ಟಮ್ ಈಗ ಪೊಲೀಸರಿಗೆ ಸ್ವಲ್ಪ ಗೊಂದಲ ಆಗಿದೆ. ಯಾವುದು ನಿನ್ನೆ ಬೆಳವಣಿಗೆ, ಗೃಹ ಸಚಿವರ ಮತ್ತೆ ಅವರ ಮಾತುಕತೆ ಬೆಳವಣಿಗೆ. ನನಗೇನು ಅನ್ಸುತ್ತೆ ಅಂತಂದ್ರೆ, ಫಸ್ಟ್ ಕಾಲರ್ ಪೀರ್ ಮೊಹಮ್ಮದ್ ಅವರು ಹೇಳಿದಾಗೆ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸರಿಗೆ ಬೆಂಬಲ ಕೊಡಬೇಕಾದವರು ನಾಗರಿಕರು. ಹೌದು ಸರ್, ಖಂಡಿತವಾಗಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂತ ನೋಡಿ, ನಾಡ್ದು ಗರ್ಭಿತವಾಗಿ ಹೇಳಿದ್ರು ಅವರು, ಮಹಮ್ಮದ್ ಅವರು. ನಾನು ಹೇಳ್ತಾ ಇದ್ದೀನಿ ಸರ್, ಇವತ್ತು ಸಾಂಕೇತಿಕವಾಗಿ, ನಾನು ಮೊದಲೇ ಹೇಳಿದೆ ನಿಮ್ಗೆ, ಪೊಲೀಸ್ ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದ್ದಾರೆ ಅಂತ. ಇದು ಸಾಂಕೇತಿಕ ಧರಣಿ. ಇಲ್ಲಿ ಮಾಡ್ತಾ ಇರೋದು ಪಬ್ಲಿಕ್ ಸರ್. ಈ P3ಗಳಿದೆ, ಪ್ರೆಸ್ ಮತ್ತು ಪಬ್ಲಿಕ್ ಮತ್ತೆ ಪೊಲೀಸ್, ಇವು 3ಕ್ಕೆ ಯಾರಿಗೆ ತೊಂದರೆ ಆಗಿದ್ದೆ ಹೋದ್ರು ದಂಗೆ ಹೇಳ್ತಾರೆ ಜನ. ಖಂಡಿತವಾಗಿಯೂ ಇದ್ರ ಬಗ್ಗೆ ಅವರು ಜನ ಹೇಳ್ದೇ ಹೇಳ್ತಾರೆ. ಈಗ ನಾನು ಜನಗಳಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ನಿವೃತ್ತ ಪೊಲೀಸ್ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಲ್ಲೂ ಮಾಡ್ಕೋತಾ ಇದ್ದೀನಿ, ಮೇಲಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮ DG ಸಾಹೇಬ್ರು ಇನ್ನೇನು ಒಂದು 5-6 ತಿಂಗಳಲ್ಲಿ ಅವರ ಒಂದು ಹುದ್ದೆ ರಿಟೈರ್ಡ್ ಆಗುವಂತ ಸನ್ನಿವೇಶ ಇದೆ. ಅಷ್ಟರ ಒಳಗಡೆ ಒಂದು ಉತ್ತಮ ಕೆಲಸ ಮಾಡಿ. ಹಾಗೆ ನನ್ನ ಮೇಲಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈಗಿನ ಯಂಗ್ಸ್ಟರ್ಸ್ಗಳು ಬರ್ತಾ ಇದ್ದಾರೆ, ಮೇಲಧಿಕಾರಿಗಳಾಗಿ ಬರ್ತಾ ಇದ್ದಾರೆ, ಬಹಳ ಡೈನಾಮಿಕ್ ಆಗಿ ಇದ್ದಾರೆ. ಅವರು ಆ ಜೀತ ಪದ್ಧತಿಯನ್ನು ತೆಗೆದು ಬಿಡಿ. ಯಾವುದೇ ಕಾರಣಕ್ಕೂ ಆ ಜೀತ ಪದ್ಧತಿಯನ್ನು ನಮ್ಮಲ್ಲಿಗೆ ಲಾಸ್ಟ್ ಆಗಲಿ, ಇನ್ನು ಮುಂದೆ ಮುಂದುವರಿಲಿಕ್ಕೆ ಬಿಡಬೇಡಿ. ಹಾಗೆ ಈಗಿನ ಒಂದು ಸಿಬ್ಬಂದಿ ಪೊಲೀಸ್ ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, ಏನಂತ ಹೇಳಿದ್ರೆ, ದಯವಿಟ್ಟು ನಾಡಿನ ಪ್ರತಿಭಟನೆಗೆ ನೀವು ಭಾಗವಹಿಸಿ. ನಿಮಗೆ ಅಕಸ್ಮಾತ್ ಭಾಗವಹಿಸಕ್ ಆಗಿಲ್ಲ ಅಂತ ಹೇಳಿದ್ರು, ಯಾಕಂದ್ರೆ ಸಾಂಕೇತಿಕ ಅಂತ ಹೇಳಿ ಮೊದಲೇ ಹೇಳಿದ್ದೀನಿ, ದಂಗೆ ಹೇಳುವ ಸಮಯ ಮತ್ತೆ ಉಂಟು. ಇವ್ರ ಬಗ್ಗೆ ಅರ್ದಿಲ್ಲ ಅಂದ್ರೆ ದಂಗೆ ಹೇಳ್ತಾರೆ. ಎಷ್ಟು ದಿನ ಅಂತ ಸಹಿಸ್ಕೊಳಕ್ ಸಾಧ್ಯ ಅಲ್ವಾ? ದಂಗೆ ಹೇಳ್ತಾರೆ. ಅಲ್ಲಿವರೆಗೆ ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿಯನ್ನ ಕಳಿಸಿ, ನಿಮ್ಮ ಸ್ನೇಹಿತರನ್ನ ಕಳಿಸಿ, ಹಾಗೂ ನಿಮ್ಮ ನಿವೃತ್ತರಾದವರು ಬನ್ನಿ. ಅದೆಲ್ಲದಕ್ಕಿಂತ ಮೇನ್ ಆಗಿ ನಾಗರಿಕರು, ಎಲ್ಲಾ ಸಂಘ ಸಂಸ್ಥೆಗಳು, ನಮ್ಮ ನಿತ್ಯಾನಂದ ಒಳಕಾಡವರು ಬರ್ತಾ ಇದ್ದಾರೆ, ನಮ್ಮ ಆತ್ಮೀಯರು, ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಹೌದು ಇದಕ್ಕೆ ಬೆಂಬಲ
ನೀಡ್ತಾ ಇದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ಒಂದೇ ಒಂದು ದಿನ ನಮ್ಮ ರಕ್ಷಕನಿಗಾಗಿ, ಒಂದು ದಿನದ ಒಂದು ಗಂಟೆ ನಮ್ಮ ರಕ್ಷಕನಿಗಾಗಿ ಹೇಗಾದ್ರೂ ಮಾಡಿ ತೆಗೆದಿಟ್ಟು ಬನ್ನಿ, ಎಲ್ಲರೂ ಶಾಂತಿಯುತವಾಗಿ ಮೆರವಣಿಗೆ ಮಾಡೋಣ. ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ಸ್ವಾಮಿ. ಅವ್ರೇನಾದ್ರೂ ಅಕಸ್ಮಾತ್ ಇದ್ ಮಾಡಿದ್ದೆ ಹೋದಾದ್ರೆ ಅದಕ್ಕೆ ಆದಂತ ಕಾನೂನಿದೆ. ಅದು ಕಾನೂನು ಅವರಿಗೆ ಅಂತ ನಾವು ಬರ್ಕೊಟ್ಟಿಲ್ಲ. ಯಾರಾದ್ರೂ ಕಾನೂನು ಇಂಥವರಿಗೆ, ಸಂವಿಧಾನ ಇಂಥವರಿಗೆ ಅಂತ ಬರ್ಕೊಟ್ಟಿಲ್ಲ. ಎಲ್ಲರಿಗೂ ಸಂವಿಧಾನ ಕಂಡುಹಿಡಿದ್ರು ಅಂಬೇಡ್ಕರ್ ಆದ್ರೂ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಸಂವಿಧಾನದಲ್ಲಿ ಅವರು ಎಲ್ರಿಗೂ ಅಂತ ಕಂಡುಹಿಡಿದಿರೋಂಥದ್ದು. ನಮಗೆ ಆದಂತ ಕಾನೂನಿದೆ. ಬನ್ನಿ ಎಲ್ರೂ ಒಗ್ಗೂಡೋಣ, ಒಂದು ದಿನ ನಮ್ಮ ರಕ್ಷಕರಿಗೆ ನಾವು ರಕ್ಷಕರಾಗಿರೋಣ ಅಂತೇಳಿ ನಾನು ಅತಿ ವಿನಮ್ರವಾಗಿ ನನ್ನ ಉಡುಪಿ ಜಿಲ್ಲಾ ಎಲ್ಲ ಇದನ್ನ ಯಾರ್ಯಾರು ಈ ವಾಹಿನಿಯನ್ನು ನೋಡ್ತಾ ಇದ್ದೀರೋ ಅಥವಾ ಕಿವಿಯಿಂದ ಕೇಳ್ತಾ ಇದ್ದೀರೋ ಅವರೆಲ್ಲರಿಗೂ ವಿನಮ್ರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ, ಇದೊಂದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡೋಣ ಅಂತ. ಒಂದು ಲಾಸ್ಟ್ ಕಾಲ್ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ನೀವು ಹೆಸರು ಹೇಳ್ಬೋದಾ? ಸರ್ ಕಾಪಿದೆ ಸರ್, ಶೇಖ್ ನಜೀರ್ ಅಂತ ಹೇಳಿ. ಓಕೆ ನಜೀರ್ ಅವರೇ, ಹೇಳಿ, ಮಾತಾಡಿ. ಸ್ವಲ್ಪ ಇವತ್ತು ಮಾತಾಡಲಿಕ್ಕೆ ಸರ್ ಸಂಜೆ ಸರ್ ಹತ್ರ. ಹೇಳಿ ಹೇಳಿ ಹೇಳಿ. ನಜೀರ್ ಸಾಹೇಬ್ರೆ ನಮಸ್ತೆ. ಸರ್ ನಮಸ್ತೆ. ಹೇಳಿ ಹೇಳಿ ನಜೀರ್ ಅವರೇ, ಮಾತಾಡಿ. ಸರ್ ಯಾಕಂದ್ರೆ ನಿಮ್ದು 4 ತಾರೀಕಿಗೆ ಪ್ರತಿಭಟನೆ ಅಂತ ಹೇಳಿದ್ದೀವಿ ನೀವು ಟಿವಿಯಲ್ಲಿ. ಹೇಳಿ ಸರ್, ಮಾತಾಡ್ತಾ ಹೋಗಿ ಸರ್. ನಿಮ್ಮೊಟ್ಟಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಸರ್, ಯಾವತ್ತಿಗೂ ಕೂಡ. ಧನ್ಯವಾದ. ನಿಮ್ಮ ಏರಿಯಾದಲ್ಲಿ ನಾನು ಡ್ಯೂಟಿ ಮಾಡಿದಕ್ಕೆ ಇವತ್ತು ಸಾರ್ಥಕ ಆಯ್ತು ಕಾಪಲ್ಲಿ. ಯಾಕಂದ್ರೆ ತಾವು ಇಲ್ಲಿ ಕಾಪಲ್ಲಿ ಇರುವಾಗ ಕೂಡ ತುಂಬಾ ಕೆಲಸ ಕಾರ್ಯ ಮಾಡಿದ್ರಿ. ಹೌದೌದು. ಆವಾಗ ನೀವು ಇಷ್ಟು ಕಷ್ಟಪಟ್ಟು ನಿಮಗೆ ಏನಾದ್ರು ಇದರ ಪ್ರತಿಭಟನೆ ಇದ್ರೆ ನಿಮ್ಮ ಹತ್ರ ಪ್ರತಿಭಟನೆ ಮಾಡಲು ನಾವು ತಯಾರಾಗಿ ಸರ್, ಯಾವತ್ತೂ ಕೂಡ. ಥ್ಯಾಂಕ್ ಯು. ನೀವು ಬನ್ನಿ, ನಿಮ್ಮ ರಿಕ್ಷಾ ಸಂಘದವರು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಎಲ್ಲರಿಗೂ ಸ್ವಾಗತ. ತಮಗಾಗೋಸ್ಕರ ನಾವು ಎಲ್ಲರೂ ಮಾಡ್ತೇವೆ. ಓಕೆ ಓಕೆ, ಧನ್ಯವಾದ. ಹಾಗೇನೆ ನನ್ನ ಗೆಳೆಯರಾದ ಸಂದೀಪ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪೊಲೀಸ್ಗೆ ಒಂದು ಸಮಸ್ಯೆ ಬಂದಿದೆ, ಇನ್ನು ಹೆಚ್ಚಿನ ಸಮಸ್ಯೆಗಳು ಬರುವಂತ ಸಂದರ್ಭಗಳು ಬರಬಹುದು. ಅಥವಾ ಈ ಒಂದು ಪ್ರತಿಭಟನೆಯಿಂದ ಯಾವ್ದೋ ಅಧಿಕಾರಿಗಳು ಯಾರೋ ಒಬ್ರನ್ನ ಸಸ್ಪೆಂಡ್ ಮಾಡುವಂತದ್ದು ಅಥವಾ ಇನ್ನೊಂದು ಮತ್ತೊಂದು ಬರಬಹುದು. ಅವಾಗ ಒಬ್ಬ ನಾಯಕ ಅಂತ ಬೇಕು. ನನ್ನ ಗೆಳೆಯರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ, ನೀವು ಇಲ್ಲಿ ಒಂದು ನಾಯಕತ್ವನ ತಗೊಳ್ಳಿ. ಯಾರಿಗೆ ಯಾವುದೇ ಸಮಸ್ಯೆ ಬಂದಿದ್ದೆ ಹೋದಾದ್ರೂ ಅದನ್ನ ಹೋರಾಡಿ ಪ್ರತಿಭಟನೆ ಮಾಡಿ. ಯಾಕಂದ್ರೆ ನೀವು ಸ್ವಾಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರು ಪ್ರತಿಭಟನೆ ಮಾಡಬಾರ್ದು ಅಂತಾರೆ, ಹೊರಗಡೆ ಇದ್ದವ್ರು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? ಅದೇ ರೀತಿ ಹೋರಾಡಿ, ನೀವು ಎಲ್ಲರೂ ಅದನ್ನ ಹೋರಾಡಿ ಅವ್ರಿಗೆ ಸರಿಯಾದ ನ್ಯಾಯ ಅಂತ ಕೊಡಿಸೋ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತಿಗೆ ನಮ್ಮ ಮಹಾನಾಯಕರಾದ ಪೊಲೀಸ್ ಮಹಾಸಂಘ ಅಂತೇಳಿ ಇದೆ, ಅದರಲ್ಲಿ ಶಶಿಧರ್ ಅವರ ನಾಯಕತ್ವದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಯಾರೇ ಪೊಲೀಸರಿಗಾಗ್ಲಿ ಯಾರಿಗೇ ಆಗ್ಲಿ ಹೆಚ್ಚು ಕಮ್ಮಿ ಆದ್ರೆ ನಾವಿದ್ದೇವೆ. ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಧ್ವನಿ ಆಗ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಈ ಮಾತನ್ನು ನಾಡಿದ್ದು 4ನೇ ತಾರೀಕಿಗೆ 9 ಗಂಟೆ 9:30 ಎಲ್ಲರೂ ಒಟ್ಟಾಗೋಣ. ಓಕೆ ಫೈನ್. ಒಂದು ಮಾತಾಡ್ತಾ 1.5 ಗಂಟೆ ಕಳೆದಿದ್ದೇನೆ ಗೊತ್ತಾಗಲಿಲ್ಲ. ಈ ಹೊತ್ತಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಮಾತನಾಡಿದ್ವಿ. ಇನ್ನು ಬೇಕಿದ್ರೆ ತುಂಬಾ ಒಂದು 24 ಅವರ್ಸ್ ನಡೆಸಿದ್ರು ಇದು ಯಾವುದೇ ಕಾರಣಕ್ಕೂ ಮುಗಿಯುವಂತದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಇದು ಇಲ್ಲಿವರೆಗೆ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಪ್ರಥಮ ಬಾರಿಗೆ ನಡೆಯುವಂತ ಒಂದು ಪ್ರತಿಭಟನೆ ಪೊಲೀಸರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 68 ವರ್ಷದ ಸಮಸ್ಯೆಗಳು ಇನ್ನೂ ತುಂಬಾ ಇದೆ. ಇದರಲ್ಲಿ ಜಸ್ಟ್ ಒಂದು ಸಾಸಿವೆ ಕಾಳಷ್ಟು ಮಾತ್ರ ಇದಾಗಿದೆ. ನಮ್ಮ ಪೊಲೀಸಿನವರಿಗೆ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಪೊಲೀಸಿನವರಿಗೆ ಕಿರುಕುಳ ಕೊಡಬೇಡಿ, ಅವರ ಹಕ್ಕನ್ನ ಕಿತ್ಕೋಬೇಡಿ ಅಂತ ಬಿಟ್ಟು ಕಡೆ ಇದರಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಕ್ಕನ್ನ ಕಿತ್ಕೊಂಡದ್ದೇ ಹೋದಾದ್ರೆ ಖಂಡಿತವಾಗಿ ನಾಳೆ ದಿವಸ ಅದಕ್ಕೆ ನೀವು ಬೆಲೆ ಕೊಡಬೇಕಾಗ್ತದೆ ಅಂತ ಹೇಳ್ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಯಶಸ್ಸನ್ನು ಹಾರೈಸ್ತೇವೆ. ಥ್ಯಾಂಕ್ ಯು ರವಿಶೆಟ್ಟಿ, ಈ ಹೊತ್ತಿನಲ್ಲಿ ಬಂದು ನೀವು ನಿಮ್ಮ ವೇದಿಕೆ ಮತ್ತು ಬೇರೆ ಎಲ್ಲರ ಪರವಾಗಿ ನೀವು ಮಾತನಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಪೊಲೀಸ್ ಪ್ರತಿಭಟನೆ ಯಾಕೆ ಅನ್ನುವಂಥ ಈ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ. ನಿಮ್ಮಿಂದ ರೆಸ್ಪಾನ್ಸ್ ಬಂದಿರೋದಕ್ಕೆ ನಾವು ಅರ್ಧ ಗಂಟೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಬೇಕಾಗಿ ಬಂತು. ಇನ್ನೂ ಫೋನ್ ಕಾಲ್ಗಳು ಬರ್ತವೆ. ಸಾರಿ, ನಿಮ್ಮ ಎಲ್ಲರನ್ನೂ ಕೂಡ ಇಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸಮಯದ ಅಭಾವದಿಂದ. ಪೊಲೀಸರು ಮಾಡ್ತಾ ಇರುವಂಥ ಈ ಪ್ರತಿಭಟನೆ ನಮ್ಮ ರಕ್ಷಕರು ಪ್ರಾಯಶಃ ಅದನ್ನೇ ನಾನು ಮತ್ತೆ ಪಾಯಿಂಟ್ ಔಟ್ ಮಾಡ್ಬೋದು. ಏನಂತಂದರೆ 360 ದಿನ ಕಾಯುವವರು ನಮಗೆ, ನಾವು ಒಂದು ದಿನ ಅವರಿಗಾಗಿ ಮೀಸಲಿಡಬೇಕು, ಯಾರು ನಾಗರಿಕರು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. 3 ದಿನ ನಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಸ್ಪಂದನ. ನಮಸ್ಕಾರ.